ಮಾಡೋಣ. ದೇವರಿಗೆ ಏಕಮಾತ್ರ ದೇವರಿಗೆ ಮಹಿಮೆ ಸಲ್ಲಲಿ. ಏಕಮಾತ್ರ ದೇವರ ಕೃಪೆ ವರದಾನಗಳು ನಮ್ಮಲ್ಲಿ ಇಳಿದು ಬರಲಿ. ಏಕಮಾತ್ರ ದೇವರು ಮಹಿಮೆಯಿಂದ ತುಂಬಲಿ ಕ್ಷಣದಲ್ಲಿ. ಹಾಲೆಲಿಯ ಹಲೆಲಿಯ ಹಲೆಲಿಯ. ದೈವ ಸ್ವರೂಪವಾದ ಯೇಸುವಿನ ಪವಿತ್ರ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದಂಥ ಯೇಸುವಿಗೆ ಸ್ತುತಿಸಿರಿ. ಹಾಲೆಲಿಯ ಹಲೆಲಿಯ ಹಲೆಲಿಯ ಹಲೆಲಿಯ. ಈರಬರೆ ಕಲಬರೆದಾಗ ಚಂದರಬರೆ ಕರಬಲರ ಕಲ ಜೀಜ. ಥ್ಯಾಂಕ್ ಯು ಜೀಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ನಮ್ಮ ಕೀರ್ತನೆ ಗ್ರಂಥದಲ್ಲಿ 89ನೇ ಅಧ್ಯಾಯದಲ್ಲಿ, ಪ್ರಭುವನ್ನು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು, ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಛಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ, ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿಸಿದ. ನೀನು ಎಂದೇ ನಾನು ಆರಿಸಿಕೊಂಡನೊಡನೆ ಮಾಡಿರುವ ಒಪ್ಪಂದ, ನನ್ನ ದಾಸ ದಾವಿದನ ಗಿತ್ತಿರುವ ಈ ತೆರನಾದ ಶಪಥ. ಸ್ಥಾಪಿಸುವೆನು ಶಾಶ್ವತವಾಗಿ ನಿನ್ನ ಸಂತತಿಯನ್ನು, ಸ್ಥಿರಪಡಿಸುವ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮನ್ನು ಈ ಲೋಕದಲ್ಲಿ ಬರಮಾಡಿಕೊಂಡಂಥ ತಾಯಿಯ ಉದರದಲ್ಲಿ ರೂಪಿಸಿದ ಆತನಿಗೆ ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗೆ ಪ್ರಿಯರೇ, ಸಂತೋಷದಿಂದ. ಪ್ರೈಸ್ ದಿ ಲಾರ್ಡ್. ನಿನ್ನೆ ರಾತ್ರಿ ಗುಡುಗು ಮಿಂಚು, ನಿಮಗೆ ಮಳೆ ಬಂದಿದಲ್ಲ, ಆದರೂ ಕೂಡ ನಿಮ್ಮ ಮುಖಗಳು ಅರಳಿಲ್ಲಲ್ಲ. ಗಿಡ ಮರಗಳು ಎಷ್ಟು ಸಂತೋಷದಿಂದ ಕುಣಿದಾಡುತ್ತಿವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಎಷ್ಟು ಸೆಕೆಂಡ್ ಇದ್ದೀವಿ ನಾವು. ನಿಮ್ಮನ್ನು ಖಂಡಿತವಾಗಿ ದೇವರು ನಮ್ಮನ್ನು ಒಂದು ಕೃಪೆಯನ್ನು ದಯಪಾಲಿಸಿದ್ದಾರೆ, ಒಳ್ಳೆ ಮಳೆಯನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಇವತ್ತು ಸ್ವಲ್ಪ ಆದರೂ ತಂಪು ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದಕ್ಕಾಗಿ ದೇವರನ್ನು ಸ್ತುತಿಸಬೇಕಾ ಬೇಡವಾ? ಹಲೋ, ಯಾರು ಮಾತಾಡೋದಿಲ್ಲ? ಪ್ರೈಸ್ ದಿ ಲಾರ್ಡ್. ಸ್ತುತಿಸಬೇಕಾ? ಖಂಡಿತವಾಗಿ ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಯಾರು ದೇವರನ್ನು ಸ್ತುತಿಸುವುದಿಲ್ಲ ಅವರು ದೇವರನ್ನು ಅರಿತಿಲ್ಲ ಅಂತ ಹೇಳ್ತದೆ ಬೈಬಲ್. ಪ್ರೈಸ್ ದಿ ಲಾರ್ಡ್. ಕೋನ್ ದೇವಾಗ ಸ್ತುತಿಕರ್ನ ತೋ ದೇವಾಗ ನೇನ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ದೇವರನ್ನು ಸ್ತುತಿಸ್ತಾರೆ ಅವರು ದೇವರು ಬಲ್ಲವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಕೋನ್ ಬಡಾತರ ದೇವಾಜಿ ಸ್ತುತಿ ಕರ್ತ ತನಕ ದೇವಾಜಿ ಓಳೋ ಕಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಮಗೆಲ್ಲರಿಗೂ ದೇವರ ಪರಿಚಯ ಇದೆ. ಪರಿಚಯ ಇದೆಯಾ? ನಮ್ಮ ಒಬ್ಬರೊಬ್ಬರಿಗೆ ಪರಿಚಯ ಇಲ್ಲ, ಆದರೆ ನಮಗೆಲ್ಲರಿಗೂ ದೇವರ ಪರಿಚಯ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ಮಕ್ಕಳೆಲ್ಲರೂ ಹೇಳಿ ಹಾಲೆಲೂಯ್ಯ. ಎರಡು ಕರಗಳನ್ನು ಮೇಲಕ್ಕೆತ್ತಿ ಹಾಲೆಲೂಯ್ಯ. ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ಹೇಳಿ ಹಾಲೆಲೂಯ್ಯ. ಗಟ್ಟಿ ಚಪ್ಪಾಳೆಯಿಂದ ಹೇಳಿ ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಖಂಡಿತವಾಗಿ ನೀವು ರೆಡಿ ಇದ್ದೀರಾ? ಒಳ್ಳೆಯ ರೀತಿಯಲ್ಲಿ ದೇವರನ್ನು ಸ್ತುತಿಸಲು ಈ ಗೀತೆಯೊಂದಿಗೆ ನಾವು ಹಾಡೋಣ. ನನ್ನ ಕರ್ತನ ಮಾತು ನೆನೆಸಿದ್ದು ತಡೆಯದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ನಿಶ್ಚಯ ನಡೆಯುತ್ತೆ, ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅದನ್ನು ಕಾಣುವರು, ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯದು ಯಾರು?
ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ ಸಿದ್ಧರಾದ ಜನರು ಅದನ್ನು ನೋಡುವರು. ಓ ಸಿದ್ಧರಾದ ಜನರು ಅದನ್ನು ಕಾಣುವರು. ಚಪ್ಪಳೆ ತಟ್ಟುತ್ತಾ ಚಪ್ಪಳೆ ತಟ್ಟಿದ ಚೆನ್ನಾಗಿ. ನಾ ಚಿಂತೆಯಲ್ಲಿ ಇರುವಾಗ ಚಿಂತೆ ಮಾಡಬೇಡ ಎಂದರು. ನಾ ಏಕಾಂಗಿಯಾಗಿದ್ದಾಗ ಜೊತೆಯಲ್ಲಿ ಇರುವೆ ಎಂದರು. ನಾ ಚಿಂತೆಯಲ್ಲಿ ಇರುವಾಗ ಚಿಂತೆ ಮಾಡಬೇಡ ಎಂದನು. ನಾ ಏಕಾಂಗಿಯಾಗಿರುವಾಗ ನನ್ನ ಜೊತೆಯಲ್ಲಿ ಇರುವೆ ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಆಗಲೇ ನಾ ನಿನ್ನ ಕೈ ಬಿಡಲು ಎಂದರು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಆಗಲೇ ನಾ ನಿನ್ನ ಕೈಯ ಬಿಡಲು ಎಂದರು. ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಹೊಂದುವೆ. ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ ಸಿದ್ಧರಾದ ಜನರು ಅದನ್ನು ನೋಡುವರು. ಸಿದ್ಧರಾದ ಜನರು ಅದನ್ನು ಕಾಣುವರು. ನನ್ನಿಂದಾಗದು ಎಂದಾಗ ಆಗುವುದು ಎಂದರು. ನಾನು ನಡುಗುತ್ತಾ ನಿಂತಾಗ ನೆರಳಾಗಿ ಬಂದನು. ನನ್ನಿಂದಾಗದು ಎಂದಾಗ ಆಗುವುದು ಎಂದನು. ನಾನು ನಡುಗುತ್ತಾ ನಿಂತಾಗ ನೆರಳಲ್ಲಿ ಬಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಆಗಲೇ ನಾ ನಿನ್ನ ಕೈ ಬಿಡಲು ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಆಗಲೇ ನಾ ನಿನ್ನ ಕೈಯ ಬಿಡಲು ಎಂದನು. ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ ಸಿದ್ಧರಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ಹಲ್ಲೆಲೂಯಾ 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 ಈರಬವರಿ ಕೆಲವರದಗೆ ಚಂದರವರ ಕರವಲರ ಕಲ ಜೀಸ 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 ಹಲ್ಲೆಲೂಯಾ 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ. ದೇವರು ನಮ್ಮನ್ನು ಆಶೀರ್ವದಿಸಿದ್ದನ್ನು ತಡೆಯುವುದು ಯಾರು? ಯಾರಾದರೆ ಆಗುತ್ತಾ? ಹಲೋ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಆಶೀರ್ವಾದ ಇನ್ನೂ ಹೆಚ್ಚಾಗಿ ಇಟ್ಟಿದ್ದಾರೆ. ಅದನ್ನು ನಾವು ಪಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಅದನ್ನು ಪಡೆಯಬೇಕಾದ್ರೆ ಆದ್ದರಿಂದ ನಾವು ಗಟ್ಟಿಯಾಗಿ ದೇವರನ್ನು ಸ್ತುತಿಸಿ ಆ ಬಂಧನಗಳೆಲ್ಲ ಮುರಿಯಲು ಪಡಿಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ದೇವರು ಎಲ್ಲಿದ್ದಾರೆ? ಸ್ವರ್ಗದಲ್ಲಿದ್ದಾರೆ. ನಾವೆಲ್ಲಿದ್ದೀವಿ? ಭೂಮಿಯಲ್ಲಿದ್ದೀವಿ. ಹಾಗಾದರೆ ದೇವರು ಕೊಟ್ಟ ಆಶೀರ್ವಾದವನ್ನು ನಮಗೆ ಇಲ್ಲಿ ಮುಟ್ಲಿಕ್ಕಾಗಿ ನಾವು ದಿನಾಲೂ ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವೊಂದು ಈ ಯುದ್ಧವನ್ನು ಮಾಡಬೇಕು. ಯಾರ ವಿರುದ್ಧವಾಗಿ ಯುದ್ಧ? ಸೈತಾನನ ವಿರುದ್ಧ ಯುದ್ಧವನ್ನು ಮಾಡಬೇಕು. ಯಾಕಂದರೆ ತಡೆಯುವವನು ಅವನು ಒಬ್ಬನು ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ, ಆಕಾಶ ಮಂಡಲದಲ್ಲಿ 3 ಅಂತಸ್ತುಗಳಲ್ಲಿ ಸೈತಾನನ ರಾಜ್ಯ ನಡೆಯುತ್ತದೆ. ಪ್ರೈಸ್ ದಿ ಲಾರ್ಡ್. ನೀವು ಬೈಬಲ್ ಓದಿದರೆ ಅಲ್ಲಿ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಮ್ಮ ಪ್ರಾರ್ಥನೆ, ನಮ್ಮ ಆಶೀರ್ವಾದಗಳು ಎಲ್ಲ ಇಟ್ಟಿದ್ದಾರೆ. ನಾವು ನೆನೆಸುವುದು ಆಕಾಶ ಅಂದರೆ ಎಲ್ಲ ದೇವರ ಸಾಮ್ರಾಜ್ಯ ಅಂತ ಅಲ್ಲ. ಪ್ರೈಸ್ ದಿ ಲಾರ್ಡ್. 3 ಅಂತಸ್ತುಗಳನ್ನು ಮೀರಿ ಆಮೇಲೆ ದೇವರ ಆಸ್ಥಾನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಹಾಗಾದರೆ ನಮ್ಮ ನೀವು ನೋಡಿದರೆ ಸರಿಯಾಗಿ ಹೇಳ್ತಾರೆ. ಎಫೆಸಿಯರ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಈ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ಓದುವಾಗ ನೋಡಿ, ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ. ಪ್ರೈಸ್ ದಿ ಲಾರ್ಡ್. ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ನೀವು ಧರಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ. ಪ್ರೈಸ್ ದಿ ಲಾರ್ಡ್. ದಿಗಂತ ಅಂದರೆ ಇಲ್ಲಿ ಈ ಭೂಮಿಯ ಮೇಲೆ, ಆಕಾಶದ ಮೇಲೆ ದಿಗಂತಗಳು. ಆ ದಿಗಂತದಲ್ಲಿರುವ ಅಧಿಕಾರಿಗಳು ಮತ್ತು ಅಧಿಪತ್ಯಗಳ ವಿರುದ್ಧ. ಪ್ರಸ್ತುತ ಅಂಧಕಾರದ ಲೋಕಾಧಿಪತಿಗಳು ಅಲ್ಲಿ ನೆಲೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಕಾಳೋಕಚ್ಚ ಸೊಕ್ತ ಸೊಗ್ಳು ಆಕಾಶಚ ವೈರಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಹಾಗೆ ಅದಕ್ಕಾಗಿ ಪ್ರಸ್ತುತ ಅಂಧಕಾರದ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟ ಗಣಗಳ ವಿರುದ್ಧ ನಾವು ಹೋರಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ಪ್ರಾರ್ಥಿಸುವುದು ಸಿಗದಿದ್ದರೆ ಮತ್ತೆ ನಾವು ತುಂಬ ದುಃಖದಲ್ಲಿರ್ತೀವಿ, ಏನೇನು ಸಿಗಲಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಮಸ್ತು ಜನ ಮಾಗ್ತಾವ ಮಗಿನ ಮಗಲ್ಲೇ ಮೇಲ್ನ ನಿರಾಸಪಣಾಗೈತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಾವೇನು ಮಾಡ್ತೀವಿ? ನಾವೊಂದು ಪ್ರಾರ್ಥಿಸಿದರೆ ಸಿಗದಿದ್ದರೆ ಏನು ಮಾಡ್ತೀವಿ? 3 ದಿವಸ ಫಾಸ್ಟಿಂಗ್ ಪ್ರೇಯರ್ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಆ ಬಂಧನಗಳೆಲ್ಲ ಮುರಿದಾಗ್ತೀವಿ, ರಿಸೀವ್ ಮಾಡ್ತೀವಿ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಖಾಲಿ ಪ್ರಾರ್ಥಿಸಿದರೆ ಮಾತ್ರ ಸಾಲದು, ಉಪವಾಸ ಪ್ರಾರ್ಥನೆ ಮಾಡಬೇಕು ಆ ಬಂಧನಗಳನ್ನು ಮುರಿಬೇಕಾದರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ದಾನಿಯೇಲ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ದಾನಿಯೇಲನು ಉಪವಾಸ ಮಾಡಿ ಒಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸ್ತಾನೆ. 1 ದಿವಸ ಪ್ರಾರ್ಥಿಸ್ತಾನೆ, 2 ದಿವಸ ಪ್ರಾರ್ಥಿಸ್ತಾನೆ. ಯಾವಾಗಲೂ ದಾನಿಯೇಲನಿಗೆ ತಕ್ಷಣವೇ ಉತ್ತರ ಕೊಡುವಂಥ ದೇವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. 21 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ, ನೀರಿಲ್ಲದೆ, ವಿದೌಟ್ ಎನಿ ವಾಟರ್, ನೀರಿಲ್ಲದೆ ಉಪವಾಸ 21 ದಿವಸ. ಅದಕ್ಕೆ ಬೈಬಲಲ್ಲಿ ಹೇಳಿದೆ ದಾನಿಯೇಲನ ಉಪವಾಸ ಅಂದರೆ 21 ದಿವಸ ಉಪವಾಸ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. 21 ದಿವಸದ ನಂತರ ಸಂತ ಮಿಕಾಯಲರು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದಕ್ಕೆ ದಾನಿಯೇಲನು ಅವನಿಗೆ ಒಂದು ಪ್ರಶ್ನೆ ಆಗ್ತಾನೆ ಮಿಕಾಯಲನಿಗೆ, ಮಿಕಾಯಲ್ರೇ ನೀನು ಇಷ್ಟು ಲೇಟ್ ಯಾಕೆ? ಯಾಕಂದರೆ ದಾನಿಯೇಲನಿಗೆ ಗೊತ್ತು ಅವನು ಪ್ರಾರ್ಥಿಸುವಾಗಲೇ ದೇವರು ಉತ್ತರ ಕೊಡ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಇವನು 21 ದಿವಸದ ನಂತರ ಬಂದಿದ್ದಾನೆ. ಪ್ರಶ್ನೆ ಆಗ್ತಾನೆ, ನೀನು ಯಾಕೆ 21 ದಿವಸದ ನಂತರ ಬಂದದ್ದು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಅದೇ ಸಂತ ಮಿಕಾಯಲನು ಹೇಳ್ತಾನೆ, ನಾನು ಹೊರಟು ಬಂದಿದ್ದು ನಿನ್ನ ಪ್ರಾರ್ಥನೆಯನ್ನು ಯಾವಾಗ ನೀನು ಬೇಡಿದ್ದೀಯ ಅದೇ ದಿವಸ ದೇವರು ಆಲಿಸಿದ್ದಾರೆ. ಆದರೆ ಅದೇ ದಿವಸ ದೇವರು ನನ್ನನ್ನು ಕಳಿಸಿದ್ದಾರೆ ನಿನ್ನನ್ನು ಭೇಟಿಯಾಗಲು. ಪ್ರೈಸ್ ದಿ ಲಾರ್ಡ್.
ಆದರೆ ದಾರಿಯಲ್ಲಿ ಮಧ್ಯೆ ಬರುವಾಗ ಪರ್ಸಿಯಾದ ರಾಜನು ನನ್ನ ವಿರುದ್ಧವಾಗಿ ಯುದ್ಧ ಮಾಡಿದನು. ಪ್ರೈಸ್ ದ ಲಾರ್ಡ್. ಯಾರು ಈ ಪರ್ಸಿಯ? ನೋಡಿ, ಸ್ವರ್ಗ ಸಾಮ್ರಾಜ್ಯದಿಂದ ಮಿಖಾಯಲನು ಇಳಿದು ಬರ್ತಾನೆ. ಈ 3 ಅಂತಸ್ತುಗಳಲ್ಲಿ ಯುದ್ಧ ನಡೀತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸ್ವರ್ಗ ಸಾಮ್ರಾಜ್ಯದ ಕೆಳಗೆ ಇರುವಂಥ 3 ಅಂತಸ್ತುಗಳ ಯುದ್ಧ ನಡೀತದೆ. ಆ ಮಿಖಾಯಲನು ಹೇಳ್ತಾನೆ, ನಾನು 21 ದಿವಸ ಈ ಪಾರ್ಸಿಯನ ರಾಜನ ವಿರುದ್ಧ ಯುದ್ಧ ಮಾಡಿದನು, ಆದರೂ ಕೂಡ ಅವನು ಸೋಲಿಲ್ಲ. ಆದರೆ ನೀನು ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೀಯ, ಅದಕ್ಕಾಗಿ ಬೇರೊಂದು ದೇವದೂತನು ಯುದ್ಧಕ್ಕೆ ನಾನು ಕಳುಹಿಸಿ ನಿನ್ನನ್ನು ಭೇಟಿ ಮಾಡಲು ಬಂದೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಓದಿದ್ದೀರಾ ಬೈಬಲಲ್ಲಿ? ಇದು ದಾನಿಯೇಲನ ಗ್ರಂಥದಲ್ಲಿ ಇದೆ, ಓದಬೇಕು ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದಾನಿಯೇಲನ ಪ್ರಾರ್ಥನೆಗೆ ಅದನ್ನು ಕೊಡಲಿಕ್ಕೆ ಎಷ್ಟು ದಿನ ತಾಗಿತು? 21 ದಿವಸ. ಪ್ರೈಸ್ ದಿ ಲಾರ್ಡ್. ಅದು ನಾವು ಇವತ್ತೇ ಸಿಗಬೇಕಂದ್ರೆ ಆಗುತ್ತಾ? ಎಲ್ಲ ಫೈಟ್ ಮಾಡಬೇಕು. ನೋಡಿ, 21 ದಿವಸ ಉಪವಾಸನ ಪ್ರಾರ್ಥನೆ ಮಾಡಿದ ಮೇಲೆ ದೇವದೂತನು ಇಳಿದು ಬಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಂತ ನಿಮಗೆ ಕೊಡುವುದಿಲ್ಲ ಅಂತ ಕೊಡ್ತಾನೆ ದೇವರು. ಇವತ್ತು ಪ್ರಾರ್ಥನೆ ಇವತ್ತೇ ಅದು ನೆರವೇರ್ತದೆ. ಆದರೆ ನಮಗೆ ಸಿಗಲಿಕ್ಕೆ ಟೈಮ್ ಸಿಗುತ್ತೆ. ನಾವು ಫೈಟ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನು ಹೆಚ್ಚು ಹೆಚ್ಚು ಸ್ತುತಿಸುವಾಗ ಈ ಬಂಧನಗಳು ಮುರಿಯಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡುವಾಗ ಈ ಬಂಧನಗಳು ಮುರಿಯಲ್ಪಡ್ತವೆ. ನಮಗೆ ಬೇಕಾದವು ಎಲ್ಲವೂ ದೇವರು ದಯಪಾಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ಗಳಿಗೆ ನೀವು ಪ್ರಾರ್ಥಿಸಿದ್ದು ನಿಮಗೆ ಸಿಗಲಿಲ್ಲ ಅಂತ ಅಂದರೆ ಇವತ್ತು ಕರಗಳನ್ನು ಮೇಲಕ್ಕೆತ್ತಿ ಕಣ್ಣು ಮುಚ್ಚಿಕೊಂಡು ಗಟ್ಟಿಯಾಗಿ ದೇವರನ್ನು ಸ್ತುತಿಸಿರಿ. ಬಂಧನಗಳು ಮುರಿಯಲ್ಪಡಲೆಂದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. Jesus, Jesus, Jesus. All the powers of the darkness will be defeated and disconnected right now. In the name of Jesus Christ, we pray, Lord Jesus, over these people, Lord Jesus. What they are praying, Lord Jesus, it will be, Lord Jesus, 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 Jesus. Lord Jesus, answer their prayer, Lord Jesus. Hallelujah, 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 hallelujah. ಬಂಧನಗಳೆಲ್ಲ ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರೆ ಕಲವರೆದಾಗ ಚಂದರಬರೆ ಕರಬಲರ ಕಲ ಜೀಸ 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 ವರೆ ಬಬ 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 ಹೀರಲಕ ಚಂದರಬರೆ ಕರಬಲರ ಕಲ ಜೀಸ. ಭಾಷಾ ವರಗಳಿಂದ ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ಸ್ವಲ್ಪ ಕಾಲೇಜ್ ಹಾಕುತ್ತಾ ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಎಸ್ ಲಾರ್ಡ್. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದೂ ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದೂ ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ.
ಕುರುಡರ ಕಣ್ಗಳ ತೆರೆದೆ ತೆರೆದೆ, ಕಿವುಡರ ಕಿವಿಗಳ ತೆರೆದೆ ತೆರೆದೆ, ಕುರುಡರ ಕಣ್ಗಳ ತೆರೆದೆ ತೆರೆದೆ, ಕಿವುಡರ ಕಿವಿಗಳ ತೆರೆದೆ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. Let your power flow, Lord. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. Let the power of God will come upon us. Lord Jesus, touch them, heal them and set them free, Lord Jesus. ಸಾವನ್ನು ಗೆದ್ದು ಬಂದಿರುವೆ ಇರುವೆ, ಸೈತಾನನ ತಲೆಯನ್ನು ಚಚಿರುವೆ ಚಚಿರುವೆ. ಸಾವನ್ನು ಗೆದ್ದು ಬಂದಿರುವೆ ಇರುವೆ, ಸೈತಾನನ ತಲೆಯನ್ನು ಚಚಿರುವೆ ಚಚಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ದೆವ್ವ ಉಳಿದು ಓಡುತ್ತೆ, ಪಾಪ ಶಾಪ ಎಲ್ಲ ನೀಗುತ್ತೆ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ.
ನಿನಗೆ ಸಮಾನರು ಯಾರೂ ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಬಿಡುಗಡೆ ಹೊಂದಲಿ. ಯೇಸುವೆ ಬಿಡುಗಡೆ ಹೊಂದಲಿ. ಅಭಿಷೇಕ ಉಂಟಾಗಲಿ, ಅಭಿಷೇಕ ಉಂಟಾಗಲಿ. ದೆವ್ವಗಳು ಉಚ್ಚರಿಸಲ್ಪಡಲಿ, ಸೈತಾನನ ಶಕ್ತಿಗಳು ಬಂಧಿಸಲ್ಪಡಲಿ. ಇವರೆಲ್ಲ ರೋಗಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಮಾಟ ಮಂತ್ರಗಳ ಶಕ್ತಿಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಶಂದರ ಬರೆ ಕರ್ಬಲರೆ ಕಲಜಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ. Yes Lord Jesus. ನಿನಗೆ ಸಮಾನರು ಯಾರೂ ಇಲ್ಲ. Yes Lord. Amen, amen, amen. ಪರಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಇಲ್ಲಿದ್ದೊಬ್ಬ ಯವ್ವನಸ್ಥೊಬ್ಬ ಹುಡುಗಿಗೆ ಹೊಟ್ಟೆ ನೋವು ಬರುತ್ತದೆ, ಯಾವಾಗಲೂ ಹೊಟ್ಟೆ ನೋವು ಬರ್ತದೆ. ಒಂದು ಏನೋ ಸಮಸ್ಯೆ ಇದೆ, ಇದು ಹೊಟ್ಟೆ ನೋವು ಆಗಾಗ್ಗೆ ಬರ್ತಾ ಇದೆ. ಇಂಥೊಬ್ಬ ಹುಡುಗಿಗೆ, ಇಂಥೊಬ್ಬ ಯೌವನಸ್ಥ ಹುಡುಗಿಗೆ ಯೇಸು ಮುಟ್ಟುತ್ತಾ ಇದ್ದಾರೆ. ಆ ಹೊಟ್ಟೆಯ ಸಂಬಂಧ ಕಾಯಿಲೆಗಳು ಯೇಸು ಗುಣಪಡಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಎಲ್ಲ ಬಿಟ್ಟು ಹೋಗೋದು. ಯಾರಾದರೂ ಇಲ್ಲಿದ್ದರೆ ಪ್ರಾರ್ಥಿಸಿ ಪ್ರಿಯರೇ. ಈಗ ಚೆಡುವ ಅವರಿಗೆ कठिन पटान दुख येवची तेदळ येवची सांगपुर कते पिरियड्स जाताना असले समस्या येतात त्या चेडवाक. असले समस्या येता जेजू एका चेडवाक जेजू ह्या वेळार सुटका दिते आसा, संपूर्ण तरेन गुण करते आसा. असली कोणी आसा जाल्यार ह्या वेळार मागा. ह्या वेळार दैविक सकत जेजूची गुण करची सकत तुमचे ते वाळती आसा. ಬೇರೆ ಯಾರು ಹೊಟ್ಟೆಯ ಸಂಬಂಧ ಕಾಯಿಲೆಗಳಿದ್ದರೆ ನಿಮ್ಮ ಬಲಗೈಯನ್ನು ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಎಡಗೈಯನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿರಿ. तुमचं उजवा हात तुमच्या पोटाचेर दवरा. पोटाच्या संबंध खंयचीय पिडा आसल्यार गॅस्ट्रीक जावंक पुरो, आल्सर जावंक पुरो, या एसिडिटी जावंक पुरो, जिरवणीचे संबंध खंयचीय प्रॉब्लेम जावंक पुरो, तुमचो उजवा हात तुमच्या पोटाचेर दवरा. दावा हात सर्गींच्या राजाक वयर उबारून धरा आनी जेजूक आपण गुण करचे खातीर मागा. हालेलुया 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 हालेलुया. हीरा बाबरे खल बरे दगा शंदर बरे कर बले खल जीजा 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 जीजा. थैंक यू जीजा. प्रेज द लॉर्ड, ग्लोरीफाई एंड माइटी गॉड. हालेलुया. वर्शिप लॉर्ड जीजा. हीरा बाबरे खल बरे दगा शंदर बरे कर बले खल जीजा. द माइटी गॉड anoint us with your fire Jesus. Thank you Lord, thank you Lord, thank you Lord, thank you Lord. Praise the Lord, glorify and mighty God. Hallelujah. Worship Lord Jesus. हीरा बाबरे खल बरे दगा शंदर बरे कर बले खल जीजा 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 जीजा. हालेलुया 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 हालेलुया. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ. ಗಟ್ಟಿಯಾಗಿ ಚಪ್ಪಾಳೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಒಂದು ಸ್ಪೆಷಲ್ ಆಗಿ ಈ ಬದಿಯಲ್ಲಿ ಹೊಟ್ಟೆಯ ಈ ಬದಿಯಲ್ಲಿ ನೋವು ಬರ್ತದೆ, ಇಂಥವರಿಗೆ ಯೇಸು ಗುಣಪಡಿಸಿದ್ದಾರೆ. ಈ ಬದಿಯಲ್ಲಿ ಹೊಟ್ಟೆಯಲ್ಲಿ ನೋವು ಬರ್ತದೆ, ಈ ಬದಿಯಲ್ಲಿ ಅವರಿಗೆ ಗುಣಪಡಿಸಿದ್ದಾರೆ. ಯಾರೊಬ್ಬರು ಇಲ್ಲಿ ಇದ್ದಾರೆ. ಯಾರು ಅಂದ್ರೆ ಓಕೆ ಪ್ರೈಸ್ ದ ಲಾರ್ಡ್. ಇಲ್ಲಿ ಯಾರೊಬ್ಬರು ಇದ್ದಾರೆ. ಓ ಅಲ್ಲಿ ಅದು ಗ್ರೀನ್ ಆ ಚೂಡಿದಾರ್ ಹಾಕಿದವರು ಯೇಸು ನಿಮ್ಮನ್ನು ಮುಟ್ಟಿಯಾಗಿದೆ, ನಿಮ್ಮನ್ನು ಗುಣಪಡಿಸಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಗಟ್ಟಿ ಚಪ್ಪಾಳೆಯಿಂದ ನಾವು ಸ್ತುತಿಸೋಣ. ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಇನ್ನೊಬ್ಬರಿಗೆ ಹೊಟ್ಟೆಯ ಸಂಬಂಧ ಈ ನಡುವಿನಲ್ಲಿ ತುಂಬ ನೋವು ಬರುವುದು ಕರುಳಿನ ನೋವಿದು. ಕರುಳಿನ ಆ್ಯಸಿಡಿಟಿ ಆಗಿದೆ, ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ, ಜೀರ್ಣಾವಸ್ಥೆ ಸರಿಯಾಗಿ ಇರುವುದಿಲ್ಲ. ಇಂಥ ಒಬ್ಬ ಸಹೋದರಿ, ಇದು ಕೂಡ ಒಂದು ಹೆಂಗಸು, ಹೆಣ್ಣು ಮಗಳು. ಈ ಹೆಂಗಸಿಗೆ ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಇನ್ನೊಬ್ಬರು ಯಾರೋ ಪ್ರಾರ್ಥಿಸಿದ್ದಾರೆ. ಹೊಟ್ಟೆಯ ಸಂಬಂಧ ಕಾಯಿಲೆಗಳು ಯಾರಿಗೊಬ್ಬರಿಗೆ ಇಲ್ಲಿ ಗುಣವಾಗಿದೆ. ಓ ಅಲ್ಲಿ ಪ್ರೈಸ್ ದ ಲಾರ್ಡ್. ಈ ರೆಡ್ ಚೂಡಿದಾರ್ ಹಾಕಿದವರು ನಿಮ್ಮನ್ನು ಯೇಸು ನಿಮಗೆ ಹೊಟ್ಟೆಗೆ ಆಚೆ ನೋಡಿದ್ದೀರಲ್ಲ ನೀವೇ, ಓಕೆ, ನಿಮಗೆ ಹೊಟ್ಟೆಯ ಸಂಬಂಧ ಕಾಯಿಲೆ ಇದೆ ತಾನೇ, ಯೇಸು ಸಂಪೂರ್ಣವಾಗಿ ನಿಮ್ಮನ್ನು ಗುಣಪಡಿಸಿದ್ದಾರೆ. ಸಂಪೂರ್ಣ ವಿಶ್ವಾಸದಿಂದ ನಂಬಿ ಈ ಕ್ಷಣದಲ್ಲಿ ಯೇಸು ನಮ್ಮನ್ನು ಮುಟ್ಟಿ ಗುಣಪಡಿಸಿದ್ದಾರೆ. ಹಾಲೆಲುಯ್ಯ. ಹೀರ ಬಾಬಾ ರಖ ಬಾಬಾ ಶೀರಲಕ ಬಾಬಾ ಶಂದರ್ ಬರೆ ಕರಬಲ ರೆಖಲ ಜೀಸ. ಥ್ಯಾಂಕ್ ಯು ಜೀಸ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್.
ಪ್ರೈಸ್ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್, ಹಲ್ಲೆಲೂಯಾ, ವರ್ಶಿಪ್ ಲಾರ್ಡ್. ಒಂದು ಕರಗಳನ್ನು ಮೇಲಕ್ಕೆತ್ತೋಣ ಪ್ರಿಯರೇ. ಬೇರೆ ಏನು ನಿಮ್ಮ ಸಮಸ್ಯೆಗಳಿದ್ದರೂ ಕೂಡ ಯೇಸುವಿಗೆ ಸಮರ್ಪಣೆ ಮಾಡಿ. ಈ ಕ್ಷಣದಲ್ಲಿ ಎಲ್ಲ ಸಮಸ್ಯೆಗಳು ಯೇಸುವಿಗೆ ಸಮರ್ಪಣೆ ಮಾಡಿ. ನಿಮ್ಮ ರೋಗಗಳು, ನಿಮ್ಮ ಕಷ್ಟಗಳು ಯೇಸುವಿಗೆ ಸಮರ್ಪಣೆ ಮಾಡಿ. ದೇವರ ಕೃಪೆ ವರದಾನಗಳು ನಿಮ್ಮಲ್ಲಿ ಇಳಿದು ಬರುವಂತೆ ಒಂದು ಗಟ್ಟಿಯಾಗಿ ಸ್ತುತಿಸಿ, ಒಮ್ಮೆ ದೇವರನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಈ ಗೀತೆ ನಾವು ಒಂದು ಕಲಿಗೆ ಸ್ತುತಿ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಟ್ಟಿಯಾಗಿ 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 ದೇವರ ಶಕ್ತಿ ಇಳಿದು ಬರ್ತಾ ಇದೆ. ಒರ್ರೆ ಬಬ್ಬ ಹಿಕ್ಕಲ ಶೀಲಲ ಕಬ ಶಂದರ ಬರೆ ಕರಬಲ ರೆಖಲ ಜೀಸ ದ ಮೈಟಿ ಗಾಡ್ ಅಂಡ್ ಟಚ್ ವಿತ್ ಯ ಫೈರ್ ಲಾರ್ಡ್ ಜೀಸ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಅಭಿಷೇಕ, ಯೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರವ ಬರೆ ಕಲ ಬರೆದಾಗ ಶಂದರ ಬರೆ ಕರಬಲ ಕಲ ಜೀಸ 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 ಜೀಸ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರವ ಬರೆ ಕಲ ಬರೆದಾಗ ಶಂದರ ಬರೆ ಕರಬಲ ಕಲ ಜೀಸ 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 ಜೀಸ. ಥ್ಯಾಂಕ್ ಯು ಜೀಸ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಸುವೆ, ಆಮೆನ್. ಇನ್ನು ಹೆಚ್ಚಾಗಿ ಆರಾಧಿಸುವೆ, ಆರಾಧಿಪೆ, ಇನ್ನು ದಾಹದಿ. ಪ್ರೀತಿಸುವೆ, ಇನ್ನು ಹೆಚ್ಚಾಗಿ ಆರಾಧಿಪೆ, ಇನ್ನು ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿವೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ 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 ಯೇಸುವೇ, ಆರಾಧನೆ ಆರಾಧನೆ. ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನು ದಾಹದಿ. ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಹದಿ. ಅಪ್ಪ ತಂದೆ, ನಿಮ್ಮ ಗುಣಪಡಿಸುವ ಶಕ್ತಿಯನ್ನು ಈ ಕ್ಷಣದಲ್ಲಿ ಇಲ್ಲಿ ನೆರೆದಿದ್ದ ನನ್ನ ಸಹೋದರ ಸಹೋದರಿಯ ಮೇಲೆ ಅಪ್ಪ ತಂದೆ ಇಳಿದು ಬರಲಿ. ಯೇಸುವೆ, ಅವರ ನೋವುಗಳು, ಅವರ ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ನಿರಾಶೆಗಳು, ಸೋಲುಗಳು, ಸಾಲದ ಬಾಧೆಗಳು ಇದೆಲ್ಲವೂ ಇವರಿಂದ ದೂರವಾಗಲಿ ಅಪ್ಪ ತಂದೆ. ಇವರೆಲ್ಲರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಎಲ್ಲ ಮಕ್ಕಳಿಗೆ, ಯುವ ಜನರಿಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿ ಅಪ್ಪ. ಸಮೃದ್ಧಿಯ ಜೀವನವನ್ನು ಈ ಲೋಕದಲ್ಲಿ ನಾವು ಪಡೆದುಕೊಳ್ಳಲು ಬೇಕಾದ ಕೃಪೆ ವರದಾನಗಳು ನೀಡಿರಿ ಅಪ್ಪ ತಂದೆ. ಒಂದು ಒಳ್ಳೆಯ ಜೀವನವನ್ನು ಅಪ್ಪ ತಂದೆ ನಿಮಗಾಗಿ ನಾವು ಜೀವಿಸಲು, ನಿಮಗಾಗಿ ನಾವು ಈ ಲೋಕದಲ್ಲಿ ದಿನಾಲು ಜೀವಿಸಲು ಬೇಕಾದ ಕೃಪೆ ವರದಾನಗಳನ್ನು ನಮಗೆ ನೀಡಿರಿ ಅಪ್ಪ ತಂದೆ. ಯೇಸುವೆ, ಆಶೀರ್ವದಿಸಿರಿ, ಆಶೀರ್ವದಿಸಿರಿ ಅಪ್ಪ ತಂದೆಯೇ, ಆಶೀರ್ವದಿಸಿರಿ ಪವಿತ್ರಾತ್ಮರೇ. ನಿಮ್ಮ ಅಭಿಷೇಕದೊಂದಿಗೆ ನಮ್ಮನ್ನು ತುಂಬಿರಿ ಯೇಸುವೆ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀವೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀವೇ. ಇದುವರೆಗೂ ಸಹಾಯ ನೀವೇ, ಇದುವರೆಗೂ ಸಹಾಯ ನೀವೇ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ.
ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ. ಅಪ್ಪ ತಂದೆ, ಈ ಲೋಕದ ವ್ಯಾಮೋಹಗಳಿಂದ, ಈ ದೇಹದ ದುರುಚ್ಛೆಗಳಿಂದ ನಮ್ಮನ್ನು ದೂರ ಮಾಡಿ ಅಪ್ಪ ತಂದೆ. ನಿಮ್ಮ ಅಭಿಷೇಕವನ್ನು ನಮ್ಮ ಮೇಲೆ ಇಳಿಸುವಂತೆ ಅಪ್ಪ ತಂದೆ, ನಿಮ್ಮ ಪುತ್ರ ಯೇಸುವಿನ ಮುಖಾಂತರ ಪವಿತ್ರಾತ್ಮರನ್ನು ಕಳುಹಿಸಿರಿ ಅಪ್ಪ ತಂದೆ. ಏಕೆಂದರೆ ನೀವು ನಮ್ಮ ದೇವರು, ನಮ್ಮ ತಂದೆ ಆಗಿದ್ದಾರೆ. ನೀವೇ ನಮ್ಮ ಪೂಜ್ಯ ದೇವರಾಗಿದ್ದೀರಿ ಅಪ್ಪ ತಂದೆ. ನೀವು ಆರಾಧನೆಗೆ ಯೋಗ್ಯರಾಗಿದ್ದೀರಿ, ನಮ್ಮ ಪೂಜೆಗೆ ಯೋಗ್ಯರಾದ್ದೀರಿ, ನೀವು ನಮ್ಮ ಸ್ತುತಿಗೆ ಯೋಗ್ಯರಾಗಿದ್ದೀರಿ ಅಪ್ಪ ತಂದೆ. ಯೇಸುವೆ, ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನಮ್ಮೆಲ್ಲರನ್ನು ಅಭಿಷೇಕ ಮಾಡಪ್ಪ ತಂದೆ. ನಿಮ್ಮ ಪವಿತ್ರಾತ್ಮನ ಶಕ್ತಿ ಅಗ್ನಿಯ ಜ್ವಾಲೆಗಳು ಇಳಿಯಲ್ಪಡಲಿ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಕುಟುಂಬದ ಮೇಲೆ ಇಳಿದು ಬರಲಿ ಯೇಸುವೆ, ಇಳಿದು ಬರಲಿ ಯೇಸುವೆ ಅಪ್ಪ ತಂದೆ. ಈ ಗಳಿಗೆಯಲ್ಲಿ ಈ ಗೀತೆಯೊಂದಿಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಕೃಪೆಗಾಗಿ, ನಿಮ್ಮ ವರದಾನಗಳಿಗಾಗಿ, ಆತ್ಮನ ಶಕ್ತಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವೆ. ಎಲ್ಲೋಹಿ ಎಲ್ಲೋಹಿ ನನ್ನ ಕಾಣುವೆ ಸ್ತೋತ್ರವಯ್ಯ. ಎಲ್ಲೋಹಿ ಎಲ್ಲೋಹಿ ನನ್ನ ಕಾಣುವೆ ನಿಮಗೆ ಸ್ತೋತ್ರವಯ್ಯ. ನನ್ನ ಕಾಣುವೆ ನಿಮಗೆ ಸ್ತೋತ್ರವಯ್ಯ. ನನ್ನ ಕಾಣುವೆ ಸ್ತೋತ್ರವಯ್ಯ. ಪೂರ್ಣ ಮನಸ್ಸಿಂದ ಆರಾಧಿವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನು ದಾದಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾದಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ 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 ಯೇಸುವೇ
ഹല്ലേലൂയ 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 ആശീർവദിസിരിയപ്പ തന്നേ ഹല്ലേലൂയ 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 ഹല്ലേലൂയ. ಪ್ರೈಸ್ ದಿ ಲಾರ್ಡ್. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ನಮ್ಮ ಫಾದರ್ ಜಾಲಿ ಅವರಿಗಾಗಿ ಆ ದೇವರ ವಾಕ್ಯವನ್ನು ನಮಗೆ ಭಾಷಾಂತರ ಮಾಡುವ ಬ್ರದರ್ ಬೀಜಕ್ಕಾಗಿ ಕರಗಳನ್ನು ಮೇಲಕ್ಕೆತ್ತಿ ಒಂದು ಗಳಿಗೆ ಅವರಿಗಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆಶೀರ್ವದಿಸಿರಿಯಪ್ಪ ತಂದೆ. ಹಲ್ಲೆಲೂಯ ಹಲ್ಲೆಲೂಯ. ಅಭಿಷೇಕ ಮಾಡಿರಿಯಪ್ಪ ತಂದೆ, ನಿಮ್ಮ ಪವಿತ್ರ ಆತ್ಮರ ಶಕ್ತಿಯಿಂದ ಬಲದಿಂದ ತುಂಬಿರಿ ಅಪ್ಪ ತಂದೆ. ಹಲ್ಲೆಲೂಯ 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 ಹಲ್ಲೆಲೂಯ. ಹೀರಬರಿ ಕಲಿ ಚೀಸ 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 ಚೀಸ. ഹല്ലേലൂയ ഹല്ലേലൂയ ഹല്ലേലൂയ. യേശുവേ ആരാധനയും യേശുവേ വന്ദനയും. ഹല്ലേലൂയ ഹല്ലേലൂയ. എല്ലാവരും കരങ്ങൾ കൂപ്പിപ്പിടിക്കുക. ಎಲ್ಲರೂ ಕರಗಳನ್ನು ಜೋಡಿಸಿ ನಿಲ್ಲಿರಿ. കണ്ണുകളടച്ച് ಮುಚ್ಚಿ തുടർന്നു വരുന്ന വചന ശുശ്രൂഷയെ സമർപ്പിച്ചുകൊണ്ട് പ്രാർത്ഥിക്കാം. ಮುಂದಿನಡೆಯಲ್ಲಿರುವಂತಹ ದೇವರ ಪ್ರವಚನ ಶುಶ್ರೂಷೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸಿರಿ. ഒരു നിമിഷം നിങ്ങൾ എനിക്ക് വേണ്ടി പ്രാർത്ഥിക്കണം. ಒಂದು ನಿಮಿಷ ನೀವು ಗುರುಗಳಿಗಾಗಿ ಪ್ರಾರ್ಥಿಸಬೇಕು. നിങ്ങളുടെ പ്രാർത്ഥന വഴിയാണ് തുടർന്നുള്ള വചന ശുശ്രൂഷയിലൂടെ ദൈവത്തിൻ്റെ ആത്മാവ് എന്നിലൂടെ പ്രവർത്തിക്കുന്നത്. ನಿಮ್ಮ ಪ್ರಾರ್ಥನೆಯ ಮುಖಾಂತರ ದೇವರ ಶಕ್ತಿ ಗುರುಗಳ ಮುಖಾಂತರ ಪ್ರವೃತ್ತಿವಾಗುವುದು. നിങ്ങളെല്ലാവരും ഒരു നിമിഷം ഈ വചന ശുശ്രൂഷയിലൂടെ നമ്മെ എല്ലാവരെയും കർത്താവെ അനുഗ്രഹിക്കണമേ എന്ന് പ്രാർത്ഥിക്കുക. ಎಲ್ಲರೂ ಒಂದು ನಿಮಿಷ ಈ ವಾಕ್ಯ ಶುಶ್ರೂಷೆ ಪ್ರವಚನ ಶುಶ್ರೂಷೆಯ ಮುಖಾಂತರ ನಮ್ಮಲ್ಲೆಲ್ಲರನ್ನು ಆಶೀರ್ವದಿಸಿರಿ ಅಂತ ಪ್ರಾರ್ಥಿಸಿರಿ. ഇന്നിവിടെ കടന്നു വന്നിരിക്കുന്ന സകലരെയും കർത്താവ് അനുഗ്രഹിക്കും. ಇಲ್ಲಿ ಬಂದಂತ ಸಕಲರನ್ನು ಪ್ರಭುದೇವರು ಆಶೀರ್ವದಿಸುತ್ತಾರೆ. കർത്താവിന് നമ്മെക്കുറിച്ച് വലിയൊരു പദ്ധതിയുണ്ട്. ನೋಡಿ, ಪ್ರಭುವಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಉದ್ದೇಶವಿದೆ. കർത്താവ് നമ്മെ ആരെയും ഉപേക്ഷിക്കില്ല. ನೋಡಿ, ಪ್ರಭು ನಮ್ಮನ್ನು ಯಾರನ್ನು ಕೈ ಬಿಡುವುದಿಲ್ಲ. കർത്താവ് നമ്മെ എല്ലാവരെയും സ്നേഹിക്കും. ನೋಡಿ, ಪ್ರಭುದೇವರು ನಮ್ಮನ್ನೆಲ್ಲರನ್ನು ಪ್ರೀತಿಸುತ್ತಿದ್ದಾರೆ. കർത്താവിൻ്റെ തിരുസന്നിധിയിൽ നമ്മെ തന്നെ നമുക്കൊന്ന് സമർപ്പിക്കാം. ನೋಡಿ, ಪ್ರಭುವಿನ ಪರಿಶುದ್ಧ ಸನ್ನಿಧಿಯಲ್ಲಿ ನಮ್ಮನ್ನು ಪೂರ್ಣವಾಗಿ ಬಿಟ್ಟುಕೊಡುವ. ഈശോയുടെ തിരുസന്നിധിയിലേക്ക് സമർപ്പിക്കുന്ന സകലരെയും അവിടുന്ന് അനുഗ്രഹിച്ച് ഉയർത്തും. ನೋಡಿ, ಯೇಸುವಿನ ಸನ್ನಿಧಿಗೆ ಸಮರ್ಪಿಸುವಾಗ ಆತನು ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಮುನ್ನಡೆಸುತ್ತಾರೆ, ಬೆಳೆಸುತ್ತಾರೆ. ഇവിടെ കടന്നു വന്നിരിക്കുന്ന നിങ്ങളെ എല്ലാവരെയും ഈശോ അറിയുന്നുണ്ട്. ನೋಡಿ, ಬಂದಂತ ತಮ್ಮೆಲ್ಲರನ್ನು ಪ್ರಭು ಅರಿತಿದ್ದಾರೆ. നമ്മെ അറിയുന്ന ഈശോയ്ക്ക് നമ്മെ അനുഗ്രഹിക്കുവാനും സാധിക്കും. ನೋಡಿ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಭು ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ഇപ്പോൾ ಈಗ ഓൺലൈനിലൂടെയും ഓഫ്ലൈനിലൂടെയും ഈ ശുശ്രൂഷയുടെ ഭാഗമാകുന്ന എല്ലാവരെയും ദൈവത്തിൻ്റെ തൃക്കരങ്ങളിലേക്ക് സമർപ്പിക്കുകയാണ്. ನೋಡಿ, ಈ ಸಂದರ್ಭದಲ್ಲಿ ಆನ್ಲೈನ್ ಮುಖಾಂತರವೂ ಆಫ್ಲೈನ್ ಮುಖಾಂತರವೂ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಂತಹ ಸಕಲರನ್ನು ದೇವರ ಸನ್ನಿಧಿಗೆ ಸಮರ್ಪಿಸಿಕೊಳ್ಳಿರಿ. ഈശോ നമ്മുടെ തടസ്സങ്ങളെ മാറ്റി ജീവിതത്തെ ಧನ್ಯವಾക്കുന്നതിന് വേണ്ടി പ്രാർത്ഥിക്കുന്നു. ಯೇಸು ಸ್ವಾಮಿ ನಮ್ಮ ಅಡಚಣೆಗಳನ್ನೆಲ್ಲ ನೀಗಿಸಿ ನಮ್ಮನ್ನು ಸಂತೋಷಭರಿತರನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಕೃತಜ್ಞತೆಯಲ್ಲಿ ಪ್ರಾರ್ಥಿಸಿರಿ. എല്ലാവരും വിശ്വാസത്തോടു കൂടി ഈ ശുശ്രൂഷയുടെ ഭാഗമാകുക. ಎಲ್ಲರೂ ವಿಶ್ವಾಸದೊಂದಿಗೆ ಈ ಶುಶ್ರೂಷೆಯ ಭಾಗವಾಗಿರಿ. ആഗ്രഹിച്ച് കർത്താവിൻ്റെ വചനം അനുസരിക്കാനായിട്ട് നമുക്ക് സാധിക്കുകയാണെങ്കിൽ ദൈവത്തിൻ്റെ വലിയ ഇടപെടലുകളെ നമുക്ക് തിരിച്ചറിയുവാനായിട്ട് സാധിക്കും. ನೋಡಿ, ತುಂಬಾ ಆಸಕ್ತಿ ಇಟ್ಟು ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವದಿಸುವುದನ್ನು ಅನುಭವಿಸಲು ನಮಗೆ ಸಾಧ್ಯವಾಗುತ್ತದೆ. അപ്പോൾ നമ്മൾ ഈശോയോട് പ്രാർത്ഥിക്കണം. ಆದುದರಿಂದ ಪ್ರಿಯರೇ, ನಾವು ಪ್ರಭುದೇವನಲ್ಲಿ ಪ್ರಾರ್ಥಿಸಬೇಕು. നമ്മൾ ഈശോയുടെ തിരുസന്നിധിയിൽ യാചനാപൂർവമായിരിക്കണം. ಯೇಸುವಿನ ಸನ್ನಿಧಿಯಲ್ಲಿ ಯಾಚನಾಪೂರ್ವಕವಾಗಿ ನಿಂತುಕೊಳ್ಳಬೇಕು.
അപ്പോൾ കർത്താവ് നമ്മൾ പോലും പ്രതീക്ഷിക്കുന്നതിനപ്പുറത്തുള്ള അത്ഭുതങ്ങൾ നമ്മുടെ ജീവിതത്തിൽ ಆವತ್ತಿನಲ್ಲಿ ಪ್ರಭುದೇವರು ನಾವು ಇಚ್ಛಿಸಿದಕ್ಕೂ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. പൂർണ്ണമായി കർത്താവിന്റെ തിരുസന്നിധിയിൽ നമ്മെ തന്നെ സമർപ്പിക്കാം. ಪೂರ್ಣವಾಗಿ ಯೇಸುವಿನ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುವ ತಮ್ಮನ್ನು ഇരുകരങ്ങളും യാചനാപൂർവ്വം പിടിക്കുക. ನಮ್ಮ ಎರಡೂ ಕರಗಳು ಯಾಚನಾಪೂರ್ವಕವಾಗಿ ದೇವರ ಸನ್ನಿಧಿಗೆ ತಲುಪಡಲಿ. ഈശോയെ അവിടുന്ന് തന്നെ ഏറ്റെടുക്കണമേ എന്ന് പ്രാർത്ഥിക്കുക. ಯೇಸುವೇ ನನ್ನನ್ನು ಸ್ವೀಕರಿಸು ಅಂತ ಪ್ರಾರ್ಥಿಸಿರಿ. എന്റെ പ്രാർത്ഥനാ നിയോഗങ്ങളെ സ്വീകരിക്കണമേ എന്ന് ನನ್ನ പ്രാർത്ഥിക്കുക. ಪ್ರಾರ್ಥನಾ ಕೋರಿಕೆಗಳನ್ನು ಸ್ವೀಕರಿಸಿರಿ ಅಂತ ಪ್ರಾರ್ಥಿಸಿರಿ. എന്റെ സങ്കടങ്ങളെയും ആകുലതകളെയും ഏറ്റെടുക്കണമേ എന്ന് പ്രാർത്ഥിക്കാം. ನನ್ನ ಸಂಕಟಗಳನ್ನು ಭಾರಗಳನ್ನು ಯೇಸುವೇ ಸ್ವೀಕರಿಸಿರಿ ಅಂತ ಪ್ರಾರ್ಥಿಸಿರಿ. എന്നെയും എൻ്റെ കുടുംബത്തിലുള്ളവരെയും അവിടുന്ന് ഏറ്റെടുക്കണമേ എന്ന് അപേക്ഷിക്കാം. ನನ್ನನ್ನು ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಯೇಸುವೇ ನೀವು ಸ್ವೀಕರಿಸಬೇಕಂತ ಪ್ರಾರ್ಥಿಸಿರಿ. ഈ നാളുകളിൽ നമ്മുടെ ജീവിതത്തിലൂടെ കടന്നു പോകുന്ന എല്ലാ പ്രശ്നങ്ങൾക്കും ഉത്തരം നൽകണമേ എന്ന് പ്രാർത്ഥിക്കാം. ಈ ಕಾಲಗಳಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಬಗೆಹರಿಸಿ ನಮಗೆ ಉತ್ತರವನ್ನು ನೀಡಬೇಕು ಅಂತ ಪ್ರಾರ್ಥಿಸಿರಿ. രോഗത്തിൻ്റെ പീഡകളിൽ നിന്ന്, മാനസികമായ അവസ്ഥകളിൽ നിന്ന് നമ്മെ സൗഖ്യപ്പെടുത്തണമേ എന്ന് ഈശോയോട് അപേക്ഷിക്കാം. ರೋಗದ ಅವಸ್ಥೆಗಳಿಂದ, ಮಾನಸಿಕ ಪೀಡೆಗಳಿಂದ ಯೇಸುವೇ ನನ್ನನ್ನು ಸಂತೋಷಭರಿತನ, ಸಮಾಧಾನಭರಿತನಾಗಿ ಮಾರ್ಪಡಿಸುವಂತ ಪ್ರಾರ್ಥಿಸಿ. ഈശോയുടെ തിരു രക്തത്തിന്റെ സംരക്ഷണം ഞങ്ങൾക്ക് നൽകണമേ എന്ന് അപേക്ഷിക്കാം. ಯೇಸುವೇ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ನಮಗೆ ನೀಡಿರಿ ಅಂತ ಬೇಡಿಕೊಳ್ಳಿರಿ. എൻ്റെ ശിരസ് മുതൽ ഉള്ളങ്കാൽ വരെ അവിടുത്തെ തിരു രക്തത്താൽ കഴുകണമേ എന്ന് ഈശോയോട് അപേക്ഷിക്കാം. ನನ್ನ ತಲೆಯಿಂದ ನನ್ನ ಪಾದ ತನಕ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಿರಿ ಅಂತ ಪ್ರಾರ್ಥಿಸಿರಿ. വിശ്വാസത്തിന്റെ അഭിഷേകം എനിക്ക് നൽകണമേ എന്ന് ഈശോയോട് പ്രാർത്ഥിക്കാം. ವಿಶ್ವಾಸದ ಅಭಿಷೇಕದ ದೊಡ್ಡ ಕೃಪೆಯನ್ನು ನೀಡಿ ಅಂತ ಪ್ರಾರ್ಥಿಸಿರಿ. വിശ്വാസ വളർച്ച തന്നെ എന്നെ അനുഗ്രഹിക്കണമേ എന്ന് ഈശോയോട് അപേക്ഷിക്കാം. ವಿಶ್ವಾಸವನ್ನು ನನ್ನ ಜೀವನದಲ್ಲಿ ಬೆಳೆಯುವಂತೆ ಮಾಡಿರಿ ಅಂತ ಪ್ರಾರ್ಥಿಸಿರಿ. ഹല്ലേലൂയ, 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 ഹല്ലേലൂയ. കരങ്ങൾ ഉയർത്തി എല്ലാവരും സ്തുതിച്ചു പ്രാർത്ഥിച്ചേ. ಕರಗಳನ್ನು ಎತ್ತಿ ಎಲ್ಲರೂ ಸ್ವತಂತ್ರವಾಗಿ ಗಟ್ಟಿಯಾಗಿ ಸ್ವರ ಎತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಅಭಿಷಕ್ತರು ನಿಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಸ್ವರ ಎತ್ತಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸಿಕೊಂಡು ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಆರಾಧನೆ, ಯೇಸುವೇ, 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 ಯೇಸುವೇ ಆರಾಧನೆ, ಯೇಸುವೇ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಸ್ವರ ಎತ್ತಿ ಸ್ತುತಿಸಿರಿ ಪ್ರಿಯರೇ. ಪುರೋಹಿತರು ತನ್ನ ಪೌರೋಹಿತ್ಯ ಅಭಿಷೇಕದಿಂದ ನಿಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ನಿಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸಿ ಯೇಸುವೇ ನಮ್ಮನ್ನು ಅನುಗ್ರಹಿಸಿರಿ. ನಮ್ಮ ಕಣ್ಣೀರನ್ನು ಒರೆಸಿರಿ. ನಮ್ಮನ್ನು ಸಂತೋಷಭರಿತರನ್ನಾಗಿ ಮಾರ್ಪಡಿಸಿರಿ. ಹಾಲೆಲೂಯ, ಯೇಸುವೇ, ಯೇಸುವೇ, ಹಾಲೆಲೂಯ, 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 ಹಾಲೆಲೂಯ. എല്ലാവരും സന്തോഷത്തോടെ ഒന്ന് കരങ്ങളടിച്ചേ. ಎಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಿರಿ ಇನ್ನೂ ಗಟ್ಟಿಯಾಗಿ. എല്ലാവരും സന്തോഷത്തോടെ കരങ്ങളടിക്കുക എന്ന് പറഞ്ഞാൽ ഒന്ന് പുഞ്ചിരിച്ചുകൊണ്ട് കരങ്ങളടിക്കുക എന്നാണ് ഞാൻ ഉദ്ദേശിച്ചത്. ನೋಡಿ, ಸಂತೋಷದ ಕರ ತಟ್ಟುವಿಕೆ ಅಂತ ಹೇಳಿದರೆ ಆ ಮುಖದಲ್ಲಿ ಎಲ್ಲ ಒಂದು ನಗು ತೋರ್ಬೇಕು ಅಲ್ವಾ? ಹೌದು, ಅದೇ ಗುರುಗಳು ಹೇಳಿದ್ದು. ഒന്ന് പുഞ്ചിരിച്ചുകൊണ്ട് കൈകളടിക്കാവോ? ನಿಮ್ಮ ಒಂದು ನಗು ಮುಖದೊಂದಿಗೆ ಒಂದು ಒಳ್ಳೆಯ ಚಪ್ಪಾಳೆ ಪ್ರಭುದೇವರಿಗೆ ಕೊಡಿರಿ. ഹല്ലേലൂയ, ഹല്ലേലൂയ. നിങ്ങളുടെ ഇടത്തും വലത്തും നിൽക്കുന്ന വ്യക്തികളെ നിങ്ങൾക്ക് പരിചയമുണ്ടോ? ನೋಡಿ, ನಿಮ್ಮ ಎಡಗಡೆ ಬಲಗಡೆ ಇರುವಂತ ವ್ಯಕ್ತಿಗಳ ಬಗ್ಗೆ ನಿಮಗೆ ಏನಾದರೂ ಪರಿಚಯವಿದೆಯಾ? ಉಂಟಾ? നിങ്ങൾ അവർക്കൊരു ഷേക്ക് ഹാൻഡ് കൊടുത്ത് അവരെ ഒന്ന് ഗ്രീറ്റ് ചെയ്തതിന് ശേഷം ഇരിക്കാം. ನೋಡಿ, ಅವರಿಗೆ ಒಂದು ವಿಶ್ ಮಾಡಿ ಸೆಕೆಂಡ್ ಕೊಟ್ಟು ಮತ್ತೆ ಕೂತ್ಕೊಳ್ಬಹುದು. നമുക്കെല്ലാവർക്കും ഇരിക്കാം. ಎಲ್ಲರಿಗೂ ಕೂತ್ಕೊಳ್ಳುವ. നിങ്ങൾക്കെല്ലാവർക്കും സുഖമാണോ? ನೀವೆಲ್ಲರೂ ಹುಷಾರಾಗಿದ್ದೀರಾ? നിങ്ങൾക്കെല്ലാവർക്കും സന്തോഷമാണോ?
ನೀವೆಲ್ಲರೂ ಸಂತೋಷದಿಂದ ಇದ್ದೀರಾ? ഇന്നലെ വൈകുന്നേരം ഇവിടെ ഒരു മഴ കിട്ടി. നിങ്ങൾ താമസിക്കുന്നിടത്ത് ഇന്നലെ മഴ കിട്ടിയോ? ನೋಡಿ, ನಿನ್ನೆ ಸಂಜೆ ವೇಳೆಗೆ ಒಂದು ಮಳೆ ಇಲ್ಲಿ ಬಂತು. ನೀವು ವಾಸ ಮಾಡುವ ಪ್ರದೇಶಗಳಲ್ಲಿ ಮಳೆ ಸಿಕ್ಕಿತಾ? മഴ കിട്ടിയോ നിങ്ങൾക്ക് എല്ലാവർക്കും? ಎಲ್ಲರಿಗೂ ಸಿಕ್ಕಿತಾ? മഴ കിട്ടിയെങ്കിൽ അത് ദൈവത്തിൻ്റെ ഒരു അനുഗ്രഹത്തിൻ്റെ അടയാളമായിക്കൊണ്ട് കണ്ട് ദൈവത്തിന് നന്ദി പറഞ്ഞൊന്ന് കൈകളടിച്ചാലോ? ನೋಡಿ, ಮಳೆ ಸಿಕ್ಕಿತು, ಅದು ದೇವರು ನಮಗೆ ಕೊಟ್ಟಂತಹ ಒಂದು ಆಶೀರ್ವಾದ. ಅದಕ್ಕಾಗಿ ದೇವರಿಗೆ ಒಂದು ಚಪ್ಪಾಳೆ ಹೊಡೆದು ಒಂದು ಕೃತಜ್ಞತೆ ಹೇಳುವ. ഒരു ദേശത്ത് മഴ കിട്ടാൻ വേണ്ടി ആഗ്രഹിക്കുമ്പോൾ മറ്റൊരു ദേശത്തുള്ളവർ മഴ പെയ്യരുതേ എന്നും പറഞ്ഞ് പ്രാർത്ഥിക്കുന്നവരുണ്ട്. ನೋಡಿ, ಒಂದು ದೇಶದಲ್ಲಿ ಮಳೆ ಬರಬೇಕು ಅಂತ ಪ್ರಾರ್ಥಿಸುವಾಗ ಇನ್ನೊಂದು ದೇಶದಲ್ಲಿ ನಮಗೆ ಮಳೆ ಬೇಡ ಅಂತ ಪ್ರಾರ್ಥಿಸುವವರು ಇದ್ದಾರೆ. ഒരു ഉദാഹരണത്തിന്, ഞാൻ ഇവിടെ നിന്ന് പ്രാർത്ഥിക്കുകയാണ്, ദൈവമേ വലിയ മഴ പെയ്യിക്കണേ എന്ന്. ನೋಡಿ, ಉದಾಹರಣೆ ಹೇಳುವುದಾದರೆ, ನಾನು ಇಲ್ಲಿಂದ ಪ್ರಾರ್ಥಿಸ್ತೇನೆ, ದೇವರೇ ನಮಗೆ ಒಂದು ಮಳೆ ಒಳ್ಳೆದಾಗಿ ಸುರಿಯಲಿ. അപ്പോൾ കുറച്ചപ്പുറം താമസിക്കുന്ന ഈ ട്രാൻസ്ലേറ്റ് ചെയ്യുന്ന ചേട്ടൻ പ്രാർത്ഥിക്കുകയാണ്, കർത്താവേ ഇവിടെ മഴ പെയ്യിക്കല്ലേ എന്ന്. ಆಗ ಇದರ ಹತ್ತಿರದಲ್ಲಿ ನಿಂತು ಟ್ರಾನ್ಸ್ಲೇಟ್ ಮಾಡುವಂತಹ ಇವರು ಹೇಳುತ್ತಾರೆ, ದೇವರೇ ಮಳೆ ಬೀಳಬಾರದು. കാരണം അദ്ദേഹം പറമ്പിൽ കുറച്ച് കൃഷി ചെയ്തിട്ടുണ്ട്. ഇപ്പോൾ ഒരു മഴ പെയ്തിട്ടുണ്ടെങ്കിൽ ചെയ്ത കൃഷിയെല്ലാം നശിച്ചു പോകും. ನೋಡಿ, ಆ ವ್ಯಕ್ತಿಯು ಸ್ವಲ್ಪ ಕೃಷಿ ಜಾಗದಲ್ಲಿ ಮಾಡಿದ್ದಾರೆ. ಈ ಹೊತ್ತಿನಲ್ಲಿ ಆ ಮಳೆ ಬಂದರೆ ಆ ಕೃಷಿಗೆ ತುಂಬ ತೊಂದರೆ ಇದೆ. ഞാൻ കൃഷി ചെയ്തിട്ടില്ല, പക്ഷേ അതിശക്തമായ ചൂടുണ്ടാകുന്നത് കൊണ്ടാണ് ഒരു മഴയ്ക്ക് വേണ്ടി ഞാൻ പ്രാർത്ഥിച്ചത്. ನಾನು ಪ್ರಾರ್ಥಿಸಿದ್ದು ಏನೆಂದರೆ, ತುಂಬ ಸೆಕೆ, ಅದರಿಂದ ಒಳ್ಳೆಯ ಒಂದು ವಾತಾವರಣ ಬರಲಿ ಅಂತ ಅದಕ್ಕಾಗಿ ಮಳೆಗಾಗಿ ಪ್ರಾರ್ಥಿಸಿದೆ. ഇപ്പോൾ ഞങ്ങൾ രണ്ടുപേരും ദൈവത്തിൻ്റെ തിരുസന്നിധിയിലേക്ക് പ്രാർത്ഥന ഉയർത്തിയിരിക്കുകയാണ്. ನೋಡಿ, ನಾವಿಬ್ಬರು ದೇವರ ಸನ್ನಿಧಿಗೆ ಪ್ರಾರ್ಥನೆ ಎತ್ತಿದ್ದೇವೆ. ഞങ്ങളുടെ രണ്ടുപേരിൽ ആരുടെ പ്രാർത്ഥന ദൈവം കേൾക്കും? ನಮ್ಮಿಬ್ಬರಲ್ಲಿ ಯಾರ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ? രണ്ടുപേരും ദൈവത്തോട് നടത്തുന്ന ഒരപേക്ഷയാണ്. ನೋಡಿ, ಇಬ್ಬರು ದೇವರ ಸನ್ನಿಧಿಯಲ್ಲಿ ಕೇಳುವಂತಹ ಒಂದು ಅಪೇಕ್ಷೆ. രണ്ട് അപേക്ഷകൾ, ഒന്ന് മഴ പെയ്യാനും ഒന്ന് മഴ ನೋಡಿ, പെയ്യാതിരിക്കാനും. ಇಲ್ಲಿ ಎರಡು ಪ್ರಾರ್ಥನೆಗಳನ್ನು ನೋಡಿ, ಒಬ್ಬನು ಮಳೆ ಬರಬೇಕು, ಇನ್ನೊಬ್ಬರು ಮಳೆ ಬಾರಬಾರದು. ദൈവം നിസ്സഹായനായി പോകുന്ന ഒരവസ്ഥ. ನೋಡಿ, ದೇವರೊಂದು ನಿಸ್ಸಹಾಯಕತೆ, ಆ ಅವಸ್ಥೆಗೆ ಬರುವಂತಹ ಒಂದು ಸಂದರ್ಭ. നമ്മുടെ എല്ലാവരുടെയും പ്രാർത്ഥന ദൈവം കേൾക്കും. ನೋಡಿ, ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ. ദൈവം നമ്മുടെ എല്ലാവരുടെയും പ്രാർത്ഥനകൾക്ക് ഉത്തരം നൽകും. ದೇವರು ಪ್ರತಿಯೊಬ್ಬರ ಪ್ರಾರ್ಥನೆಗಳಿಗೂ ಉತ್ತರ ಕೊಡುವಾತನು. ദൈവം നമ്മുടെ പ്രാർത്ഥനകൾക്ക് നൽകുന്ന ഉത്തരം അത് പല വിധത്തിലാണ്. ನೋಡಿ, ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ನೀಡುವುದು ಹಲವು ರೀತಿಯಲ್ಲಿ. ദൈവം പല രീതിയിൽ നമ്മൾ ഉയർത്തുന്ന പ്രാർത്ഥനകൾക്ക് ഉത്തരം നൽകും. ದೇವರು ಹಲವು ರೀತಿಯಲ್ಲಿ, ಹಲವು ಬಗೆಯಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವವರು. ചിലപ്പോൾ നമ്മൾ നടത്തുന്ന ഒരു പ്രാർത്ഥനയ്ക്ക് ദൈവം അപ്പോൾ തന്നെ ഉത്തരം നൽകും. ಕೆಲವು ಹೊತ್ತಿನಲ್ಲಿ ನಾವು ಕೇಳುವಂತಹ ಪ್ರಾರ್ಥನೆಗೆ ತಕ್ಷಣವೇ ಉತ್ತರ ಕೊಡುತ್ತಾರೆ ದೇವರು. ചില സമയത്ത് നമ്മൾ നടത്തുന്ന ഒരു പ്രാർത്ഥനയ്ക്ക് കുറച്ച് ദിവസങ്ങൾക്ക് ശേഷമായിരിക്കും ദൈവം ഉത്തരം നൽകുന്നത്. ಕೆಲವು ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಕೆಲವು ದಿನಗಳನ್ನು ನೀಡುತ್ತಾರೆ, ಅದರ ನಂತರ ಕೊಡುವಂಥದ್ದು. ഇനി ചിലപ്പോൾ നമ്മൾ നടത്തുന്ന പ്രാർത്ഥനയ്ക്ക് ഒരു ഉത്തരം നൽകിയെന്ന് വരില്ല. ಕೆಲವು ಸಂದರ್ಭದಲ್ಲಿ ನಾವು ಕೇಳಿದಂತಹ ಪ್ರಾರ್ಥನೆಗೆ ಉತ್ತರ ಲಭಿಸದೇ ಇರಬಹುದು. അതിൻ്റെ കാരണം നമ്മുടെ ജീവിതത്തിൽ അതിൻ്റെ ആവശ്യമില്ല എന്ന് ദൈവത്തിന് അറിയാവുന്നത് കൊണ്ടാണ്. ಅದಕ್ಕೆ ಕಾರಣ ದೇವರಿಗೆ ಗೊತ್ತು, ನಮ್ಮ ಜೀವನದಲ್ಲಿ
ಇದರ ಅತ್ಯವಶ್ಯ ಇಲ್ಲವೆಂದು. ഒരു വ്യക്തിയുടെ ജീവിതത്തിന് ആവശ്യമായ അനുഗ്രഹങ്ങൾ തരാൻ കഴിവുള്ള വ്യക്തിയാണ് ദൈവം. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಅವಶ್ಯವಾದ ಅನುಗ್ರಹಗಳನ್ನು ಕೊಡಬಲ್ಲವಾತನು ಪ್ರಭುದೇವರು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, 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 ಹಲ್ಲೆಲೂಯ. എല്ലാവരും ഒരിക്കൽ കൂടി ഉച്ച സ്വരത്തിൽ ഒരു ഹല്ലേലൂയ പറഞ്ഞേ. ಗಟ್ಟಿಯಾದ ಒಂದು ಸ್ವರದಲ್ಲಿ ಒಂದು ಹಾಲೆಲೂಯ ಹೇಳ್ಬಹುದಾ? ಸಾಲದು, ಇನ್ನೊಮ್ಮೆ ಬಾಯಿ ತೆರೆದು ಒಮ್ಮೆ ಗಟ್ಟಿಯಾಗಿ. പഠിക്കുന്ന കുഞ്ഞുങ്ങൾ മാത്രം ഒന്ന് എഴുന്നേറ്റ് നിന്നേ. ನೋಡಿ, ವಿದ್ಯಾಭ್ಯಾಸ ಕಲಿಯುವ ಮಕ್ಕಳು ಮಾತ್ರ ಇದರ ಮೇಲೆ ಎದ್ದು ನಿಂತುಕೊಳ್ಳಿ. ಕಲಿಯುವ ಶಾಲೆ ಹೋಗುವ ಮಕ್ಕಳು ಎದ್ದು ನಿಂತುಕೊಳ್ಳಿ. ಬೇಗ ಬೇಗ ಎದ್ದು ನಿಂತುಕೊಳ್ಳಿ. പഠിക്കുന്ന കുഞ്ഞുങ്ങൾ മാത്രം കൈയൊന്ന് ഉയർത്തി പിടിച്ചേ. ನೋಡಿ, ಶಾಲೆಗೆ ಹೋಗುವಂತಹ ಮಕ್ಕಳು ಮಾತ್ರ ಒಮ್ಮೆ ಕರಗಳನ್ನು ಎತ್ತಿ ಹಿಡಿಕೊಳ್ಳಿಗೆ. എഴുന്നേറ്റ് നിൽക്കുന്ന പഠിക്കുന്ന കുഞ്ഞു മക്കൾ മാത്രം കൈ ഉയർത്തി പിടിക്കുക. ನೋಡಿ, ಎದ್ದು ನಿಂತಿರುವ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ಮಾತ್ರ ಕರಗಳನ್ನು ಮೇಲೆ ಎತ್ತಿಡಿಕೊಳ್ಳಬೇಕು. നിങ്ങളെല്ലാവരും ഒരുമിച്ച് ഒരു ഹല്ലേലൂയ പറയണം. ನೀವು ಕೈ ಎತ್ತಿದ ಮಕ್ಕಳು ಮಾತ್ರ ಒಟ್ಟಿಗೆ ಗಟ್ಟಿಯಾಗಿ ಒಂದು ಹಲ್ಲೆಲೂಯ ಹೇಳ್ಬೇಕು. ಹೇಳ್ಬೋದಾ? ಆದರೆ ಹೇಳಿ ಗಟ್ಟಿಯಾಗಿ. ಇನ್ನೂ ಸ್ವಲ್ಪ ಸ್ವರ ಎತ್ತಿ. കേൾത്താ ഇല്ല. ഈ ഭാഗത്തുള്ള കുഞ്ഞുങ്ങൾ മാത്രം ഒരു ഹല്ലേലൂയ പറഞ്ഞേ. ನೋಡಿ, ಈ ಭಾಗದ ಮಕ್ಕಳು ಮಾತ್ರ ಒಂದು ಹಾಲೆಲೂಯ ಹೇಳಿ. ಈ ಸೈಡಿನ ಬಲಗದೆಯ ಈ ಸೈಡಿನವರು ಹೇಳಿ ಗಟ್ಟಿಯಾಗಿ ಹಾಲೆಲೂಯ ಹೇಳಿ. ಇನ್ನೂ ಸ್ವರ ಎತ್ತಿ. ಕೇಳ್ತಾ ಇಲ್ಲ ಗುರುಗಳಿಗೆ ಇಲ್ಲಿ. ഈ ഭാഗത്തുള്ളവരൊന്ന് പറഞ്ഞേ. ಎಡಭಾಗದ ಮಕ್ಕಳು ಒಮ್ಮೆ ಒಂದು ಹಾಲೆಲೂಯ ಹೇಳಿ. ಇನ್ನೊಮ್ಮೆ. ബാക്കിയുള്ള എല്ലാവരും കൈയടിച്ചേ. ಒಂದು ಚಪ್ಪಾಳೆ ಕೊಡಿರಿ ಮಕ್ಕಳಿಗೆ. ഇരുന്നോളൂ. ಕೂತ್ಕೊಳ್ಳಿ ಮಕ್ಕಳೇ. പ്രിയപ്പെട്ടവരെയും, നമ്മൾ യേശുവിൻ്റെ തിരുസന്നിധിയിലേക്ക് ഉയർത്തുന്ന എല്ലാ പ്രാർത്ഥനകൾക്കും ദൈവം ഉത്തരം നൽകും. അത് വ്യത്യസ്തമായ രീതിയിൽ ആണെന്ന് മാത്രം. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ನಾವು ಹೇಳುವಂತಹ ಬೇಡಿಕೊಳ್ಳುವಂತಹ ಎಲ್ಲ ಪ್ರಾರ್ಥನೆಗಳಿಗೂ ದೇವರು ಉತ್ತರ ಕೊಡುತ್ತಾರೆ. ಅದು ಮಾತ್ರ ವ್ಯತ್ಯಸ್ತ ರೀತಿಯಲ್ಲಿ ಕೊಡುವಂಥದ್ದು. ഹല്ലേലൂയ, 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 ഹല്ലേലൂയ. ഒരു വ്യക്തിയുടെ ജീവിതത്തിൽ ഏറ്റവും അത്യാവശ്യമായി വേണ്ട 3 കാര്യങ്ങളെ കുറിച്ചാണ് ഇനി പറയാൻ പോകുന്നത്. ನೋಡಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಅತ್ಯಗತ್ಯವಾದ 3 ಕಾರ್ಯಗಳ ಬಗ್ಗೆ ಈಗ ನೀವು ಕೇಳುವಂಥದ್ದು. ഈ 3 കാര്യങ്ങൾ ഒരു വ്യക്തിയിൽ ഉണ്ടെങ്കിൽ ഒരു തിന്മയ്ക്കും ആ വ്യക്തിയെ നശിപ്പിക്കാൻ സാധിക്കുകയില്ല. ನೋಡಿ, ಈ 3 ಕಾರ್ಯಗಳು ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಕೆಡುಕಿಗೆ ಇಲ್ಲದರೆ ದುಷ್ಟಶಕ್ತಿಗೆ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ. ഒരു വ്യക്തിയുടെ ജീവിതത്തിൽ ആവശ്യം വേണ്ട 3 ആയുധങ്ങളെ കുറിച്ചാണ് ഇപ്പോൾ പറയാൻ പോകുന്നത്. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಅತ್ಯವಶ್ಯವಾದಂತಹ 3 ആയുധಗಳ ಬಗ್ಗೆ ನಿಮ್ಮಲ್ಲಿ ಹೇಳುವಂಥದ್ದು. ഈ ആയുധങ്ങൾ ഒരു വ്യക്തിയിൽ ഉണ്ടെങ്കിൽ പുറമേ നിന്നും ഒരു ശക്തിയും ആ വ്യക്തിയെ ആക്രമിക്കില്ല, തോൽപ്പിക്കില്ല, നശിപ്പിക്കില്ല. ನೋಡಿ, ಈ 3 ಆಯುಧಗಳು ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಹೊರಗಿನಿಂದ ಬರುವಂತಹ ಯಾವ ಶಕ್ತಿಗಳು ನಮ್ಮನ್ನು ಮುಟ್ಟುವುದಿಲ್ಲ, ನಮ್ಮನ್ನು ನಾಶ ಮಾಡುವುದಿಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഏതൊക്കെയാണ് ആ ആയുധങ്ങൾ എന്നുള്ളത് നിങ്ങൾ ശ്രദ്ധയോടുകൂടി കേൾക്കുക. ನೋಡಿ, ಈ ಆಯುಧಗಳು ಯಾವುದು ಎಂಬುದನ್ನು ನೀವು ಗಮನ ಕೊಟ್ಟು ಕೇಳಬೇಕು. പരിശുദ്ധാത്മാവിനോട് നമ്മൾ പ്രാർത്ഥിക്കണം, നമ്മുടെ ഹൃദയം തുറന്ന് വചനം സ്വീകരിക്കുവാനുള്ള ശക്തിക്ക് വേണ്ടി. ಪವಿತ್ರಾತ್ಮರಲ್ಲಿ ಈ ಸಂದರ್ಭದಲ್ಲಿ ನೀವು ಬೇಡುತ್ತಾ ಇರಬೇಕು. ಪ್ರಭುದೇವರೇ, ಈ ವಾಕ್ಯವನ್ನು ಗ್ರಹಿಸಲು ಬೇಕಾದಂತ ಶಕ್ತಿಯನ್ನು ದಯಪಾಲಿಸಿರಿ ಅಂತ. ദൈവത്തിന്റെ വചനം അനുസരിക്കുന്നവർക്കാണ് ദൈവത്തിന്റെ കൃപകൾ സ്വീകരിക്കാൻ സാധിക്കുകയുള്ളൂ. ದೇವರ ವಾಕ್ಯವನ್ನು ತನ್ನ ಬಾಳಿನಲ್ಲಿ ಸ್ವೀಕರಿಸುವವನಿಗೆ
ಅನುಸರಿಸುವವನಿಗೆ ಮಾತ್ರ ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ಸಾಧ್ಯ. കർത്താവിൻ്റെ വചനം വായിച്ചാൽ മാത്രം പോരാ, ആ വചനം അനുസരിക്കുന്നവർ കൂടിയാകണം ദൈവത്തിൻ്റെ മക്കൾ. ಪ್ರಭುವಿನ ವಾಕ್ಯವನ್ನು ಓದೋದು ಮಾತ್ರ ಸಾಲದು, ಅದನ್ನು ಅನುಸರಿಸುವಂತ ಮಕ್ಕಳಾಗಿರಬೇಕು ದೇವರ ಮಕ್ಕಳು. ഹല്ലേലൂയ 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 ഹല്ലേലൂയ. എല്ലാ ദിവസവും വചനം വായിക്കുന്നവർ മാത്രമെന്ന് കൈയുയർത്താവോ? ನೋಡಿ, ಪ್ರತಿದಿನ ದೇವರ ಸಂದೇಶವನ್ನು ಓದುವವರು ಮಾತ್ರ ಒಮ್ಮೆ ಕರಗಳನ್ನು ಮೇಲೆ ಎತ್ತಬಹುದು. ದೇವರ ಸಂದೇಶವನ್ನು ಪ್ರತಿದಿನ ಓದುವವರಿಗೆ ಕರಗಳನ್ನು ಮೇಲೆತ್ತಬಹುದು. കരങ്ങൾ താഴ്ത്തിക്കൊള്ളൂ, ಕೆಳಗೆ ಮಾಡಿ ಕರಗಳು. ഇന്ന് ഈ ആലയത്തിലേക്ക് കടന്നു വരുന്നതിന് മുൻപേ വചനം വായിച്ചവരായിരിക്കാം. ನೋಡಿ, ಇಂದಿನ ದಿನ ಈ ಪರಿಶುದ್ಧ ಆಲಯಕ್ಕೆ ಬರುವ ಮೊದಲೇ ಆ ದೇವರ ವಾಕ್ಯವನ್ನು ಓದಿ ಬಂದವರು, ಇಂದಿನ ದಿನ ಈ ಆಲಯಕ್ಕೆ ಬರುವ ಮೊದಲೇ ದೇವರ ಸಂದೇಶವನ್ನು ಓದಿ ಬಂದವರು ಇದ್ದರೆ ಕರಗಳನ್ನು ಮೇಲೆ ಮಾಡಿ. ಇಂದಿನ ದಿನ കരങ്ങൾ താഴ്ത്തിക്കൊള്ളൂ, കരಗಳನ್ನು ಕೆಳಗೆ ಮಾಡಿ. ഇന്ന് നിങ്ങൾ വായിച്ച വചനഭാഗം എന്തായിരുന്നുവെന്ന് നിങ്ങൾ ഓർക്കുന്നുണ്ടോ? ನೋಡಿ, ಇಂದು ನೀವು ಓದಿದಂತಹ ದೇವರ ಸಂದೇಶ ಏನೆಂದು ನಿಮ್ಮ ನೆನಪಿನಲ್ಲಿದೆಯೇ? ಇದೆಯಾ? നമ്മൾ വചനം വായിക്കുമ്പോൾ വായിച്ച വചനഭാഗം കൂടുതൽ ഗ്രഹിക്കാനും മനസ്സിലാക്കാനുമായി പരിശുദ്ധാത്മാവോട് പ്രാർത്ഥിക്കണം. ನಾವು ಓದಿದಂತಹ ದೇವರ ವಾಕ್ಯ ಅದನ್ನು ಗ್ರಹಿಸಲು, ಅದನ್ನು ಅನುಸರಿಸಲು ಪವಿತ್ರಾತ್ಮರಲ್ಲಿ ನಾವು ಕೇಳಿಕೊಳ್ಳಬೇಕು. ഹല്ലേലൂയ 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ഒരു വ്യക്തിയുടെ ജീവിതത്തിൽ ഏറ്റവും പ്രത്യേകമായി വേണ്ട 3 ആയുധങ്ങൾ എന്തൊക്കെയാണെന്നാണ് നമ്മൾ ഇനി കേൾക്കാൻ പോകുന്നത്. ಪ್ರಿಯರೇ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯವಶ್ಯವಾದಂತಹ 3 ಆಯುಧಗಳು ಏನೆಂದು ಧ್ಯಾನಿಸಲು ಹೋಗುವಂಥದ್ದು ನಾವು ಈ ಹೊತ್ತಿನಲ್ಲಿ. അതിൽ ഒന്നാമത്തെ ആയുധം എന്ന് പറയുന്നത് വിശുദ്ധിയാണ്. ನೋಡಿ, ಅದರಲ್ಲಿ ಒಂದನೆಯ ಆಯುಧ ಎಂಬುದು ವಿಶುದ್ಧಿ, ಪರಿಶುದ್ಧಿ. ജീവിത വിശുദ്ധിയുള്ള ഒരു വ്യക്തിയെ ഒരു ദുഷ്ടശക്തിക്കും കീഴ്പ്പെടുത്താൻ സാധിക്കുകയില്ല. ಜೀವನದಲ್ಲಿ ಪರಿಶುದ್ಧಿಯೊಂದಿಗೆ ಜೀವಿಸುವವನ ಜೀವನದಲ್ಲಿ ಯಾವ ಶಕ್ತಿಗೂ ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. രണ്ടാമത്തെ ആയുധം എന്ന് പറയുന്നത് പ്രാർത്ഥനയാണ്. ಎರಡನೆಯ ಆಯುಧವೆಂಬುದು ಪ್ರಾರ್ಥನೆಯಾಗಿದೆ. മൂന്നാമത്തെ ആയുധം എന്ന് പറയുന്നത് ഉപവസിച്ചു പ്രാർത്ഥിക്കുക എന്നുള്ളതാണ്. ನೋಡಿ, ಮೂರನೆಯ ಆಯುಧವೇನೆಂದರೆ ಉಪವಾಸ ಕೈಗೊಂಡು ಪ್ರಾರ್ಥಿಸುವುದು. ഈ 3 കാര്യങ്ങൾ ഒരു വ്യക്തിയുടെ ജീവിതത്തിൽ ഉണ്ടെങ്കിൽ ആ വ്യക്തിയെ തകർക്കാൻ ഒരു തിന്മയ്ക്കും സാധിക്കുകയില്ല. ನೋಡಿ, ಈ 3 ಆಯುಧಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದ್ದರೆ ಆ ವ್ಯಕ್ತಿಯನ್ನು ಕೆಡುಕಿಗೆ ನಾಶ ಮಾಡಲು ಸಾಧ್ಯವಿಲ್ಲ. ഒന്നാമത്തെ കാര്യം വിശുദ്ധി, ಒಂದನೆಯ ಕಾರ್ಯ ಪರಿಶುದ್ಧಿ, രണ്ടാമത്തെ കാര്യം പ്രാർത്ഥിക്കുക എന്നുള്ളതാണ്. ಎರಡನೆಯ ಕಾರ್ಯವೆಂಬುದು ಪ್ರಾರ್ಥನೆಯಾಗಿದೆ. എങ്ങനെയാണ് പ്രാർത്ഥിക്കേണ്ടത്? ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು? മുട്ടുകുത്തി പ്രാർത്ഥിക്കണമെന്നാണ് ആവശ്യപ്പെടുന്നത്. ನೋಡಿ, ಮೊಣಕಾಲೂರಿ ಪ್ರಾರ್ಥಿಸಬೇಕೆಂದು ಇಲ್ಲಿ ಕೇಳಿಕೊಳ್ಳುತ್ತಾರೆ. മൂന്നാമത്തെ കാര്യം ഉപവസിച്ചു പ്രാർത്ഥിക്കുക എന്നുള്ളതാണ്. ಮೂರನೆಯ ಕಾರ್ಯ ಉಪವಾಸ ಅನುಷ್ಠಾನ ಮಾಡಿ ಪ್ರಾರ್ಥಿಸು. ഹല്ലേലൂയ ಹಲ್ಲೆಲೂಯ. 3 കാര്യങ്ങൾ നിങ്ങൾക്ക് മനസ്സിലായോ? ಈ 3 ಕಾರ್ಯಗಳು ನಿಮಗೆ ತಿಳಿಯುತ್ತಾ? എന്തൊക്കെയാണ് ഞാൻ പറഞ്ഞ 3 കാര്യങ്ങൾ? ಈಗ ಹೇಳಿದಂತಹ 3 ಕಾರ್ಯಗಳು ಯಾವುದು ಹೇಳಿ? ಗಟ್ಟಿಯಾಗಿ ಹೇಳಿ. ಪರಿಶುದ್ಧಿ, 2 ಪ್ರಾರ್ಥನೆ, 3 ಉಪವಾಸ. ഹല്ലേലൂയ ಹಲ್ಲೆಲೂಯ ഹല്ലേലൂയ ഹല്ലേലൂയ. എല്ലാവരും ശക്തിയോടൊന്ന് കൈകളടിച്ചേ. ಗಟ್ಟಿಯಾದ ಒಂದು ಚಪ್ಪಳೆ ನೀಡಿ. നമ്മൾ കൈകളടിക്കുന്നത് ദൈവത്തെ ആരാധിക്കുന്നതിൻ്റെ ഒരു അടയാളമാണ്. ನೋಡಿ, ನಾವು ಕರಗಳನ್ನು ತಟ್ಟುವಂಥದ್ದು ದೇವರನ್ನು ಆರಾಧಿಸುವುದರ ಒಂದು ಸೂಚನೆಯಾಗಿದೆ. ദൈവത്തെ ആരാധിക്കുന്നതിൻ്റെ ഒരു വലിയ അടയാളമാണ് നമ്മൾ കൈകളടിക്കുന്നത്. ದೇವರನ್ನು ಆರಾಧಿಸುವುದರ ಒಂದು ಸೂಚನೆಯಾಗಿದೆ ಕರಗಳನ್ನು ತಟ್ಟುವಂಥದ್ದು. അപ്പോൾ ദൈവത്തെ ആരാധിക്കുക എന്ന് പറഞ്ഞാൽ
നമ്മൾ കൈകളടിച്ച് പ്രാർത്ഥിക്കുന്നതും ഒരു ദൈവാരാധനയാണ്. ನೋಡಿ, ನಾವು ದೇವರನ್ನು ಆರಾಧಿಸುವಂತ ಹೇಳುವುದು ಕರಗಳನ್ನು ತಟ್ಟುತ್ತಾ ಆರಾಧಿಸುವುದು ಅದರ ಒಂದು ಭಾಗವಾಗಿದೆ. കൈകളടിച്ച് ആരാധിക്കുമ്പോൾ നമ്മുടെ കരങ്ങളുടെ, നമ്മുടെ ശരീരത്തിന്റെ കെട്ടുകൾ വിട്ടുപോകും. ನೋಡಿ, ಕರಗಳನ್ನು ತಟ್ಟಿ ನಾವು ದೇವರನ್ನು ಆರಾಧಿಸುವಾಗ ನಮ್ಮಲ್ಲಿರುವಂತಹ ಕಟ್ಟುಗಳು ಮುರಿಯಲ್ಪಡುವಂಥದ್ದು. കരങ്ങൾക്ക് വേദനയുള്ളവർ പ്രത്യേകമായി ഇന്നേ ദിവസം പാട്ടൊക്കെ പാടുമ്പോൾ നന്നായിട്ട് കൈകളടിച്ച് ദൈവത്തെ ആരാധിക്കണം. ನೋಡಿ, ಕೈಗಳಿಗೆಲ್ಲ ನೋವುಗಳಿರುವವರು ದೇವರ ಸ್ತುತಿ ಆರಾಧನೆ ಹಾಡುಗಳನ್ನು ಹಾಡುವಾಗ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸಿ ಆರಾಧಿಸಬೇಕು. ಹಾಲೆಲೂಯಾ, 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 ಹಾಲೆಲೂಯಾ. പ്രിയപ്പെട്ടവരെ, ഇതിൽ ഒന്നാമത്തെ നമ്മൾ കേട്ട കാര്യങ്ങളിൽ ഒന്നാമത്തെ കാര്യം ജീവിത വിശുദ്ധിയാണ്. ನೋಡಿ, ಇದರಲ್ಲಿ ನಾವು ಫಸ್ಟಿಗೆ ಮೊದಲಿಗೆ ಕೇಳಿದ್ದು ಜೀವನದ ಪರಿಶುದ್ಧಿ. ഉൽപ്പത്തിയുടെ പുസ്തകം 39 അധ്യായത്തില് 5-ാമത്തെ തിരുവചനം നമുക്കൊന്ന് കേൾക്കാം. ನೋಡಿ, ಆದಿಕಾಂಡ 39ನೇ ಅಧ್ಯಾಯ 5ನೇ ವಾಕ್ಯವನ್ನು ನಮಗೆ ಕೇಳುವ ಪ್ರಿಯರೇ. ಆದಿಕಾಂಡ 39ನೇ ಅಧ್ಯಾಯ 5ನೇ ವಾಕ್ಯ, 39:5. ಹೀಗೆ ತನ್ನ ಮನೆ ಮಂದಿರದ ಮೇಲೂ ಆಸ್ತಿಪಾಸ್ತಿಯ ಮೇಲೂ ಜೋಸಪ್ಪನನ್ನೇ ಆಡಳಿತಗಾರನನ್ನಾಗಿ ನೇಮಿಸಿದ. ಜೋಸಪ್ಪನ ಪ್ರಯುಕ್ತ ಸರ್ವೇಶ್ವರ ಆ ಈಜಿಪ್ತಿನವನ ಮನೆತನವನ್ನು ಅರಸಿದರು. ಮನೆಯಲ್ಲೂ ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದವಿತ್ತು. ഹല്ലേലൂയ, 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 ഹല്ലേലൂയ. ബൈബിള് കൊണ്ടുവന്നിട്ടുള്ളവർ മാത്രം ആ ബൈബിൾ ഒന്ന് ഉയർത്തിപ്പിടിച്ചേ. ನೋಡಿ, ಪವಿತ್ರ ಗ್ರಂಥವನ್ನು ತಂದವರು ಮಾತ್ರ ಆ ಪವಿತ್ರ ಗ್ರಂಥವನ್ನು ಒಮ್ಮೆ ಮೇಲೆತ್ತಿ ಹಿಡಿದುಕೊಳ್ಳಿ. ബൈബിള് കൊണ്ടുവന്നിട്ടുള്ള എല്ലാവരും ബൈബിൾ ഇപ്പോൾ ഒന്ന് തുറക്കുക. ನೋಡಿ, ಬೈಬಲ್ ತಂದವರು ಅವರು ಈಗ ಹೇಳಿದಂತಹ ದೇವರ ವಾಕ್ಯವನ್ನು ತೆರೆದಿಟ್ಟುಕೊಳ್ಳಿ. ഒരിക്കൽ കൂടി നമ്മൾ എല്ലാവരും ഈ വചനഭാഗം ഒന്ന് ഏറ്റു പറഞ്ഞു വായിക്കണം. ನೋಡಿ, ಎಲ್ಲರೂ ಇದನ್ನೊಮ್ಮೆ ಎತ್ತಿ ಹೇಳಿ ಪ್ರಾರ್ಥಿಸಬೇಕು. ಆದಿಕಾಂಡ 39ನೇ ಅಧ್ಯಾಯ 5ನೇ ವಾಕ್ಯ. ಹೀಗೆ ಗಟ್ಟಿಯಾಗಿ ಹೇಳ್ಬೇಕು, ಎಲ್ಲರೂ ಎತ್ತಿ ಹೇಳ್ಬೇಕು. ಹೀಗೆ ತನ್ನ ಮನೆ ಮಂದಿರದ ಮೇಲೂ ಆಸ್ತಿ ಪಾಸ್ತಿಯ ಮೇಲೂ ಜೋಸಪ್ಪನನ್ನೇ, ಗಟ್ಟಿಯಾಗಿ ಹೇಳಿ ಪ್ರಿಯರೇ, ಜೋಸಪ್ಪನನ್ನೇ ಆಡಳಿತಗಾರನನ್ನಾಗಿ ನೇಮಿಸಿದ. ಜೋಸಪ್ಪನ ಪ್ರಯುಕ್ತ ಸರ್ವೇಶ್ವರ ಆ ಈಜಿಪ್ತಿನವನ ಮನೆತನವನ್ನು ಅರಸಿದರು. ಮನೆಯಲ್ಲೂ ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದವಿತ್ತು. ഹല്ലേലൂയ, ഹല്ലേലൂയ. വിശുദ്ധ ബൈബിളിലെ ആദ്യ പുസ്തകമാണ് ഉൽപ്പത്തി. ನೋಡಿ, ಪವಿತ್ರ ಗ್ರಂಥದ ಮೊದಲ ಪುಸ್ತಕ ಭಾಗವಾಗಿದೆ ಆದಿಕಾಂಡ. അവസാനത്തെ പുസ്തകം ഏതാ? ಕೊನೆಯ ಭಾಗ ಯಾವುದು ಪವಿತ್ರ ಗ್ರಂಥದ್ದು? ಹೇಳಿ ಗಟ್ಟಿಯಾಗಿ ಹೇಳಿ. ಪ್ರಕಟಣೆ, വെളിപാട്. ഹല്ലേലൂയ, ഹല്ലേലൂയ. പ്രിയപ്പെട്ടവരെ, ഉൽപ്പത്തി പുസ്തകത്തിൽ ജോസഫിനെ കുറിച്ചുള്ള വിവരണം നിങ്ങൾക്ക് സമയം കിട്ടുമ്പോൾ നിങ്ങളൊന്ന് വായിച്ചു നോക്കണം. ನೋಡಿ, ಈ ಆದಿಕಾಂಡ ಪುಸ್ತಕ ಭಾಗದಲ್ಲಿ ಜೋಸಫರ ಬಗ್ಗೆ ಹೇಳಿರುವುದನ್ನು ನಿಮಗೆ ಸಮಯ ದೊರಕಿದಾಗ ಅದನ್ನೊಮ್ಮೆ ಓದಿಕೊಳ್ಳುವುದು ಉತ್ತಮವಾಗಿರುತ್ತದೆ. ജോസഫിനെ ഓർത്ത് കർത്താവ് അവന്റെ വീടിനെ അനുഗ്രഹിച്ചു എന്നാണ് വചനം പറയുന്നത്. ನೋಡಿ, ಜೋಸಪ್ಪನನ್ನು ನೆನೆದು ಪ್ರಭುದೇವರು ಅವನ ಮನೆತನವನ್ನು ആശീർവദിಸಿದರು എന്ന് ದೇವರ ವಾಕ್ಯ ಹೇಳುತ್ತಿದೆ. പ്രിയപ്പെട്ടവരെ, എന്തുകൊണ്ടാണ് ജോസഫിനെ ഓർത്ത് ഒരു കുടുംബത്തെ മുഴുവൻ ദൈവം അനുഗ്രഹിച്ചത്? ಯಾಕಾಗಿ ಈ ಜೋಸಫನನ್ನೇ ಕಂಡುಕೊಂಡು ದೇವರು ಅವನ ಕುಟುಂಬ ಮನೆತನವನ್ನು ಸಂಪೂರ್ಣವಾಗಿ ಆಶೀರ್ವದಿಸುವುದು? അതിൻ്റെ കാരണം ജോസഫ്
വിശുദ്ധമായ ജീവിതം നയിച്ച വ്യക്തിയായിരുന്നത് കൊണ്ടാണ്. ನೋಡಿ ಅದಕ್ಕೆ ಕಾರಣವೇನಂತ ಪ್ರಿಯರೇ, ಜೋಸಫನು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ಮುಂದೆ ಹೋಗುತ್ತಿದ್ದವೆ. ഹല്ലേലൂയ, ಹಾಲೆಲೂಯ. വലതുകരം മാത്രം ഉയർത്തി ഹല്ലേലൂയ പറഞ്ഞേ. ಬಲಗೈಯನ್ನು ಮಾತ್ರ ಹಿಡಿದು ಒಂದು ಎತ್ತಿಕೊಂಡು ಒಂದು ಹಾಲೆಲೂಯ ಗಟ್ಟಿಯಾಗಿ ಹೇಳಿ. ಸಾಲದು, ಸ್ವರ ಇನ್ನು ಸ್ವಲ್ಪ ಹೆಚ್ಚು. ഈ ഇടതുകരം ഉയർത്തി ഹല്ലേലൂയ പറഞ്ഞേ. ಹಾಗೇನೆ ನಿಮ್ಮ ಎಡಗೈಯನ್ನು ಎತ್ತಿ ಹಾಗೆ 3 ಸಲ ಹಾಲೆಲೂಯ ಹೇಳಿ. പ്രിയപ്പെട്ടവരെ, ഈ ഭാഗം നിങ്ങൾ കൃത്യമായി മനസ്സിലാക്കണം. ಪ್ರಿಯರೇ, ಈ ದೇವರ ವಾಕ್ಯವನ್ನು ನೀವು ತುಂಬಾ ಗಮನವಿಟ್ಟು ಶ್ರದ್ಧೆಯಿಂದ ಕೇಳಬೇಕು. ജോസഫ് എന്ന ഒരു വ്യക്തിയെ ഓർത്ത് ദൈവം ഒരു ഭവനത്തെ മുഴുവനായി അനുഗ്രഹിച്ചു എന്നാ പറയുന്നത്. ನೋಡಿ, ಜೋಸಫನನ್ನು ಮಾತ್ರ ದೇವರು ಕಂಡುಕೊಂಡು ಅವನ ಮನೆತನವನ್ನು ಸಂಪೂರ್ಣವಾಗಿ ಅನುಗ್ರಹಿಸುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. അങ്ങനെയെങ്കിൽ ഇന്ന് ഇവിടെ കടന്നു വന്നിരിക്കുന്ന നിങ്ങളെ ഓരോരുത്തരെയും ഓർത്ത് ദൈവം നിങ്ങളുടെ ഭവനത്തെ അനുഗ്രഹിക്കും. ಪ್ರಿಯರೇ, ಅದೇ ರೀತಿ ಇಲ್ಲಿ ಬಂದಿರುವಂತಹ ನಿಮ್ಮೊಬ್ಬರನ್ನು ಕಂಡು ದೇವರು ನಿಮ್ಮ ಕುಟುಂಬವನ್ನು ಮನೆಯನ್ನು ಆಶೀರ್ವದಿಸುವುದನ್ನು ನಮಗೆ ಕಾಣಬಹುದು. ഒരു കുടുംബത്തിൽ കുടുംബനാഥനെ ഓർത്ത് ദൈവം ആ ഭവനത്തെ അനുഗ്രഹിക്കും. ನೋಡಿ, ಒಂದು ಕುಟುಂಬ, ಆ ಕುಟುಂಬದ ಯಜಮಾನ ಅವನನ್ನು ಕಂಡು ದೇವರು ಆ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ഒരു കുടുംബത്തിലെ കുടുംബനാഥനെ ഓർത്ത് ദൈവം ആ ഭവനത്തെ അനുഗ്രഹിക്കും. ಒಂದು ಕುಟುಂಬ, ಆ ಮನೆಯ ಯಜಮಾನತಿ ಅವಳನ್ನು ಕಂಡು ಆ ಮನೆಯನ್ನು ಆಶೀರ್ವದಿಸುತ್ತಾರೆ. അപ്പോൾ ദൈവം നിങ്ങളെ ഓരോരുത്തരെയും ഓർത്തുകൊണ്ട് നിങ്ങളുടെ കുടുംബത്തെ അനുഗ്രഹിക്കുമെന്ന് നിങ്ങൾ വിശ്വസിക്കുന്നുണ്ടോ? ನೋಡಿ, ಹಾಗಿದ್ದರೆ ಕುಟುಂಬದಲ್ಲಿರುವ ಒಬ್ಬರನ್ನು ಕಂಡು ದೇವರು ಆ ಕುಟುಂಬವನ್ನು ಸಂಪೂರ್ಣವಾಗಿ ಆಶೀರ್ವದಿಸುತ್ತಾರೆ. ಇದನ್ನು ನೀವು ನಂಬುತ್ತೀರಾ, ಒಪ್ಪಿಕೊಳ್ಳುತ್ತೀರಾ? ಹೇಳಿ. ಹೌದು. ഇന്ന് ഇവിടെ കടന്നു വന്നിരിക്കുന്ന നിങ്ങളെ ഓരോരുത്തരെയും ഓർത്ത് ദൈവം നിങ്ങളുടെ ഭവനത്തെ അനുഗ്രഹിക്കുമെന്ന് നിങ്ങൾ വിശ്വസിക്കുന്നുണ്ടോ? ನೋಡಿ, ಇಲ್ಲಿ ಬಂದಂತಹ ನಿಮ್ಮ ಪ್ರತಿಯೊಬ್ಬರನ್ನು ಕಂಡು ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ, ಅನುಗ್ರಹಿಸುತ್ತಾರೆ. ಇದರಲ್ಲಿ ನಿಮಗೆ ನಂಬಿಕೆ ಇದೆಯಾ? എല്ലാവരും കരങ്ങളടിച്ച് ദൈവത്തെ മഹത്വപ്പെടുത്തിക്കേ. ಎಲ್ಲರೂ ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸಿರಿ, ನಂಬಿಕೊಂಡು വിശ്വാസವಿಟ್ಟು. പ്രിയപ്പെട്ടവരെ, നിങ്ങൾക്ക് ദൈവത്തിൽ വിശ്വാസമുണ്ടെങ്കിൽ നിങ്ങളെ ഓരോരുത്തരെയും ഓർത്ത് ദൈവം നിങ്ങളുടെ ഭവനത്തെ അനുഗ്രഹിക്കും. ಪ್ರಿಯರೇ, ನಿಮಗೆ ವಿಶ್ವಾಸವಿದ್ದರೆ ನಿಮ್ಮನ್ನು ದೇವರು ಕಂಡುಕೊಂಡು ನಿಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ಆಶೀರ್ವದಿಸುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവം നിങ്ങളെ ഓർത്ത് നിങ്ങളുടെ ഭവനത്തെ അനുഗ്രഹിക്കുമെന്ന് നിങ്ങൾ വിശ്വസിക്കുക. ಪ್ರಿಯರೇ, ನಿಮ್ಮನ್ನು ಕಂಡು ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ ಎಂಬುದನ್ನು ನೀವು ಸಂಪೂರ್ಣವಾಗಿ ವಿಶ್ವಸಿಸಿರಿ. ഇപ്പോൾ ഈ വചന ശുശ്രൂഷയുടെ ഭാഗമായിരുന്നു കൊണ്ട് വിവിധ സ്ഥലങ്ങളിലായിരുന്നു കൊണ്ട് ഓൺലൈനിലൂടെ പങ്കെടുക്കുന്ന വിശ്വാസികളെ, നിങ്ങളുടെ വിശ്വാസത്താൽ നിങ്ങളുടെ ഭവനം അനുഗ്രഹിക്കപ്പെടും. ನೋಡಿ ಪ್ರಿಯರೇ, ನೀವು ಇಲ್ಲಿದ್ದುಕೊಂಡು ಈ ದೇವರ ವಾಕ್ಯದ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ಇದನ್ನು ಆನ್ಲೈನ್ ಮುಖಾಂತರ ಕಾಣುವಂತಹ ಆ ವ್ಯಕ್ತಿಗಳು ಸಹ ಆಶೀರ್ವದಿಸಲ್ಪಟ್ಟು ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ. ഹല്ലേലൂയ, ഹല്ലേലൂയ, ഹല്ലേലൂയ.
ഹല്ലേലൂയ 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 ഹല്ലേലൂയ. ദാനിയേലിന്റെ പുസ്തകം 1-ാമത്തെ അധ്യായം 8-ാം തിരുവചനം ഒന്ന് വായിക്കാം. ನೋಡಿ, ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ನಮಗೆ ಧ್ಯಾನಿಸುವ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ಹಾಗೂ ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನೇ ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು. ಕಂಚುಕಿಯರ ನಾಯಕನಿಗೆ ಕ್ಷಮಿಸು, ನಾನು ಅಶುದ್ಧನಾಗಲಾರೆ ಎಂದು ವಿನಂತಿಸಿದನು. ഹല്ലേലൂയ 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 ഹല്ലേലൂയ. ദാനിയേൽ പ്രവാചകൻ എന്ന് പറയുന്ന വ്യക്തി ജീവിതത്തെ വിശുദ്ധിയോടുകൂടി കാത്തു സൂക്ഷിച്ച ഒരാളാണ്. ದಾನಿಯೇಲ್ ಎಂಬ ಆ ವ್ಯಕ್ತಿ ಜೀವನವನ್ನು ತುಂಬಾ ಪರಿಶುದ್ಧಿಯಿಂದ ನೋಡಿಕೊಂಡಂತಹ ವ್ಯಕ್ತಿ. പ്രിയപ്പെട്ടവരെ, മറ്റുള്ളവരുടെ പ്രേരണയാൽ ദൈവത്തിൻ്റെ സ്നേഹത്തിൽ നിന്ന് അകന്നു പോകാതെ ദൈവത്തോട് ചേർന്ന് നിന്നവനാണ് ദാനിയേൽ. ನೋಡಿ ಪ್ರಿಯರೇ, ಬೇರೆ ಯಾರ ಪ್ರೇರಣೆಯಿಂದಲೂ ತನ್ನ ಪರಿಶುದ್ಧಿಯನ್ನು ವಿಶ್ವಾಸಕ್ಕೆ ಕಳಂಕ ಬರದೆ ದೇವರ ಜೊತೆ ಸೇರಿ ನಿಂತಹ ಒಬ್ಬ ವ್ಯಕ್ತಿ ದಾನಿಯೇಲನು. വിശുദ്ധ ബൈബിളിൽ സമയം കിട്ടുമ്പോൾ നിങ്ങൾ ദാനിയേലിന്റെ പുസ്തകം ഒന്ന് വായിക്കണം. ನೋಡಿ, ಪವಿತ್ರ ಗ್ರಂಥದಲ್ಲಿ ಇರುವಂತಹ ಈ ದಾನಿಯೇಲನ ಗ್ರಂಥವನ್ನು ನಿಮಗೆ ಸಮಯ ದೊರಕುವಾಗ ಓದಿಕೊಳ್ಬೇಕು. 14 അധ്യായങ്ങൾ അടങ്ങുന്നതാണ് ദാനിയേലിന്റെ പുസ്തകം. ನೋಡಿ, 14 അധ്യായಗಳಿರುವಂತಹದು ಈ ಪುಸ್ತಕ. പ്രിയപ്പെട്ടവരെ, എപ്പോഴെങ്കിലും നിങ്ങൾ ദാനിയേലിന്റെ പുസ്തകം വായിക്കണം. ദൈവമായ കർത്താവ് കുറെ ഉൾക്കാഴ്ചകൾ നിങ്ങൾക്ക് നൽകും. ನೋಡಿ, ಈ ದಾನಿಯೇಲನ ಪುಸ್ತಕವನ್ನು ಓದಿದರೆ ನಿಮಗೆ ತುಂಬಾ ಅರಿವು, ದೇವರ ಸಂದೇಶ, ಜ್ಞಾನ ಲಭಿಸುವಂತದ್ದು. ഹല്ലേലൂയ 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 ഹല്ലേലൂയ. ജോസഫിനെ ഓർത്ത് ദൈവം ഒരു ഭവനത്തെ മുഴുവൻ അനുഗ്രഹിച്ചു എന്നാ പറയുന്നത്. ನೋಡಿ, ಜೋಸಫನನ್ನು ದೇವರು ಕಂಡುಕೊಂಡು ಇಡೀ ಕುಟುಂಬವನ್ನೇ ಅನುಗ್ರಹಿಸುವುದನ್ನು ನಾವು ಮೊದಲು ಕೇಳಿದ್ದೇವೆ. കാരണം ജോസഫ് ജീവിത വിശുദ്ധിയോടുകൂടി ജീവിച്ച ഒരു വ്യക്തിയാണ്. ಕಾರಣ ಜೋಸಫನು ಜೀವನ ಪರಿಶುದ್ಧಿಯೊಂದಿಗೆ ಜೀವಿಸಿದಂತಹ ಒಬ್ಬ ಮಹಾ ವ್ಯಕ್ತಿ. ഇനി നമ്മൾ ചിന്തിക്കേണ്ട ഒരു കാര്യം, നമ്മുടെ ജീവിതത്തിൽ ഈ ജീവിത വിശുദ്ധി എത്രമാത്രമുണ്ട്. ನಾವು ಈಗ ಚಿಂತಿಸಬೇಕಾದುದು, ಎಷ್ಟು ಮಾತ್ರ ಜೀವನ ಪರಿಶುದ್ಧಿ ನನ್ನ ಜೀವನದಲ್ಲಿ ಇದೆ ಎಂದು. കർത്താവ് വചനത്തിലൂടെ സംസാരിക്കുന്ന വ്യക്തിയാണ്, വചനത്തിലൂടെ അത്ഭുതങ്ങൾ പ്രവർത്തിക്കുന്ന വ്യക്തിയാണ്. ನೋಡಿ, ಪ್ರಭುದೇವನು ದೇವರ ವಾಕ್ಯದ ಮುಖಾಂತರ ಮಾತನಾಡುವವನು, ದೇವರ ಅದೇ ವಾಕ್ಯದ ಮುಖಾಂತರ ಅದ್ಭುತಗಳನ್ನು ಮಾಡುವವನು. ഹല്ലേലൂയ 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 ഹല്ലേലൂയ. അപ്പോൾ നമ്മുടെ ജീവിതത്തിൽ ഈ ജീവിത വിശുദ്ധി വലിയ ഒരു ആയുധമാണ്. ಪ್ರಿಯರೇ, ಆದುದರಿಂದ ಈ ಜೀವನದ ಪರಿಶುದ್ಧಿ ಎಂಬುದು ನಮ್ಮ ಜೀವನದ ಒಂದು ದೊಡ್ಡ ಆಯುಧವಾಗಿದೆ. ഈ ജീവിത വിശുദ്ധിയോടുകൂടി നമ്മൾ മുന്നേറുമ്പോൾ നമ്മെ ഓർത്ത് ദൈവം നമ്മുടെ കുടുംബത്തെയും അനുഗ്രഹിക്കും. ನಾವು ಈ ಜೀವನದ ಪರಿಶುದ್ಧಿಯೊಂದಿಗೆ ಮುಂದೆ ಹೋಗುವಾಗ ನಮ್ಮ ಕುಟುಂಬವನ್ನೇ ದೇವರು ಅನುಗ್ರಹಿಸುವಂತ. ഹല്ലേലൂയ ഹല്ലേലൂയ. അപ്പോൾ നമ്മളിലൂടെ നമ്മുടെ കുടുംബത്തെ അനുഗ്രഹിക്കാൻ കഴിവുള്ളവനാണ് നമ്മുടെ ദൈവം. ನಮ್ಮ ಮುಖಾಂತರ ನಮ್ಮ ಕುಟುಂಬವನ್ನೇ ಅನುಗ್ರಹಿಸುವಂತಹ ಶಕ್ತಿ ಇರುವಾತವನು ನಮ್ಮ ದೇವನು. ഹല്ലേലൂയ 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 ഹല്ലേലൂയ. ഇന്ന് നിങ്ങൾ ഈശോയുടെ തിരുസന്നിധിയിൽ ഈ പ്രാർത്ഥന ഉയർത്തണം. ಇಂದು ಈ ದಿನ ಈ ಪ್ರಾರ್ಥನೆಯನ್ನು ನಿಮ್ಮ ಪ್ರಭುದೇವನ ಮುಂದೆ ಎತ್ತಿ ಹೇಳಬೇಕು. ഇന്നിവിടെ കടന്നു വന്നിരിക്കുന്ന നിങ്ങളുടെ ത്യാഗപൂർണമായ ഈ സാന്നിധ്യത്തെ ഓർത്ത് ദൈവം നിങ്ങളുടെ ഭവനത്തെ അനുഗ്രഹിക്കും. ಇಂದು ನೀವು ಈ ಶುಶ್ರೂಷೆಗೆ ತುಂಬಾ ತ್ಯಾಗ ತೆಗೆದು ಇಲ್ಲಿ ಬಂದು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ನಿಮಗೆ ಇರಬೇಕು. ഹല്ലേലൂയ ഹല്ലേലൂയ ഹല്ലേലൂയ.
അങ്ങനെയെങ്കിൽ ഇന്നത്തെ സുപ്രഭാതത്തിൽ ഇവിടെ കടന്നു വന്നിരിക്കുന്ന നിങ്ങളെ എല്ലാവരെയും നിങ്ങളോട് ചേർത്ത് വെച്ച് നിങ്ങളുടെ കുടുംബത്തെയും അനുഗ്രഹിക്കാൻ ದೈವಂ ಕಾತಿರಿക്കുകയാണ്. ಪ್ರಿಯರೇ, ಆದುದರಿಂದ ಇಂದಿನ ಶುಶ್ರೂಷೆಯಲ್ಲಿ ನೀವು ಪಾಲ್ಗೊಳ್ಳುವಾಗ ನಿಮ್ಮ ಕುಟುಂಬವನ್ನು ಅನುಗ್ರಹಿಸಲು ದೇವರು ಬಯಸುತ್ತಿದ್ದಾರೆ. നിങ്ങളെ ഓർത്ത്, നിങ്ങളുടെ ശുശ്രൂഷയെ ഓർത്ത്, നിങ്ങളുടെ ത്യാഗപൂർണമായ ജീവിതത്തെ ഓർത്ത് ദൈവം നിങ്ങളുടെ കുടുംബത്തിലേക്ക് കൃപകൾ ചൊരിയുന്ന ദിവസമാണെന്ന്. ನಿಮ್ಮನ್ನು ಕಂಡು, ನಿಮ್ಮ ಪ್ರಾರ್ಥನೆ ವಿಶ್ವಾಸವನ್ನು ಕಂಡು, ನಿಮ್ಮ ಈ ತ್ಯಾಗಪೂರ್ಣವಾದ ಸಮಯವನ್ನು ದೇವರಿಗೆ ಕೊಟ್ಟದನ್ನು ಕಂಡು ಅನುಗ್ರಹಿಸುವಂತಹ ಸಂದರ್ಭವಿದು. പ്രിയപ്പെട്ടവരെ, ഇത് ഞാൻ പറഞ്ഞ വാക്കല്ല, ദൈവത്തിന്റെ വചനം ഈ സുപ്രഭാതത്തിൽ നമ്മളോട് സംസാരിച്ചതാണ്. ಪ್ರಿಯರೇ, ಇದು ನಾನು ನಿಮ್ಮಲ್ಲಿ ಹೇಳುವಂತಹ ಮಾತಲ್ಲ, ದೇವರ ವಾಕ್ಯವು ನಿಮಗಾಗಿ ಇಂದು ಕೊಂಡಂತಹ ಪರಿಶುದ್ಧವಾದ ವಾಕ್ಯ. അങ്ങനെയെങ്കിൽ ഞാൻ എൻ്റെ മനസ്സിൽ വിശ്വാസത്തോടു കൂടി പറയണം, എന്റെ വിശ്വാസം വഴി, എന്റെ ജീവിത വിശുദ്ധി വഴി എന്റെ കുടുംബം അനുഗ്രഹിക്കപ്പെടും. ಆದುದರಿಂದ ಪ್ರಿಯರೇ, ಪ್ರತಿಯೊಬ್ಬನು ಹೇಳಬೇಕು, ನನ್ನ ವಿಶ್ವಾಸದ ಮುಖಾಂತರ, ನನ್ನ ಪರಿಶುದ್ಧಿ ಮುಖಾಂತರ ನನ್ನ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ ಎಂದು. ഹല്ലേലൂയ, ഹല്ലേലൂയ, ഹല്ലേലൂയ. അതിനുവേണ്ടി നമ്മൾ ആഗ്രഹിക്കണം. ಅದಕ್ಕಾಗಿ ನಾವು ತುಂಬಾ ಆಸಕ್ತಿಯುಳ್ಳ, നമ്മെ പോലെ തന്നെ നമ്മുടെ കുടുംബത്തിലുള്ളവരും അനുഗ്രഹിക്കപ്പെടണമെന്ന് നമ്മൾ ആഗ്രഹിക്കണം. ನಮ್ಮ ಹಾಗೆ ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಅನುಗ್ರಹಿಸಲ್ಪಡಬೇಕೆಂದು ನಾವು ತುಂಬಾ ಆಸಕ್ತಿಯಿಂದ ಬೇಡಬೇಕು. ഞാൻ പ്രാർത്ഥിച്ചാൽ എൻ്റെ കുടുംബത്തിലുള്ളവരും അനുഗ്രഹിക്കപ്പെടുമെന്ന് ഞാൻ വിശ്വസിക്കണം. ನಾನು ಪ್ರಾರ್ಥಿಸುವಾಗ ನನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಅನುಗ್ರಹಿಸಲ್ಪಡುತ್ತಾರೆ ಎಂಬ ವಿಶ್ವಾಸ ನಮಗಿರಬೇಕು. ഹല്ലേലൂയ, 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 ഹല്ലേലൂയ. ഒരു വ്യക്തിയുടെ ജീവിതത്തിൽ ഏറ്റവും ആദ്യം വേണ്ട ആയുധം എന്ന് പറയുന്നത് ജീവിത വിശുദ്ധിയാണ്. ಆದುದರಿಂದ ಪ್ರಿಯರೇ, ಒಬ್ಬ ವ್ಯಕ್ತಿಯಲ್ಲಿ ಅತ್ಯವಶ್ಯವಾಗಿ ಬೇಕಾದಂತಹ ಒಂದನೇ ಆಯುಧ ಜೀವನದ ವಿಶುದ್ಧಿ. ഇനി രണ്ടാമത്തെ കാര്യം എന്ന് പറയുന്നത് ನೋಡಿ, പ്രാർത്ഥന. ಎರಡನೆಯ ಕಾರ್ಯ ಪ್ರಾರ್ಥನೆ ಎಂಬುದು. എല്ലാ ദിവസവും നിങ്ങൾ പ്രാർത്ഥിക്കുന്നവരാണോ? ಪ್ರತಿದಿನ ನೀವು ಪ್ರಾರ್ಥನೆ ಮಾಡುವವರ? ಹೌದಾ? 24 മണിക്കൂറിൽ ಅರಮಣಿക്കൂറെങ്കിലും പ്രാർത്ഥിക്കുന്നവർ മാത്രമെന്ന് കൈകൾ ನೋಡಿ, ಒಂದು ದಿನ 24 ಗಂಟೆಗಳಿವೆ, ಅದರಲ್ಲಿ ಒಂದು ಅರ್ಧ ಗಂಟೆಯಾದರೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಿದ್ದರೆ ಒಮ್ಮೆ ಕೈ ಮೇಲೆ ಮಾಡಿ, ಸರಿಯಾಗಿ ಮಾಡಿರಿ, ಗಟ್ಟಿ കരങ്ങൾ താഴ്ത്തിക്കൊള്ളൂ. ಕರಗಳನ್ನು ಕೆಳಗೆ ಮಾಡಿ. നിങ്ങൾ എല്ലാവരും മിനിമം അരമണിക്കൂറെങ്കിലും പ്രാർത്ഥിക്കുന്നുണ്ടെന്നാണ് നിങ്ങൾ പറയുന്നത്. ನೀವೆಲ್ಲರೂ ಹೇಳುತ್ತಿದ್ದೀರಿ, ಸಾಧಾರಣವಾಗಿ ಒಂದು ಅರ್ಧ ಗಂಟೆ ಆದರೂ ನಾವು ಪ್ರಾರ್ಥಿಸುತ್ತಿದ್ದೇವೆ ಪ್ರತಿದಿನ. പ്രിയപ്പെട്ടവരെ, ദാനിയേലിന്റെ പുസ്തകത്തിൽ, ಪ್ರಿಯರೇ, ದಾನಿಯೇಲನ ಗ್ರಂಥ 6ാമത്തെ അധ്യായത്തിൽ 6ನೇ ಅಧ್ಯಾಯ 10ാം തിരുവചനം നമുക്കൊന്ന് കേൾക്കാം. ನೋಡಿ, 10ನೆಯ ವಾಕ್ಯವನ್ನು ನಮಗೆ ಒಮ್ಮೆ ಕೇಳುವ. ಪ್ರಿಯರೇ, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೆಯ ವಾಕ್ಯವನ್ನು. ಶಾಸನಕ್ಕೆ ರುಜುವಾದ ವಿಷಯ ದಾನಿಯೇಲನಿಗೆ ತಿಳಿಯಿತು. ಆತ ತನ್ನ ಮನೆಗೆ ಹೊರಟು ಹೋದನು. ಅಲ್ಲಿ ತನ್ನ ಮಹಡಿಯ ಕೊಠಡಿಯಲ್ಲಿನ ಕಿಟಕಿಗಳು ಜೆರೂಸಲೇಮಿನ ಕಡೆಗೆ ತೆರೆದಿದ್ದವು. ವಾಡಿಕೆಯ ಪ್ರಕಾರ ದಿನಕ್ಕೆ 3 ಆವರ್ತಿ ಅಲ್ಲಿ ತನ್ನ ದೇವರಿಗೆ ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸುತ್ತಿದ್ದನು. ഹല്ലേലൂയ, ഹല്ലേലൂയ. ദാനിയേൽ ദിവസം എത്ര പ്രാവശ്യം പ്രാർത്ഥിച്ചു എന്ന് പറയുന്നത്? ನೋಡಿ, ಇಲ್ಲಿ ಹೇಳುವಂಥದ್ದು, ದಾನಿಯೇಲನು ಎಷ್ಟು ಹೊತ್ತು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದನು ಪ್ರತಿದಿನ? ಹೇಳಿ, ಕೇಳುವುದಿಲ್ಲ, ಗೊತ್ತಾಗಲಿಲ್ಲ. ವಾಡಿಕೆಯ ಪ್ರಕಾರ ദിനಕ್ಕೆ 3 ಆವರ್ತಿ. എത്ര പ്രാവശ്യം ദാനിയേൽ പ്രാർത്ഥിച്ചു? ಎಷ್ಟು ಸಲ? ദാനിയേൽ എങ്ങനെ പ്രാർത്ഥിച്ചു? ಯಾವ ರೀತಿ ಪ್ರಾರ್ಥಿಸಿದನು? ಮೊಣಕಾಲೂರಿ. പ്രിയപ്പെട്ടവരെ, ദാനിയേലിന്റെ പുസ്തകത്തിലൂടെ ദൈവത്തിന്റെ വചനം നമ്മളെ ഓർമ്മിപ്പിക്കുന്നു, പ്രാർത്ഥിക്കണം, മുട്ടുകുത്തി നിന്ന് പ്രാർത്ഥിക്കണമെന്ന്. ನೋಡಿ, ದಾನಿಯೇಲನ ಪುಸ್ತಕ ಮುಖಾಂತರ ನಮಗೆ ಪ್ರಭುದೇವರು ಹೇಳುವಂಥದ್ದು, ಪ್ರಾರ್ಥಿಸಬೇಕು. ಯಾವ ರೀತಿ ಪ್ರಾರ್ಥಿಸಬೇಕು? ಮೊಣಕಾಲೂರಿ പ്രാർത്ഥിസಬೇಕೆಂದು. പ്രിയപ്പെട്ടവരെ, ദിവസേന 3 പ്രാവശ്യം മുട്ടിന്മേൽ നിന്ന് പ്രാർത്ഥിക്കുന്ന വ്യക്തിയായിരുന്നു
ദാനിയേൽ പ്രവാചകൻ. ಪ್ರಿಯರೇ, ಪ್ರತಿದಿನ 3 ಹೊತ್ತು ಮೊಣಕಾಲೂರಿ ಪ್ರಾರ್ಥಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು ದಾನಿಯೇಲನು. ദിവസേന ഒരു നേരമെങ്കിലും മുട്ടുകുത്തി പ്രാർത്ഥിക്കുന്ന ആരെങ്കിലും ഉണ്ടോ? ನೋಡಿ, ಪ್ರತಿದಿನ ಒಂದೊತ್ತಾದರೂ ಮೊಣಕಾಲೂರಿ ಪ್ರಾರ್ಥಿಸುವವರು ಇಲ್ಲಿ ಯಾರಾದರೂ ಇದ್ದೀರಾ? മുട്ടുകുത്തി പ്രാർത്ഥിക്കുന്ന കുറെ പേരുണ്ട്. ನೋಡಿ, ಮೊಣಕಾಲೂರಿ ಪ್ರಾರ್ಥಿಸುವ ಅನೇಕರಿದ್ದಾರೆ. ദാനിയേല് പ്രാർത്ഥിച്ചതുപോലെ 3 നേരം മുട്ടുകുത്തി പ്രാർത്ഥിക്കുന്നവരുണ്ടോ? ದಾನಿಯೇಲನು ಪ್ರಾರ್ಥಿಸಿದ ಹಾಗೆ 3 ಹೊತ್ತು ಮೊಣಕಾಲೂರಿ ಪ್ರಾರ್ಥಿಸುವವರಿದ್ದೀರಾ? വചനം ഇങ്ങനെയാണ് പറയുന്നത്, ദാനിയേൽ എല്ലാ ദിവസവും 3 നേരം മുട്ടുകുത്തി പ്രാർത്ഥിക്കുകയും നന്ദി പറയുകയും ചെയ്തിരുന്നു. ನೋಡಿ, ದೇವರ ವಾಕ್ಯದಲ್ಲಿ ಹೇಳುವಂಥದ್ದು, ದಾನಿಯೇಲನು ಪ್ರತಿದಿನ 3 ಸಲ ದೇವರಿಗೆ ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸುತ್ತಿದ್ದನು, ಕೃತಜ್ಞತೆ ಹೇಳಿ. ഹല്ലേലൂയ, 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 ഹല്ലേലൂയ. അപ്പോൾ ഇതിൽ നിന്ന് നമ്മൾ ഏതാനും കാര്യങ്ങൾ മനസ്സിലാക്കണം. ನೋಡಿ, ಇದರಿಂದ ಅನೇಕ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು. ഒന്നാമത്തെ കാര്യം, ദൈവത്തിന്റെ മക്കളെല്ലാവരും പ്രാർത്ഥിക്കുന്നവരായിരിക്കണം. ಒಂದನೆಯ ವಿಷಯವೇನೆಂದರೆ, ದೇವರ ಮಕ್ಕಳೆಂಬುದು ಪ್ರಾರ್ಥಿಸುವ ಮಕ್ಕಳಾಗಿರಬೇಕು. പ്രാർത്ഥിക്കുന്ന ഒരു വ്യക്തിയുടെ ജീവിതത്തിലേക്ക് അനുഗ്രഹങ്ങൾ കടന്നു വരും. ಪ್ರಾರ್ಥಿಸುವ ಒಬ್ಬ ಮಕ್ಕಳ ಜೀವನಕ್ಕೆ ಅನುಗ್ರಹಗಳು ಧಾರಾಳವಾಗಿ ಬರುತ್ತದೆ. ഇനി പ്രാർത്ഥന പല വിധത്തിലുണ്ട്. ಪ್ರಾರ್ಥನೆ ಎಂಬುದು ಹಲವು ರೀತಿ ಇದೆ. നന്ദി പറഞ്ഞുകൊണ്ട് പ്രാർത്ഥിക്കണം, ಕೃತಜ್ಞತೆ ಹೇಳಿ ಪ್ರಾರ್ಥಿಸಬೇಕು, മുട്ടുകുത്തി നിന്ന് പ്രാർത്ഥിക്കണം, ಮೊಣಕಾಲೂರಿ ಪ್ರಾರ್ಥಿಸಬೇಕು, കരങ്ങൾ ഉയർത്തിപ്പിടിച്ച് പ്രാർത്ഥിക്കണം. ಕರಗಳನ್ನು ಎತ್ತಿಕೊಂಡು ಪ್ರಾರ್ಥಿಸಬೇಕು. ഇതെല്ലാം പ്രാർത്ഥനയുടെ വിവിധ ഭാവങ്ങളാണ്. ನೋಡಿ, ಇವೆಲ್ಲವೂ ಪ್ರಾರ್ಥನೆಯ ವಿವಿಧ ರೀತಿಯ ಭಾಗಗಳು. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. എല്ലാവരും കരങ്ങൾ ഉയർത്തി സ്തുതിച്ച് പ്രാർത്ഥിച്ചേ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಸ್ವರ ಎತ್ತಿ ಎಲ್ಲರೂ ಗಟ್ಟಿಯಾಗಿ ಬಾಯಿ ತೆರೆದು ഹല്ലേലൂയ, 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 ಹಲ್ಲೆಲೂಯ. എല്ലാവരും കൈകളിടിച്ച് ദൈവത്തിന് നന്ദി പറഞ്ഞു. ಒಂದು ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಹೇಳಿರಿ. പ്രിയപ്പെട്ടവരെ, ത്യാഗത്തോടുകൂടി നടത്തുന്ന പ്രാർത്ഥനയ്ക്ക് അതിൻ്റെതായ അഭിഷേകവും ശക്തിയുമുണ്ട്. ನೋಡಿ, ತ್ಯಾಗ ತೆಗೆದು ಸಹನೆ ತೆಗೆದು ಪ್ರಾರ್ಥಿಸುವಂತಹ ಪ್ರಾರ್ಥನೆಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ഇനി നിങ്ങളെല്ലാവരും ചിന്തിക്കുക, നിങ്ങൾ എങ്ങനെയാണ് നിങ്ങളുടെ ഭവനത്തിലെ സന്ധ്യാപ്രാർത്ഥന നടത്തുന്നത്? ನೋಡಿ, ನೀವೀಗ ಒಂದು ಚಿಂತಿಸಬೇಕಾದದ್ದು, ಯಾವ ರೀತಿ ನೀವು ಸಂಜೆ ಹೊತ್ತಿನ ಪ್ರಾರ್ಥನೆ ಉಂಟಲ್ಲ ಮನೆಯಲ್ಲಿ ಮಾಡುವುದು, ಅದು ಯಾವ ರೀತಿ ನೀವು ಮಾಡುತ್ತಿದ್ದೀರಿ ಎಂದು ಚಿಂತಿಸಿ. നമ്മുടെ എല്ലാവരുടെയും വീട്ടിൽ നല്ല കസേരയുണ്ട്. ನೋಡಿ, ನಮ್ಮ ಮನೆಯಲ್ಲಿ ಒಳ್ಳೆ ಒಳ್ಳೆ ಚೇರ್ಗಳಿವೆ, നല്ല കട്ടിലുണ്ട്, ಒಳ್ಳೆಯ ಮಂಚಗಳಿವೆ, നല്ല സെറ്റിയുണ്ട്, ಒಳ್ಳೆ ಸೋಫಾ ಸೆಟ್ ಎಲ್ಲ ಇದೆ. അപ്പൊ ഇതെല്ലാം നല്ല നല്ല കാര്യങ്ങളാണ്. ಇದೆಲ್ಲವೂ ಒಳ್ಳೆಯ ಕಾರ್ಯಗಳೇ. അതിന്റെ മുകളിൽ കയറി ഇരുന്ന് ಅದರ ಮೇಲೆ ಗಟ್ಟಿಯಾಗಿ ಕೂತು സുഖിച്ച് ദുസ്വപ്നവും കണ്ട്, ನೋಡಿ, ಸ್ತುತಿಸಿ ದುಸ್ವಪ್ನವನ್ನು ಕಂಡು, ലോകത്തിലെ പല കാര്യങ്ങളെ കുറിച്ച് ഓർത്ത് ചിന്തിച്ച്, ಲೋಕದ ಹಲವು ಕಾರ್ಯಗಳ ಬಗ್ಗೆ ಅಲ್ಲಿ ಆವತ್ತಿನಲ್ಲಿ ಚಿಂತಿಸಿ, എങ്ങനെയെങ്കിലും ഈ പ്രാർത്ഥന എന്ന കടമ്പ ഒന്ന് തീർത്താൽ മതി എന്ന ചിന്തയോടെ, ಹೇಗಾದರೂ ಈ ಪ್ರಾರ್ಥನೆಯೊಮ್ಮೆ ಮುಗಿದರೆ ಸಾಕು ಎಂದು ಹೇಳಿ, മനസ്സില്ലാ മനസ്സോടുകൂടി, ಮನಸ್ಸಿಲ್ಲ ಮನಸ್ಸಿನೊಂದಿಗೆ പ്രാർത്ഥിച്ചില്ലെങ്കിൽ ദൈവം ശിക്ഷിക്കുമോ എന്ന് പേടിച്ച്, ಇವತ್ತು ಪ್ರಾರ್ಥಿಸಿದರೆ ದೇವರು ಏನಾದರೂ ಶಿಕ್ಷೆ ಕೊಡುತ್ತಾರಾ ಎಂಬ ಚಿಂತೆಯ ಭಯದಿಂದ ഒരു 10 മിനിറ്റ് നേരം ಒಂದು 10 ನಿಮಿಷಗಳ ಕಾಲ വാചാലതയോടുകൂടി ಬೇಕಾ ಬೇಡವಾ ಅಂತ ನೋಡಿ എന്തെങ്കിലും ദൈവത്തോട് പ്രാർത്ഥിച്ച് ಏನಾದರೊಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ പ്രാർത്ഥന അവസാനിപ്പിക്കുന്നവരാണോ നമ്മൾ? ಪ್ರಾರ್ಥನೆ ಕೊನೆಗೊಳಿಸುವವರ ನಾವು. അത് നമ്മൾ ചിന്തിച്ചു നോക്കണം. ನಾವೊಮ್ಮೆ ಚಿಂತಿಸುವುದು ಒಳ್ಳೆಯದು. നമ്മൾ ഓരോരുത്തരും ഇന്ന് ചിന്തിച്ചു നോക്കേണ്ട ദിവസമാണ്. ಪ್ರತಿಯೊಬ್ಬರು ಚಿಂತಿಸಬೇಕಾದಂತಹ ಒಂದು നമ്മുടെ പ്രാർത്ഥന എങ്ങനെയാണ്? ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿದೆ? എത്ര സമയം ഞാൻ മുട്ടുകുത്തി നിന്ന് പ്രാർത്ഥിക്കും? ಎಷ್ಟು ಹೊತ್ತು ನಾನು ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದೇನೆ? പ്രിയപ്പെട്ടവരെ, ദിവസേന 3 പ്രാവശ്യം ദൈവത്തിന്റെ തിരുസന്നിധിയിൽ മുട്ടുകുത്തി പ്രാർത്ഥിച്ച
ദാനിയേൽ പ്രവാചകന് ലഭിച്ച അനുഗ്രഹങ്ങൾ എന്തെല്ലാമാണെന്ന് ദാനിയേലിന്റെ പുസ്തകം വ്യക്തമായി നമുക്ക് പറഞ്ഞു തരുന്നുണ്ട്. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಪ್ರತಿದಿನವೂ 3 ಹೊತ್ತುಗಳ ಕಾಲ ಮೊಣಕಾಲೂರಿ ಪ್ರಾರ್ಥಿಸುವಾಗ ದಾನಿಯೇಲನ ಜೀವನದಲ್ಲಿ ಮಾಡಿದಂಥ ಅನುಗ್ರಹಗಳನ್ನು ಈ ದಾನಿಯೇಲನ ಪುಸ್ತಕದಲ್ಲಿ ಸಂಪೂರ್ಣ ಕ್ಲೀನ್ ಆಗಿ ಬರೆದಿಟ್ಟಿದ್ದಾರೆ ಪ್ರಿಯರೇ. ഹല്ലേലൂയ, 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 ഹല്ലേലൂയ. മുട്ടുകുത്തി പ്രാർത്ഥിക്കുന്ന ദാനിയേലിൽ ലഭിക്കുന്ന അനുഗ്രഹങ്ങൾ എന്തെല്ലാമാണെന്ന് നിങ്ങൾ വീട്ടിൽ ചെന്ന് കഴിയുമ്പോൾ ഈ പുസ്തകം ഒന്നെടുത്ത് വായിക്കണം. ನೋಡಿ, ಮೊಣಕಾಲೂರಿ ಪ್ರಾರ್ಥಿಸುವಂತಹ ಈ ದಾನಿಯೇಲನ ಜೀವನದಲ್ಲಿ ಕೊಡುವ ಅನುಗ್ರಹಗಳು ಏನೆಂದು ನೀವು ಮನೆಯಲ್ಲಿ ಹೋಗಿ ದಾನಿಯೇಲನ ಪುಸ್ತಕವನ್ನು ಓದಿರಿ ಪ್ರಿಯರೇ. നിങ്ങൾ വായിക്കോ? ಓದುತ್ತೀರಾ ಪ್ರಿಯರೇ? വായിക്കോ? ಓದುವಿರಾ? സാധിക്കുന്നവരെല്ലാവരും ഇന്നൊരു തീരുമാനമെടുത്തൊന്ന് പോയി വായിച്ചേക്കണേ. ನೋಡಿ, ಸಾಧ್ಯವಾಗುವವರು ಈಗಲೇ ಅದನ್ನು ತೀರ್ಮಾನ ಮಾಡಿರಿ, ನಾನೊಂದು ಓದುತ್ತೇನೆಂದು. പ്രിയപ്പെട്ടവരെ, പുറപ്പാടിന്റെ പുസ്തകത്തില് ನೋಡಿ, ವಿಮೋಚನೆ ಕಾಂಡ 17ാമത്തെ അധ്യായത്തിൽ, ನೋಡಿ 17ನೇ പുസ്തക 17ನೇ ಅಧ್ಯಾಯ 17ാമത്തെ അധ്യായത്തില് 8 മുതൽ 16 വരെയുള്ള തിരുവചനങ്ങൾ. ನೋಡಿ, 8ರಿಂದ 16 ತನಕ ವಾಕ್ಯಗಳು. ನೋಡಿ, ವಿಮೋಚನ ಕಾಂಡ 17 8 മുതൽ 16 8ರಿಂದ 16 ತನಕ ಇರುವ ವಾಕ್ಯಗಳು ಪ್ರಿಯರೇ. പ്രിയരേ, ആ വചനം നിങ്ങൾ പിന്നീട് പോയി വായിച്ചാൽ മതി. ನೋಡಿ, ಅದನ್ನು ಸಂಪೂರ್ಣವಾಗಿ ನೀವು ಮನೆಯಲ್ಲಿ ಸಮಯ ಇರುವಾಗ ಓದಿಕೊಳ್ಳಿ. പുറപ്പാടിന്റെ പുസ്തകം ವಿಮೋಚನ ಕಾಂಡ 17ാമത്തെ അധ്യായം 17ನೇ ಅಧ್ಯಾಯ 8 മുതൽ 16 വരെ തിരുവചനങ്ങൾ. 8ರಿಂದ 16 ತನಕ ಇರುವ ವಾಕ್ಯಗಳು. അവിടെ നമ്മൾ അമലേക്യരുമായി യുദ്ധം നടത്തുന്ന ജോഷുവയെയും കൂട്ടരെയും നമ്മൾ കാണും. ನೋಡಿ, ಅಲ್ಲಿ ನಾವು ಕಾಣುವಂಥದ್ದು ಅಮಾಲೇಕ್ಯರಾಗಿ ಯೆಹೋಶುವನು ಯುದ್ಧ ಮಾಡುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. പ്രിയപ്പെട്ടവർ, ഇവിടെ ഒരു പ്രത്യേകതയുണ്ട്. ನೋಡಿ, ಇಲ್ಲಿ ಒಂದು ಪ್ರತ್ಯೇಕತೆ ಇದೆ. ജോഷുവ അമലേക്യരുമായി യുദ്ധം നടത്തുന്ന സമയത്ത് മലമുകളിലേക്ക് പോയി മുട്ടുകുത്തി കരങ്ങൾ ഉയർത്തി പ്രാർത്ഥിക്കുന്ന മോശയെ നമ്മൾ കാണും. ನೋಡಿ, ಯೆಹೋಶುವನು ಅಮೇಲೇಕ್ಯರೊಂದಿಗೆ ಯುದ್ಧ ಮಾಡುವಾಗ ಬೆಟ್ಟದ ತುದಿಗೆ ಹೋಗಿ ಕರಗಳನ್ನೆತ್ತಿ ಮೊಣಕಾಲೂರಿ ಪ್ರಾರ್ಥಿಸುವ ಮೋಶೆಯನ್ನು ಕಾಣಬಹುದು. മോശ കരങ്ങൾ ഉയർത്തി മുട്ടുകുത്തി പ്രാർത്ഥിക്കുമ്പോൾ ജോഷുവ യുദ്ധത്തിൽ വിജയിച്ചു കൊണ്ടിരുന്നു എന്നാണ് വചനം പറയുന്നത്. ನೋಡಿ, ದೇವರ ವಾಕ್ಯವು ಹೇಳುವಂಥದ್ದು, ಮೋಶೆಯು ಮೊಣಕಾಲೂರಿ ಕರಗಳನ್ನೆತ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಯೆಹೋಶುವನು ಜಯ ಸಾಧಿಸುತ್ತಿದ್ದನು. ഹല്ലേലൂയ, 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 ഹല്ലേലൂയ. എന്നാൽ അല്പം കഴിഞ്ഞപ്പോൾ, ನೋಡಿ, ಸ್ವಲ್ಪ ಕಳೆದಾಗ ജോഷുവ യുദ്ധത്തിൽ പരാജയപ്പെട്ടു തുടങ്ങി. ಈ ಯೆಹೋಶುವನು ಈ ಯುದ್ಧದಲ್ಲಿ ಸೋಲುತ್ತಾನೆ. അതിന്റെ കാരണം എന്താ? ಕಾರಣ ಏನು ಗೊತ್ತಾ ಪ್ರಿಯರೇ? എന്തായിരിക്കും കാരണം? ಏನಿರಬಹುದು ಅದಕ್ಕೆ ಕಾರಣ? മലമുകളിൽ മുട്ടുകുത്തി കൈകൾ വിരിച്ച് പ്രാർത്ഥിക്കുന്ന മോശ മടുത്തു പോയതാണ് കാരണം. ಕಾರಣವೇನೆಂದರೆ ಪ್ರಿಯರೇ, ಇಷ್ಟೇ, ಮೊಣಕಾಲೂರಿ ಗುಡ್ಡದ ತುದಿಯಲ್ಲಿ ಕರಗಳನ್ನೆತ್ತಿ ಪ್ರಾರ್ಥಿಸುವಂತಹ ಮೋಶೆಗೆ ಸುಸ್ತಾಯಿತು. കുറെ സമയം കരങ്ങൾ ഉയർത്തി പ്രാർത്ഥിച്ചപ്പോൾ മോശയുടെ കരങ്ങൾക്ക് വേദന എടുത്തു. കരങ്ങൾ പതുക്കെ താഴാൻ തുടങ്ങി. ನೋಡಿ, ಅನೇಕ ಹೊತ್ತುಗಳಲ್ಲಿ ಕರಗಳನ್ನೆತ್ತಿ ಮೊಣಕಾಲೂರಿ ಪ್ರಾರ್ಥಿಸುವಂತಹ ಮೋಶೆಗೆ ಕೈಗಳು ನೋವು ಅನುಭವಿಸಲು ಪ್ರಾರಂಭವಾಯಿತು. ಕರಗಳನ್ನು ಕೆಳಗೆ ತಾಚಿತು. പ്രിയപ്പെട്ടവരെ, മോശയുടെ കരങ്ങൾ താഴുന്നതായിരുന്നു യുദ്ധത്തിന്റെ പരാജയ കാരണം. ನೋಡಿ, ಮೋಶೆಯ ಕರಗಳು ಕೆಳಚಾಚಿದಾಗ ಮಾತ್ರ ಪರಾಜಯಗಳಲ್ಲಿ ಸಂಭವಿಸಿತು. അങ്ങനെയെങ്കിൽ ത്യാഗത്തോടുകൂടി പ്രാർത്ഥിക്കാത്ത വ്യക്തികളുടെ ജീവിതത്തിലും പരാജയങ്ങൾ സംഭവിക്കും. ಆದ್ದರಿಂದ ಪ್ರಿಯರೇ, ಪ್ರಾರ್ಥಿಸುವವನ ಕೊರತೆಯಿಂದ ಅವನ ಜೀವನದಲ್ಲಿ ಸೋಲುಗಳು ಬರುವುದು ಸಹಜ. എന്നാൽ മോശ പഠിപ്പിക്കുന്ന ഒരു കാര്യം, ಆದರೆ ಮೋಶೆಯು ನಮಗೆ ತಿಳಿಸುವಂತಹ ಒಂದು ಕಾರ್ಯ, മുട്ടുകുത്തി
കരങ്ങൾ ഉയർത്തി പ്രാർത്ഥിച്ചു കഴിഞ്ഞാൽ പൊട്ടാത്ത ചെങ്ങലകളില്ല എന്ന് മോശ നമ്മളെ പഠിപ്പിക്കുകയാണ്. ನೋಡಿ ಮೋಶೆ ನಮಗೆ ತಿಳಿಸುವುದೇನೆಂದರೆ ಮೊಣಕಾಲೂರಿ ಕರಗಳನ್ನೆತ್ತಿ ಪ್ರಾರ್ಥಿಸುವಾಗ മുറിയದಂತ സരപളികളോ ಇಲ್ಲ ಎಂದು ನಮಗೆ ತಿಳಿಸುತ್ತಾರೆ. പുറപ്പാടിന്റെ പുസ്തകത്തിൽ തുടർന്നുള്ള വചനഭാഗത്ത് നമ്മൾ ഇങ്ങനെ കാണും. ನೋಡಿ ವಿಮೋಚನಾ ಕಾಂಡದಲ್ಲಿ ಮುಂದಿರುವ ಭಾಗದಲ್ಲಿ ನಾವು ಹೀಗೆ ಕಾಣುತ್ತೇವೆ. മോശയുടെ കരങ്ങൾ താഴുമ്പോൾ യുദ്ധത്തിൽ ജോഷുവ പരാജയപ്പെടുന്നത് കണ്ടിട്ട് ನೋಡಿ ಮೋಶೆಯ ಕರಗಳು ಕೆಳಚಾಚುವಾಗ ಸೋಲುಣುತ್ತಿರುವ ಯೆಹೋಶುವನು ಇದನ್ನು ಕಂಡು മോശയുടെ കൂടെയുണ്ടായിരുന്ന 2 പേര് ഒരു കാര്യം ചെയ്തു. ನೋಡಿ ಮೋಶೆಯೊಂದಿಗಿದ್ದ 2 ಜನರು ಒಂದು ಕಾರ್ಯ ಅಲ್ಲಿ ಮಾಡುತ್ತಾರೆ. അവരെന്താണ് ചെയ്തത് നിങ്ങൾക്കറിയോ? ಅವರು ಮಾಡಿದ ಕಾರ್ಯ ಏನಂತ ನಿಮಗೆ ಗೊತ್ತಾ? എന്താണ് അവർ ചെയ്തത്? ಏನು ಮಾಡಿದರು ಅವರು? മോശയുടെ കരങ്ങൾ ഉയർത്തിപ്പിടിക്കാൻ അവർ സഹായിച്ചു. ಮೋಶೆಯ ಕರಗಳನ್ನು ಎತ್ತಿ ಹಿಡಿಯಲು ಅವರು ಸಹಾಯ ಮಾಡಿದರು. ഹല്ലേലൂയ 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 ഹല്ലേലൂയ. പ്രിയപ്പെട്ടവരെ, ത്യാഗത്തോടുകൂടി കരഞ്ഞു പ്രാർത്ഥിക്കുന്ന ഒരു വ്യക്തിയുടെ കണ്ണുനീരിന് ദൈവത്തിന്റെ തിരുസന്നിധിയിൽ വിലയുണ്ട്. ಪ್ರಿಯರೇ, ತ್ಯಾಗಪೂರ್ಣವಾಗಿ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿಯ ಕಣ್ಣೀರಿಗೆ ದೇವರು ತುಂಬಾ ಬೆಲೆ ಕೊಡುತ್ತಾರೆ. ദൈവം ആ വ്യക്തിയെ ഉപേക്ഷിക്കുകയില്ല. ದೇವರು ಆ ವ್ಯಕ್ತಿಯನ್ನು ಬಿಟ್ಟು ಬಿಡುವುದಿಲ್ಲ. ദൈവം ആ വ്യക്തിയെ എടുത്ത് ഉയർത്തും. ಆ ವ್ಯಕ್ತಿಯನ್ನು ದೇವರು ಬೆಳೆಸುತ್ತಾರೆ. ദൈവം ആ വ്യക്തിയുടെ കണ്ണുനീര് കാണും. ದೇವರು ಆ ವ್ಯಕ್ತಿಯನ್ನ ಕಣ್ಣೀರನ್ನು ಕಾಣುತ್ತಾರೆ. ദൈവം ആ വ്യക്തിയുടെ കുടുംബത്തെ അനുഗ്രഹിക്കും. ದೇವರು ಆ ವ್ಯಕ್ತಿಯ ಕುಟುಂಬವನ್ನು ಅನುಗ್ರಹಿಸುತ್ತಾರೆ. ദൈവം വ്യക്തിയുടെ ജീവിത പ്രശ്നങ്ങളിൽ സഹായിക്കും. ದೇವರು ಅವನ ಜೀವನದ ಸಮಸ್ಯೆಯಲ್ಲಿ ಅವರಿಗೆ ಸಹಾಯ ಹಸ್ತವಾಗಿ ನಿಲ್ಲುತ್ತಾರೆ. ദൈവം ആ വ്യക്തിയുടെ പ്രശ്നങ്ങളിൽ ഇടപെടും. ದೇವರು ಆ ವ್ಯಕ್ತಿಯ ಸಮಸ್ಯೆಗೆ ಪರಿಹಾರ ಕೊಡುತ್ತಾರೆ. ദൈവം ഇങ്ങനെ പറയും, ಹೀಗೆ ಹೇಳುತ್ತಾರೆ, എന്റെ മകനെ മകളെ, ನನ್ನ ಮಗನೇ ಮಗಳೇ, നീ എന്റേതാണ്. ನೀನು ನನ್ನದು ಮಾತ್ರ. ആരൊക്കെ നിന്നെ ഉപേക്ഷിച്ചാലും ഞാൻ നിന്നെ ഉപേക്ഷിക്കുകയില്ല. ಯಾರೆಲ್ಲ ನಿನ್ನನ್ನು ಬಿಟ್ಟು ಬಿಡಲಿ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. നിന്റെ പേര് ഞാൻ എന്റെ ഉള്ളം കയ്യിൽ രേഖപ്പെടുത്തിയിട്ടുണ്ട്. ನಿನ್ನ ಹೆಸರನ್ನು ನನ್ನ ಅಂಗೈಯಲ್ಲಿ ನಾನು ಬರೆದಿಟ್ಟಿದ್ದೇನೆ. ഒരു ശത്രുവിന് നിന്നെ പരാജയപ്പെടുത്താൻ സാധിക്കുകയില്ല. ಯಾವ ಶತ್ರುಗೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ഒരിടത്തും വീണു പോകുവാൻ ഞാൻ സമ്മതിക്കുകയില്ല. ಎಲ್ಲಿಯೂ ನೀನು ಬೀಳಲು ನಿನಗೆ ಅದಕ್ಕೆ ನಾನು ಇಡೆ ಮಾಡಿಕೊಡುವುದಿಲ್ಲ. ഇത് ദൈവത്തിന്റെ വാക്കാണ്. ಇದು ದೇವರ ಮಾತಾಗಿದೆ. ദൈവവചനത്തിലൂടെ ദൈവം സംസാരിക്കുന്ന കാര്യമാണ്. ದೇವರ ವಾಕ್ಯದ ಮುಖಾಂತರ ದೇವರು ಹೇಳುವಂತಹ ಮಾತಿದು. അങ്ങനെയെങ്കിൽ ത്യാഗത്തോടുകൂടി നിങ്ങളൊന്ന് പ്രാർത്ഥിച്ചു നോക്കിക്കേ. ಪ್ರಿಯರೇ, ಆದುದರಿಂದ ನೀವು ಸಹ ನಿಮ್ಮ ಜೀವನದಲ್ಲಿ ತ್ಯಾಗಪೂರ್ಣವಾದ ಒಂದು ಪ್ರಾರ್ಥನೆಯನ್ನು ಅರ್ಪಿಸಲು ನೀವು ರೆಡಿಯಾಗಿರಿ. പ്രാർത്ഥിക്കുമ്പോൾ ഒന്ന് മുട്ടുകുത്തി നിന്ന് പ്രാർത്ഥിച്ചു നോക്കിക്കേ. ಪ್ರಾರ್ಥಿಸುವಾಗ ನೀನೊಮ್ಮೆ ಮೊಣಕಾಲೂರಿಮೆ ಪ್ರಾರ್ಥಿಸಿ ನೋಡು. നിങ്ങൾ പ്രാർത്ഥിക്കുമ്പോൾ കരങ്ങൾ ഉയർത്തി ഒന്ന് പ്രാർത്ഥിച്ചു നോക്കിക്കേ. ನೀನು ಪ್ರಾರ್ಥಿಸುವಾಗ ನಿನ್ನ ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡೊಮ್ಮೆ ಪ್ರಾರ್ಥಿಸು. നിങ്ങൾക്ക് ദർശിക്കുവാൻ സാധിക്കും ദൈവം നിങ്ങളിൽ ഇടപെടുന്നത്. ನಿಮಗೆ ದರ್ಶಿಸಲು ಸಾಧ್ಯ ಪ್ರಿಯರೇ, ನೀ ದೇವರು ನಿಮ್ಮ ಜೀವನದಲ್ಲಿ ಇಳಿದು ಬಂದು ಅನುಗ್ರಹಿಸುವಂತದನ್ನು. നൂറ്റാണ്ടുകൾക്ക് മുൻപ് മോശയിലൂടെ അത്ഭുതം പ്രവർത്തിച്ച അതേ ദൈവം ഈ കാലഘട്ടത്തിൽ നമ്മളും പ്രാർത്ഥിച്ചാൽ നമ്മുടെ പ്രാർത്ഥനയ്ക്ക് ഉത്തരം നൽകും. ಶತಮಾನಗಳ ಹಿಂದೆ ಪ್ರಾರ್ಥಿಸಿದಂತಹ ಮೋಶೆಗೆ ದೇವರು ಇಷ್ಟು ಮಾತ್ರ ಅನುಗ್ರಹಗಳನ್ನು ಕೊಟ್ಟರೆ ಪ್ರಿಯರೇ, ಇಂದು ಅದೇ ಅನುಗ್ರಹಗಳನ್ನು ನಿನ್ನ ಜೀವನದಲ್ಲಿ ನಿನಗೆ ಸ್ವೀಕರಿಸಬಹುದು. നിങ്ങൾ വിശ്വസിക്കുന്നുണ്ടോ? ನಿಮಗೆ ನಂಬಿಕೆ ಇದೆಯಾ? വിശ്വസിക്കുന്നവര് മാത്രം ഒന്ന് കൈയ്യർത്തി. ನಂಬಿಕೆ ಇರುವವರು ಮಾತ್ರ ಕರಗಳನ್ನು ಮೇಲೆ ಮಾಡಿ കരങ്ങളടിച്ച് ദൈവത്തിന് മഹത്വപ്പെടുത്താം. ಕರಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸಿರಿ. പ്രിയപ്പെട്ടവരെ, ഒരു വ്യക്തിയുടെ ജീവിതത്തിൽ വേണ്ട മൂന്നാമത്തെ ആയുധം എന്ന് പറയുന്നത്, ಪ್ರಿಯರೇ, ಒಬ್ಬ ವ್ಯಕ್ತಿಯ ಜೀವನಕ್ಕೆ ಬೇಕಾದಂತಹ ಮೂರನೇ ಆಯುಧ ഉപവസിച്ച് പ്രാർത്ഥിക്കുക എന്നുള്ളതാണ്. ಉಪವಾಸ ಮಾಡಿ ಪ್ರಾರ್ಥಿಸಿ. ഉപവസിച്ച് പ്രാർത്ഥിക്കുന്നവരാണോ നിങ്ങൾ? ಉಪವಾಸ ಮಾಡಿ ನೀವು ಪ್ರಾರ್ಥಿಸುವವರ ನೀವು? നമ്മൾ ഉപവസിച്ച് പ്രാർത്ഥിച്ചാൽ അതിന് പ്രത്യേകതയുണ്ട്. ಉಪವಾಸ ಮಾಡಿ ಪ್ರಾರ್ಥಿಸುವುದಾದರೆ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಪ್ರಿಯರೇ. പ്രിയപ്പെട്ടവരെ, ഉപവസിച്ച് പ്രാർത്ഥിച്ച വ്യക്തിയാണ് ദാനിയേൽ പ്രവാചകൻ. ನೋಡಿ, ಉಪವಾಸ ವ್ರತ ಅನುಷ್ಠಾನ ಮಾಡಿ ಪ್ರಾರ್ಥಿಸಿದ ವ್ಯಕ್ತಿ ದಾನಿಯೇಲ್ ಪ್ರವಾದಿ.
അങ്ങനെയുള്ള ദാനിയേൽ പ്രവാചകന്റെ ജീവിതത്തിൽ എന്താണ് സംഭവിച്ചതെന്ന് ദാനിയേലിന്റെ പുസ്തകത്തില് അവസാനത്തെ അധ്യായം വായിക്കുമ്പോൾ നമുക്ക് കാണാൻ പറ്റും. ನೋಡಿ ಹೀಗೆ ಉಪವಾಸ ಮಾಡಿ ಪ್ರಾರ್ಥಿಸಿದ ದಾನಿಯೇಲನ ಜೀವನದಲ್ಲಿ ಏನು ಸಂಭವಿಸಿದೆ ಎಂದು ನಾವು ದಾನಿಯೇಲನ ಪುಸ್ತಕದಲ್ಲಿ ಕೊನೆಗೆ പ്രിയപ്പെട്ടവരെ, ദാനിയേൽ പ്രവാചകൻ ഉപവസിച്ച് ദൈവത്തെ ആരാധിച്ചു എന്നാണ് വചനം പറയുന്നത്. ನೋಡಿ ದಾನಿಯೇಲ್ ಪ್ರವಾದಿಯು ಉಪವಾಸ ಕೈಗೊಂಡು ದೇವರನ್ನು ಆರಾಧಿಸಿದರು ಎಂದು ದೇವರ ವಾಕ್ಯವು ಹೇಳುತ್ತಿದೆ. അപ്പോൾ ദാനിയേൽ ദൈവത്തെ ആരാധിച്ച് സ്തുതിച്ച് നടക്കുന്നത് കണ്ടിട്ട് ശത്രുക്കൾക്ക് ദാനിയേലിനോട് ഭയങ്കര കോപമുണ്ടായി. ನೋಡಿ ಈ ದಾನಿಯೇಲನು ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥಿಸುವಾಗ ಈ ದಾನಿಯೇಲನ ವಿರೋಧಿಗಳಿಗೆ ತುಂಬಾ ವೈರಾಗ್ಯ, ಕೋಪ ಈ ದಾನಿಯೇಲನ ಮೇಲೆ. അപ്പോൾ അവരുടെ മനസ്സിലേക്ക് കിടന്ന ചിന്ത, എങ്ങനെയെങ്കിലും ദാനിയേലിനെ കൊന്നുകളയണം. ಅವರ ಮನಸ್ಸಿನಲ್ಲಿರುವ ಚಿಂತೆ ಇಷ್ಟೇ, ಹೇಗಾದರೂ ಇವನನ್ನೊಮ್ಮೆ ಮುಗಿಸಿ ಬಿಡಬೇಕು. അതിന് അവര് കണ്ടുപിടിച്ച മാർഗം എന്തായിരുന്നു നിങ്ങൾക്കറിയോ? ಅವರು ಅದಕ್ಕೆ ಕಂಡುಹಿಡಿದ ಮಾರ್ಗ ಏನಂತ ನಿಮಗೆ ಗೊತ್ತಾ? എന്താ ಏನಂತ ಗೊತ್ತಾ ಮಾರ್ಗ? ദാനിയേലിനെ കൊല്ലുവാൻ വേണ്ടി അവർ കണ്ടുപിടിച്ച മാർഗം എന്താണ്? ದಾನಿಯೇಲನು ಹೇಗಾದರೂ ಒಮ್ಮೆ ಕೊದ್ದು ಮುಗಿಸ್ಬೇಕು. ಅದರ ಮಾರ್ಗ ಏನಂತ ಗೊತ್ತಾ ಅವರು ಕಂಡುಹಿಡಿದಿದ್ದು? സിംഹക്കുഴിയിൽ. ദാനിയേലിനെ സിംഹക്കുഴിയിലേക്ക് എറിയുക എന്നുള്ളതാണ്. ನೋಡಿ ದಾನಿಯೇಲನು ಸಿಂಹದ ಬಾವಿಗೆ ತಳ್ಳಬೇಕು. ഒരാഴ്ചയായിട്ട് 7 സിംഹങ്ങൾക്ക് ഒരു ഭക്ഷണം പോലും കൊടുക്കാതെ ഒരു കൂട്ടിലിട്ടിട്ടുണ്ടായിരുന്നു. ನೋಡಿ ಒಂದು 7 ಸಿಂಹಗಳನ್ನು 1 ವಾರಗಳ ಕಾಲ ಏನು ಆಹಾರ ಕೊಡದೆ ಒಂದು ಗೂಡಿನೊಳಗೆ ಹಾಕಿದ್ದ. പ്രിയപ്പെട്ടവരെ, ആ സിംഹക്കൂട്ടിലേക്കാണ് ദാനിയേലിനെ അവരിട്ട് കൊടുത്തത്. ನೋಡಿ ಆ ಸಿಂಹದ ಗೂಡಿಗೆ ದಾನಿಯೇಲನನ್ನು ಹಾಕುವಂಥದ್ದು. വചനം വായിക്കുമ്പോൾ നമ്മൾ ഇങ്ങനെ കാണും. ದೇವರ ವಾಕ್ಯವನ್ನು ಓದುವಾಗ ನಾವು ಹೀಗೆ ಕಾಣುತ್ತೇವೆ. 6 ദിവസം അവൻ അവിടെ കഴിച്ചുകൂട്ടി. 6 ദിനಗಳ ಕಾಲ ಅವನು ಅಲ್ಲೇ ಇದ್ದ. എന്നാൽ സിംഹങ്ങളിൽ ഒന്നുപോലും ദാനിയേലിനെ ഒന്ന് സ്പർശിച്ചു പോലുമില്ല. ಆದರೆ ಆ ಗೂಡಿನಲ್ಲಿದ್ದಂತಹ ಸಿಂಹಗಳು ದಾನಿಯೇಲನನ್ನು ಮುಟ್ಟಲೇ ಇಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ഇത്രയും ദിവസം 7 സിംഹങ്ങളുടെ കൂടെ കിടന്ന ദാനിയേലിനെ തൊടാൻ ഒരു സിംഹത്തിന് പോലും കഴിഞ്ഞില്ല. ನೋಡಿ ಇಷ್ಟು ದಿನಗಳ ಕಾಲ ಸಿಂಹದ ಜೊತೆ ಇದ್ದಂತಹ ಸಿಂಹಗಳಿಗೆ ದಾನಿಯೇಲನು ಒಂದು ಮುಟ್ಟಲು ಸಾಧ್ಯವಾಗಲಿಲ್ಲ. കാരണം എന്താ? ಕಾರಣವೇನು ಪ್ರಿಯರೇ? ദാനിയേൽ പ്രവാചകൻ ദൈവത്തോട് ദൈവത്തിന്റെ തിരുമുൻപിൽ ഉപവസിച്ച് പ്രാർത്ഥിച്ചിരുന്ന വ്യക്തിയായിരുന്നു. ಪ್ರಿಯರೇ, ಕಾರಣವಿಷ್ಟೇ, ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಉಪವಾಸ ಕೈಗೊಂಡು ಪ್ರಾರ್ಥಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ. ഉപവസിച്ച് പ്രാർത്ഥിക്കുമ്പോൾ ശത്രുക്കൾ നമ്മളിൽ നിന്നും ഓടിയകലും. ಪ್ರಿಯರೇ, ಉಪವಾಸ ಮಾಡಿ ಪ್ರಾರ್ಥಿಸುವಾಗ ಶತ್ರುವು ನಮ್ಮಿಂದ ಓಡಿ ಹೋಗುತ್ತಾನೆ. ഉപവസിച്ച് പ്രാർത്ഥിക്കുമ്പോൾ ദൈവത്തിന്റെ അനുഗ്രഹങ്ങൾ നമ്മളിലേക്ക് പെട്ടെന്ന് കടന്നു വരും. ಉಪವಾಸ ಮಾಡಿ ಪ್ರಾರ್ಥಿಸುವಾಗ ದೇವರ ಅನುಗ್ರಹ ಬೇಗ ನಮಗೆ ಪಡೆದುಕೊಳ್ಳಬಹುದು. 6 ദിവസം സിംഹക്കൂട്ടിൽ കഴിഞ്ഞിരുന്ന ദാനിയേലിനെ വീണ്ടും ദൈവം അനുഗ്രഹിക്കുന്നുണ്ട്. 6 ದಿನಗಳ ಕಾಲ ಸಿಂಹಗಳ ಜೊತೆ ಇದ್ದಂತಹ ದಾನಿಯೇಲನನ್ನು ಪುನಃ ದೇವರು ಅನುಗ್ರಹಿಸುವುದನ್ನು ನಾವು ನೋಡುತ್ತೇವೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. തുടർന്ന് സംഭവിക്കുന്ന എന്താണെന്ന് നിങ്ങൾ ശ്രദ്ധയോടുകൂടി കേൾക്കണം. ನೋಡಿ ಮುಂದೆ ಸಂಭವಿಸುವುದು ಏನೆಂದು ನೀವು ಗಮನ ಕೊಟ್ಟು ಕೇಳಿರಿ. 6 ദിവസം ഭക്ഷണമൊന്നും കഴിക്കാതെ സിംഹക്കൂട്ടിൽ കഴിഞ്ഞ ദാനിയേലിനെ ദൈവം കണ്ടു. ನೋಡಿ 6 ದಿನಗಳ ಕಾಲ ಆಹಾರವೇನು ಸೇವಿಸದೇ ಇರುವಂತಹ ದಾನಿಯೇಲನನ್ನು ದೇವರು ಕಾಣುತ್ತಾರೆ. പ്രിയപ്പെട്ടവരെ, മറ്റാരും ദാനിയേലിനെ കണ്ടിട്ടില്ല. ಬೇರೆ ಯಾರು ದಾನಿಯೇಲನನ್ನು ಕಾಣಲಿಲ್ಲ. ദാനിയേലിന്റെ കുടുംബത്തിലുള്ളവര് ദാനിയേലിനെ കണ്ടിട്ടില്ല. ನೋಡಿ ದಾನಿಯೇಲನ ಕುಟುಂಬದವರು ಯಾರು ದಾನಿಯೇಲನನ್ನು ಕಾಣಲಿಲ್ಲ. ദാനിയേലിന്റെ ബന്ധുക്കളോ സുഹൃത്തുക്കളോ ദാനിയേൽ എവിടെ പോയി എന്ന് അന്വേഷിച്ചിട്ടില്ല. ನೋಡಿ ದಾನಿಯೇಲಿನ ಸಂಬಂಧಿಕರೋ ಸ್ನೇಹಿತರೋ ಯಾರು ದಾನಿಯೇಲನನ್ನು ಕಾಣಲಿಲ್ಲ. ഈ ലോകത്തിലുള്ള ആരും ദാനിയേലിന് വേണ്ടി പ്രാർത്ഥിച്ചിട്ടില്ല, കരഞ്ഞിട്ടില്ല, സങ്കടപ്പെട്ടിട്ടില്ല. ಈ ಲೋಕದಲ್ಲಿರುವ ಯಾವನು ಸಹ ದಾನಿಯೇಲಿಗೋಸ್ಕರ പ്രാർത്ഥിಸಲಿಲ್ಲ, ಮೊರೆಯಿಡಲಿಲ್ಲ, കണ്ണീരിಡಲಿಲ್ಲ. പക്ഷേ മുട്ടുകുത്തി ഉപവസിച്ച് പ്രാർത്ഥിച്ചു കൊണ്ടിരുന്ന ദാനിയേലിനെ
ദൈവം കണ്ടു. ಆದರೆ ಉಪವಾಸ ಮಾಡಿ ಮೊಣಕಾಲೂರಿ ಕರಗಳನ್ನೆಂದಿ ಪ್ರಾರ್ಥಿಸುವಂತಹ ದಾನಿಯೇಲನನ್ನು ದೇವರು ಕಂಡರು. അതുകൊണ്ടാണ് സിംഹത്തിന്റെ കുഴിയിൽ, സിംഹത്തിന്റെ കൂട്ടിൽ 6 ദിവസം കിടന്നിട്ടും ഒരു സിംഹത്തിന് പോലും ദാനിയേലിനെ തൊടാൻ സാധിക്കാതിരുന്നത്. ಆದುದರಿಂದ ಪ್ರಿಯರೇ, ಹಸಿದಿದ್ದ ಸಿಂಹದ ಮುಂದೆ 6 ದಿನಗಳ ಕಾಲ ದಾನಿಯೇಲನು ಇದ್ದರು. ದಾನಿಯೇಲನನ್ನು ಒಂದು ಸ್ಪರ್ಶಿಸದೆ ಇದ್ದದು ಈ ಸಿಂಹ. വീണ്ടും ദൈവം ഇങ്ങനെ ഓർത്തു, ಪುನಃ ದೇವರು ಈ ರೀತಿ ಚಿಂತಿಸುತ್ತಾರೆ. 6 ദിവസമായിട്ട് എന്റെ മകൻ ഒന്നും കഴിക്കാതെ ഒരു സിംഹത്തിന്റെ മടയിൽ കഴിയുകയാണല്ലോ. 6 ದಿನಗಳಿಂದ ನನ್ನ ಮಗ ಏನನ್ನು ತಿನ್ನದೆ ಒಂದು ಸಿಂಹದ ಗೂಡಿನಲ್ಲಿ ಇದ್ದಾನಲ್ವಾ. അങ്ങനെ ഇരിക്കുമ്പോൾ ആ ദേശത്തുകൂടെ താമസിക്കുന്ന ഹബക്കൂക്ക് എന്ന പ്രവാചകന് ദൈവം പ്രത്യക്ഷപ്പെടുകയാണ്. ನೋಡಿ, ಆ ಊರಿನಲ್ಲಿ ಜೀವಿಸುವಂತಹ ಹಬಕ್ಕೂಕ್ ಪ್ರವಾದಿಗೆ ದೇವರು ದರ್ಶನವಾಗುತ್ತಾರೆ. ഈ ഹബക്കൂക്ക് പ്രവാചകൻ തന്റെ വയലിൽ പണിയെടുക്കുന്ന പണിക്കാർക്ക് ഭക്ഷണം ഉണ്ടാക്കി കൊണ്ടു കൊടുക്കാൻ പോകുന്ന വഴിയിൽ വെച്ച്, ನೋಡಿ, ಈ ಹಬಕ್ಕೂಕ್ ಪ್ರವಾದಿ ತನ್ನ ಸ್ಥಳದಲ್ಲಿ, ಹೊಲದಲ್ಲಿ, ಜಮೀನಿನಲ್ಲಿ ಕೆಲಸ ಮಾಡುವವರಿಗೆ ಆಹಾರವನ್ನು ಹಿಡಿದುಕೊಂಡು ಹೋಗುವಾಗ ഹബക്കൂക്ക് പ്രവാചകന് ദൈവം പ്രത്യക്ഷപ്പെട്ടിട്ട് ഇങ്ങനെ പറഞ്ഞു. ಹಬಕ್ಕೂಕ್ ಪ್ರವಾದಿಗೆ ದೇವರು ಪ್ರತ್ಯಕ್ಷವಾಗಿ ಈ ರೀತಿ ಹೇಳುತ್ತಾರೆ. നിങ്ങൾ ഹബക്കൂക്ക് പ്രവാചകനെ കുറിച്ച് കേട്ടിട്ടുണ്ടോ? ಹಬಕ್ಕೂಕ್ ಪ್ರವಾದಿಯ ಬಗ್ಗೆ ನೀವು ಕೇಳಿದ್ದೀರಾ? ദാനിയേലിന്റെ പുസ്തകത്തിലെ അവസാനത്തെ അധ്യായം നിങ്ങൾ വായിച്ചാൽ മതി. ನೋಡಿ, ದಾನಿಯೇಲ್ ಪುಸ್ತಕದ ಕೊನೆಯ ಭಾಗ, ಕೊನೆಯ ಅಧ್ಯಾಯವನ್ನು ಓದಿದರೆ ನಿಮಗೆ ಕಂಡುಕೊಳ್ಳಬಹುದು. അവിടെ നിങ്ങൾ കണ്ടുമുട്ടും ഹബക്കൂക്ക് പ്രവാചകനെ. ಅಲ್ಲಿ ನಿಮಗೆ ಕಾಣಬಹುದು ಹಬಕ್ಕೂಕ್ ಪ್ರವಾದಿಯನ್ನು. പ്രിയപ്പെട്ടവരെ, ഈ ഹബക്കൂക്കിന്റെ അടുക്കൽ ദൈവം പ്രത്യക്ഷപ്പെട്ട് പറഞ്ഞു, നീ പോയി ദാനിയേലിന് ഭക്ഷണം കൊടുക്കുക. ಈ ಹಬಕ್ಕೂಕ್ ಪ್ರವಾದಿಗೆ ದೇವರು ದರ್ಶನವಾಗಿ ಹೇಳುತ್ತಾರೆ, ದಾನಿಯೇಲ್ ಎಂಬ ಈ ವ್ಯಕ್ತಿಗೆ ನೀನು ಹೋಗಿ ಆಹಾರವನ್ನು ಕೊಡಬೇಕು. അപ്പോൾ ഹബക്കൂക്ക് പറഞ്ഞു, ബാബിലോൺ എന്ന് പറയുന്ന പ്രദേശത്ത് താമസിക്കുന്ന ദാനിയേലിനെ ഞാൻ അറിയുകയില്ല, ആ സ്ഥലത്ത് ഞാൻ പോയിട്ട് പോലുമില്ല. ಬಾಬಿಲೋನಿನಲ್ಲಿರುವಂತಹ ಈ ದಾನಿಯೇಲನ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನನಗೆ ಅದರ ದಾರಿಯೂ ಮಾರ್ಗವೂ ಏನು ಗೊತ್ತಿಲ್ಲ. അറിയപ്പെടാത്ത ഒരു സ്ഥലത്തേക്ക്, അറിയപ്പെടാത്ത വ്യക്തികളുടെ ഇടയിലേക്ക് ഭക്ഷണവുമായി ഞാൻ എങ്ങനെ പോകും? ಗೊತ್ತಿಲ್ಲದಂತಹ ಸ್ಥಳ, ಗೊತ್ತಿಲ್ಲದಂತಹ ವ್ಯಕ್ತಿ, ಆ ವ್ಯಕ್ತಿಯ ಹತ್ತಿರ ನಾನು ಯಾವ ರೀತಿ ಹೋಗುತ್ತೇನೆ? പ്രിയപ്പെട്ടവരെ, പിന്നീട് എന്താണ് സംഭവിച്ചത്? ಮುಂದೆ ಏನು ಇಲ್ಲಿ ನಡೆಯಿತು? ഹബക്കൂക്കിന്റെ പുസ്തകം 14-ാമത്തെ അധ്യായത്തില് 36-ാമത്തെ വചനം വായിച്ചാൽ മതി. ನೋಡಿ, ಹಬಕ್ಕೂಕ್ ಪುಸ್ತಕ 14-ാമത്തെ അധ്യായം 14ನೇ ಅಧ್ಯಾಯ 36-ನೇ ವಾಕ್ಯ. അപ്പോൾ കർത്താവിന്റെ ദൂതൻ, ಆ ಹೊತ್ತಿನಲ್ಲಿ ದೇವರ ದೂತನು അവനെ മടിയിൽ പിടിച്ച് തൂക്കിയെടുത്ത്, അവന്റെ മുടിയിൽ പിടിച്ച് തൂക്കിയെടുത്ത് ಅವನ ತಲೆ ಕೂದಲನ್ನು ಹಿಡಿದು ತೂಗಿ ಹಾಕಿಕೊಂಡು സിംഹക്കുഴിയുടെ നേരെ മുകളിൽ എത്തിച്ചു. ಆ ಸಿಂಹದ ಗೂಡಿನ ಮೇಲೆ ತಂದು ನಿಲ್ಲಿಸಿದರು. പ്രിയരേ, മുടിക്കുത്തി പിടിക്കുക എന്ന് പറഞ്ഞ എന്താണ്? ನೋಡಿ, ಈ ನಮ್ಮ ಕೂದಲಿಗೆ ಹಿಡಿದುಕೊಳ್ಳುವುದು ಅಂತ ಹೇಳಿದ್ರೆ എങ്ങനെയാണ്? നിങ്ങളുടെ ആരെങ്കിലും മുടിക്കുത്തി പിടിച്ചിട്ടുണ്ടോ? ആരെങ്കിലും ನಿಮ್ಮ ಕೂದಲನ್ನು ಯಾರಾದರೂ ಹಿಡಿದಿದ್ದಾರಾ? ചില ഭർത്താക്കന്മാര് സ്നേഹം കൂടിയപ്പോൾ ഭാര്യമാരുടെ മുടിക്കുത്തി പിടിച്ചിട്ടുണ്ടോ? ನೋಡಿ, ಕೆಲವು ಗಂಡಂದಿರು ಹೆಂಡತಿಯಂದಿರ ಮೇಲೆ ಹೆಚ್ಚು ಪ್ರೀತಿ ಆದಾಗ ಕೆಲವು ಮೇಲೆ ಹಿಡಿಯುವಂತಹ ಸ್ಟೈಲ್. സ്നേഹം കൂടുമ്പോൾ ചിലപ്പോൾ ചില ഭർത്താക്കന്മാര് ഭാര്യമാരുടെ മുടിക്കുത്തിൽ പിടിച്ച് എടുത്തെറിയും. ನೋಡಿ, ಕೆಲವು ಪ್ರೀತಿ ಎಲ್ಲ ಹೆಚ್ಚಾಗುವಾಗ ಕೆಲವು ಗಂಡಂದಿರು ಹೆಂಡತಿಯರನ್ನ ಆ ಕೂದಲಿಗೆ ಹಿಡಿದು ತೆಗೆದು ಎಸೆಯುತ್ತಾರೆ. നിങ്ങൾക്ക് അധികം ആൾക്കാർക്കും ആ അനുഭവം ഇല്ല എന്ന് തോന്നുന്നു. ನಿಮ್ಮ ಹೆಚ್ಚಿನವರಿಗೆ ಅಂತ ಅನುಭವ ಇಲ್ಲವೆಂದು ನಾವು അനുഭവത്തിന് വേണ്ടി നിങ്ങൾ ആഗ്രഹിച്ചേക്കരുത്. ಆ ಅನುಭವಕ್ಕಾಗಿ ನೀವು ದಾಹಿಸಬೇಡಿ. ദൈവീകത ചേട്ടന്മാരും ചേച്ചിമാരുടെ മുടുക്കത്തിന് പിടിക്കാൻ പോയേക്കരുത്. ಪ್ರಿಯರೇ, ದಯವಾಗಿಯೂ ನೀವು ಗಂಡಸರೇ ನಿಮ್ಮ ಹೆಂಡತಿಯಂದರ ಕೂದಲು ಹಿಡಿದು പിടിച്ച് വലിച്ചിട്ടുണ്ടെങ്കിൽ നല്ല വേദന എടുക്കും നമുക്കറിയാവുന്ന. ನೋಡಿ, ಆ ಕೂದಲನ್ನೆಲ್ಲ ಗಟ್ಟಿಯಾಗಿ ಹಿಡಿದು ಎಸೆದರೆ ತುಂಬಾ ನೋವಾಗ್ತಂತ ಎಲ್ಲರಿಗೂ ಗೊತ್ತು. ഒരു തലമുടിയെ പിടിച്ച് വലിച്ചു കഴിഞ്ഞാൽ എന്തുമാത്രം വേദന എടുക്കും നമുക്കറിയാം. ನಮಗೆ ಒಂದು ಕೂದಲನ್ನು ಹಿಡಿದು ಎಳೆಯುವಾಗ ಎಷ್ಟು ಮಾತ್ರ ನೋವಂತೆ ನಮಗೆಲ್ಲರಿಗೂ ಗೊತ್ತು. അപ്പോൾ ചേച്ചിമാർക്കുള്ള ഇത്രമാത്രം മുടിയെ പിടിച്ച് മുടിക്കുത്തി പിടിച്ച് വലിച്ചിട്ടുണ്ടെങ്കിൽ നല്ല വേദന എടുക്കും. ಆದ್ದರಿಂದ ಆ ಕೂದಲಿನ ಕಟ್ಟನ್ನು ಹಿಡಿದು ಎಳೆಯುವಾಗ
അതുകൊണ്ട് ആരും അത് പരിശീലിക്കാൻ പോകരുത്. ಇಷ್ಟು ಮಾತ್ರ ನೋವು ಅಂತ ಗೊತ್ತು, ಅದರಿಂದ ಅದರ ಪರಿಶೀಲನೆ ನಿಮಗೆ. എന്നാൽ ബൈബിളിൽ പറയുന്നു, ಆದರೆ ದೇವರ ವಾಕ್ಯವು ಇಲ್ಲಿ ಹೇಳುತ್ತಿದೆ, ഹബക്കൂക്കിന്റെ മുടിക്കുത്തിൽ പിടിച്ച് ദൈവദൂതൻ സിംഹക്കുഴിയിലേക്ക് ആനയിച്ചു കൊണ്ടുപോയി എന്ന് പറയുന്നു. ಹಬಕ್കൂಕನ ಕೂದಲಿನ ಕಟ್ಟನ್ನು ಹಿಡಿದುಕೊಂಡು ಅವಕನ್ನು ಎತ್ತಿಕೊಂಡು ಸಿಂಹದ ಗೂಡಿನ ಮೇಲೆ ತಂದು ನಿಲ್ಲಿಸಿದರು. പ്രിയപ്പെട്ടവരെ, അപ്പോൾ ദാനിയേലിനെ കുറിച്ചുള്ള ദൈവത്തിന്റെ പദ്ധതി നിസ്സാരമല്ല. ಪ್ರಿಯರೇ, ದಾನಿಯೇಲನ ಬಗ್ಗೆ ಇರುವಂತಹ ದೇವರ ಇಚ್ಛೆ ಅಷ್ಟೇನು ಸಣ್ಣದಲ್ಲ. ദാനിയേലിനെ സ്നേഹിച്ചവനാണ് ദൈവം. ದಾನಿಯೇಲನು ಅಷ್ಟು ಮಾತ್ರ ಪ್ರೀತಿಸಿದವನು ದೇವರು. ദാനിയേലിനെ അറിഞ്ഞു മനസ്സിലാക്കിയവനാണ് ദൈവം. ದಾನಿಯೇಲನು ಅಷ್ಟ ಮಾತ್ರ ಅರ್ಥ ಮಾಡಿಕೊಂಡಂತಹವನು ದೇವನು. ദാനിയേൽ ദൈവത്തിന്റെ മുന്നിൽ വിശ്വസ്തയോടെ ജീവിച്ചിരുന്ന വ്യക്തിയാണെന്ന് ദൈവത്തിന് അറിയാമായിരുന്നു. ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಅಷ್ಟು സത്യസന്ധತೆಯಿಂದ ಜೀವಿಸಿದಂತ ವ್ಯಕ್ತಿಯೊಂದು ದೇವರಿಗೆ ಗೊತ್ತಿತ್ತು. അങ്ങനെയുള്ള ദാനിയേലിന്റെ അടുക്കൽ ഹബക്കൂക്ക് ഭക്ഷണവുമായി എത്തി ദാനിയേലിന് ഭക്ഷണം കൊടുത്തു. ನೋಡಿ, ಅಂತಹ ದಾನಿಯೇಲನ ಮುಂದೆ ಹಬಕ್കൂಕನು ಆಹಾರವನ್ನು ಹಿಡಿದುಕೊಂಡು ಬರುತ್ತಾನೆ. ഹബക്കൂക്ക് പറഞ്ഞു, ദാനിയേൽ, ഞാൻ കൊണ്ടുവന്നിരിക്കുന്ന ഭക്ഷണം നീ കഴിച്ചാലും. ಹಬಕ್കൂಕ್ ಹೇಳುತ್ತಾನೆ, ದಾನಿಯೇಲನಲ್ಲಿ ನಾನು ತಂದಂತ ಆಹಾರವನ್ನು ನೀವು ಭೋಜಿಸಿರಿ. ഭക്ഷണം കിട്ടിയപ്പോൾ ദാനിയേൽ എന്താണ് ചെയ്തത്? ನೋಡಿ, ಈ ಆಹಾರವನ್ನು ಸಿಕ್ಕಿದಾಗ ಈ ದಾನಿಯೇಲನು ಏನು ಮಾಡಿದ? കുറേ ദിവസങ്ങളിൽ ഭക്ഷണം കഴിക്കാതിരിക്കുന്ന ഒരു വ്യക്തിക്ക് ഭക്ഷണം കൊണ്ടുവരുമ്പോൾ ആ വ്യക്തി ആദ്യം ചെയ്യുന്ന എന്താണ്? ನೋಡಿ, ಅನೇಕ ದಿನಗಳಿಂದ ಆಹಾರ ಸಿಗದೇ ಇರುವ ಒಬ್ಬ ವ್ಯಕ್ತಿ ತನಗೆ ಆಹಾರ ದೊರಕುವಾಗ ಮಾಡುವಂತಹ ಕಾರ್ಯವೇನು? എന്താ ചെയ്യുന്നത്? ಏನು ಮಾಡ್ತಾನೆ? ಏನು ಮಾಡ್ತಾರೆ ಹೇಳಿ? ಅತ್ಯಾಗ್ರಹ. ഭക്ഷണം കണ്ട നമ്മൾ പെട്ടെന്ന് കഴിക്കും. ಆಹಾರ ಸಿಕ್ಕಿದರೆ ನಾವು ತಕ್ಷಣ ತಿನ್ನುವುದಿಲ್ವಾ? കുറേ ദിവസമായി വിശന്നിരിക്കുമല്ലേ? ಅನೇಕ ದಿನಗಳಿಂದ ಒಂದು ಬೊಟ್ಟು ನೀರು ಸಹ ಇಲ್ಲ. അപ്പോൾ ഭക്ഷണം കൊണ്ട് തരുമ്പോൾ നമ്മൾ അത് പെട്ടെന്ന് കഴിക്കും. ನಮಗೆ ಆಹಾರ ಸಿಗುವಾಗ ನಾವು ಮಾಡುವಂತದ್ದು ಏನು? എന്നാൽ ഭക്ഷണത്തിലല്ലായിരുന്നു ദാനിയേലിന്റെ ശ്രദ്ധ. ಆದರೂ ಪ್ರಿಯರೇ, ಈ ಆಹಾರ ಪದಾರ್ಥದಲ್ಲಿ ಅಲ್ಲ ದಾನಿಯೇಲನ ಶ್ರದ್ಧೆ ಇದ್ದದ್ದು. ദാനിയേൽ എന്താണ് പറഞ്ഞതെന്ന് വിശുദ്ധ വചനം കൃത്യമായി പറയുന്നുണ്ട്. ನೋಡಿ, ದಾನಿಯೇಲನು ಏನು ಹೇಳಿದಂತ ಪವಿತ್ರ ಗ್ರಂಥದಲ್ಲಿ ಸರಿಯಾಗಿ ಇಲ್ಲಿ ಬರೆದಿಟ್ಟಿದ್ದಾರೆ. ദാനിയേലിന്റെ 14-ാമത്തെ അധ്യായത്തില് 38-ാമത്തെ തിരുവചനം. ನೋಡಿ, ದಾನಿಯೇಲನ ಗ್ರಂಥ 14ನೇ ಅಧ್ಯಾಯ 38ನೇ ವಾಕ್ಯ. ദാനിയേൽ പറഞ്ഞു, ದಾನಿಯೇಲ್ ಹೇಳಿದನು, ദൈവമേ അങ്ങെന്നെ ഓർമ്മിച്ചിരിക്കുന്നു. ದೇವರೇ, ನೀವು ನನ್ನನ್ನು ಇವತ್ತು ನೆನೆಯುತ್ತಿದ್ದೀರಿ. അങ്ങയെ സ്നേഹിക്കുന്നവരെ അങ്ങ് ഉപേക്ഷിച്ചിട്ടില്ല. ನಿಮ್ಮನ್ನು ಪ್ರೀತಿಸುವವರನ್ನು ನೀನು ಕೈ ಬಿಡಲಿಲ್ಲ. ഇത് ദൈവത്തിന്റെ വാക്കാണ്. ನೋಡಿ, ಇದು ದೇವರಲ್ಲಿ ಬೇಡುವಂತಹದ್ದು. ദൈവത്തിന്റെ വചനമാണ്. ಇದು ದೇವರ ವಚನವಾಗಿದೆ. ദൈവത്തിന്റെ വചനത്തിൽ വിശ്വസിക്കുന്നവർക്ക്, ದೇವರ ವಾಕ್ಯದಲ್ಲಿ ವಿಶ್ವಾಸ ಇಡುವವನಿಗೆ ദൈവം ആ വ്യക്തിയെ ഉയർത്തുന്നു. ದೇವರು ಆ ವ್ಯಕ್ತಿಯನ್ನು ಬೆಳೆಸುತ್ತಾರೆ. പ്രിയപ്പെട്ടവരെ, ദാനിയേൽ ദൈവത്തിന്റെ മുന്നിൽ നന്ദി പറഞ്ഞു പ്രാർത്ഥിച്ചു. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ದಾನಿಯೇಲನು ಕೃತಜ್ಞತೆ ಹೇಳಿ ಪ್ರಾರ್ಥಿಸುತ್ತಾನೆ. ദൈവം ദാനിയേലിനോട് കാണിക്കുന്ന കരുതലിനെയും കരുണയെയും സ്നേഹത്തെയും ഓർത്ത് ദാനിയേൽ നന്ദി പറഞ്ഞു പ്രാർത്ഥിച്ചു. ನೋಡಿ, ದೇವರು ದಾನಿಯೇಲನ ಮೇಲೆ ತೋರಿದಂತಹ ಪ್ರೀತಿಗೆ ಕರುಣೆಗೆ ಕೃತಜ್ಞತನಾಗಿರುತ್ತಾನೆ. ദാനിയേലിന്റെ മേൽ ദൈവത്തിന് വലിയൊരു പദ്ധതി ഉണ്ടായിരുന്നു. ಈ ದಾನಿಯೇಲನ ಮೇಲೆ ದೇವರಿಗೆ ಒಂದು ದೊಡ್ಡ ಪದ್ಧತಿ. കാരണം ദാനിയേൽ ദൈവത്തിന്റെ മുന്നിൽ ജീവിത വിശുദ്ധിയോടുകൂടി ജീവിച്ച വ്യക്തിയായിരുന്നു. ಕಾರಣ ಪ್ರಿಯರೇ ಇಷ್ಟೇ, ದಾನಿಯೇಲನು ದೇವರ ಮುಂದೆ ಅಷ್ಟು ಸತ್ಯಸಂಧತೆ, ನೀತಿ, ವಿಶುದ್ಧಿಯಿಂದ ಜೀವಿಸಿದವ. ദിവസേന 3 പ്രാവശ്യം മുട്ടുകുത്തി പ്രാർത്ഥിച്ച വ്യക്തിയായിരുന്നു. ಪ್ರತಿದಿನ 3 ಹೊತ್ತುಗಳು ಮೊಣಕಾಲೂರಿ ಪ್ರಾರ್ಥಿಸುವಂತಹ ವ್ಯಕ್ತಿಯಾಗಿದ್ದ. ഉപവസിച്ചു പ്രാർത്ഥിച്ച വ്യക്തിയായിരുന്നു. ಉಪವಾಸ ಮಾಡಿ ಪ್ರಾರ್ಥಿಸಿದಂತಹ ವ್ಯಕ್ತಿ. ഹല്ലേലൂയ, ഹല്ലേലൂയ. അതുകൊണ്ട് സിംഹത്തിന് പോലും ദാനിയേലിനെ തൊടാൻ സാധിച്ചില്ല. ಆದುದರಿಂದ ಪ್ರಿಯರೇ, ಸಿಂಹವು ದಾನಿಯೇಲನನ್ನು ಮುಟ್ಟಲಿಲ್ಲ. അങ്ങനെയെങ്കിൽ പ്രാർത്ഥിക്കുന്ന ഒരു വ്യക്തിയെ ഒരു തിന്മയ്ക്കും തൊടാൻ സാധിക്കുകയില്ല. ಪ್ರಾರ್ಥಿಸುವಂತಹ ಒಬ್ಬ ವ್ಯಕ್ತಿಯನ್ನು ಯಾವ ದುಷ್ಟ ಶಕ್ತಿಗೂ ಮುಟ್ಟಲು ಸಾಧ್ಯವಿಲ್ಲ. ഹല്ലേലൂയ, ഹല്ലേലൂയ. പ്രാർത്ഥിക്കുന്ന ഒരു വ്യക്തിയുടെ സ്വരം കർത്താവ് ശ്രവിക്കും. ಪ್ರಾರ್ಥಿಸುವಂತಹ ಒಬ್ಬ ವ್ಯಕ್ತಿಯ ಸ್ವರವನ್ನು ಪ್ರಭು ಕೇಳುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ.
പ്രിയപ്പെട്ടവരെ, ഒരു വ്യക്തിയുടെ ജീവിതത്തിൽ വേണ്ട 3 പ്രധാനപ്പെട്ട ആയുധങ്ങളെ കുറിച്ചാണ് നമ്മളിപ്പോൾ കേട്ടത്. ಪ್ರಿಯರೇ, ಒಬ್ಬ ವ್ಯಕ್ತಿಯ ಜೀವನಕ್ಕೆ ആവശ്യവാದಂತಹ 3 ആയുധಗಳ ಬಗ್ಗೆ ನಾವು ಈಗ ഈ ധ്യാനിಸಿದೆವು. 3 ആയുധങ്ങൾ ഒരു വ്യക്തിയുടെ ജീവിതത്തിൽ ഉണ്ടെങ്കിൽ ഒരു ദുഷ്ടശക്തിക്കോ ആ വ്യക്തിയെ ആക്രമിക്കാൻ സാധിക്കില്ല. ಈ 3 ಆಯುಧಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನು ಸ್ವೀಕರಿಸಿದರೆ ಯಾವ ದುಷ್ಟಶಕ್ತಿಗೂ ಅವರನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ആ വ്യക്തിയെ ദൈവം അനുഗ്രഹിച്ചുകൊണ്ടേ ഇരിക്കും. ಆ ವ್ಯಕ್ತಿಯನ್ನು ದೇವರು ಅನುಗ್ರಹಿಸುತ್ತಲೇ ಇರುತ್ತಾರೆ. ദൈവത്തിന്റെ കൃപാവരങ്ങൾ കൊണ്ട് ആ വ്യക്തിയെ നയിച്ചുകൊണ്ടിരിക്കും. ದೇವರ ಕೃಪಾವರಗಳಿಂದ ಅವನನ್ನು ಮುನ್ನಡೆಸುತ್ತಲೇ ಇರುತ್ತಾನೆ. ഹല്ലേലൂയ, 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 ഹല്ലേലൂയ. ഇന്ന് ഇവിടെ കടന്നു വന്നിരിക്കുന്ന നിങ്ങളെ ഓരോരുത്തരെയും കുറിച്ച് ഓർത്ത് ദൈവം നിങ്ങളുടെ ഭവനത്തെ അനുഗ്രഹിക്കും. ಪ್ರಿಯರೇ, ಇಂದಿನ ದಿನ ಬಂದಂತಹ ನಿಮ್ಮನ್ನು ದೇವರು ಕಂಡುಕೊಂಡು ನಿಮ್ಮ ಕುಟುಂಬವನ್ನು ಅನುಗ್ರಹಿಸುತ್ತಿದ್ದಾರೆ. തുടർന്നു വരുന്ന പരിശുദ്ധ കുർബാനയിലും ആരാധനയിലും നിങ്ങൾ നന്നായി വിശ്വസിച്ച് പ്രാർത്ഥിക്കണം. ಮುಂದೆ ಬರುವಂತಹ ಪರಿಶುದ್ಧ ಬಲಿಯಲ್ಲೂ ಆರಾಧನೆಯಲ್ಲಿಯೂ ನೀವು ಭಕ್ತಿ ಪೂರ್ವಕವಾಗಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿರಿ. നിങ്ങൾ തീരുമാനമെടുത്ത് പ്രാർത്ഥിക്കണം. എന്റെ ഭവനത്തിൽ ഞാൻ മുട്ടുകുത്തി നിന്ന് ദൈവത്തിലേക്ക് സ്വരം ഉയർത്തുമെന്ന്. ಪ್ರಿಯರೇ, ನೀವು ಇಂದು ತೀರ್ಮಾನ ಮಾಡಬೇಕು, ನನ್ನ ಕುಟುಂಬದಲ್ಲಿ ಇಂದಿನಿಂದ ನಾನು ಮೊಣಕಾಲೂರಿ ಪ್ರಾರ್ಥಿಸುವವನಾಗುತ್ತೇನೆ. ത്യാഗത്തോടുകൂടി പ്രാർത്ഥിക്കുന്നവർക്ക് ദൈവം അനുഗ്രഹിക്കാതെ ആ വ്യക്തിയെ വിടുകയില്ല. ಯಾರೆಲ್ಲ ವಿಶ್ವಾಸವಿಟ್ಟು ಪ್ರಾರ್ಥಿಸುತ್ತೀರೋ ಅವರನ್ನು ದೇವರು ಅನುಗ್ರಹಿಸದೆ ಬಿಡುವುದಿಲ್ಲ. ഇന്ന് തുടങ്ങി നിങ്ങൾ ത്യാഗത്തോടുകൂടി ഒന്ന് പ്രാർത്ഥിച്ചു നോക്കൂ. ಇಂದಿನಿಂದ ನೀವು ಒಂದು ತ್ಯಾಗಪೂರ್ಣವಾದ ಒಂದು ಪ್ರಾರ್ಥನೆಯನ್ನು ಮಾಡಲು ನೀವು ರೆಡಿಯಾಗಿ നിങ്ങളൊന്ന് മുട്ടുകുത്തി നിന്ന് പ്രാർത്ഥിച്ചു നോക്കൂ. ಒಂದು ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ನೀವು ಮಾಡಿ ನೋಡಿ. നിങ്ങളൊന്ന് ഉപവസിച്ചു പ്രാർത്ഥിച്ചു നോക്കൂ. ಒಂದು ಉಪವಾಸ ಮಾಡಿ ಪ್ರಾರ್ಥಿಸಲು ನೀವು ತೀರ್ಮಾನಿಸಿರಿ. ദൈവത്തിന്റെ ഇടപെടൽ നിങ്ങൾക്ക് ദർശിക്കുവാൻ സാധിക്കും. ದೇವರ ದರ್ಶನವನ್ನು ಕಾಣಲು ನಿಮಗೆ ಸಾಧ್ಯವಾಗುತ್ತದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ജീവിതത്തിന്റെ ഏത് പ്രശ്നങ്ങൾക്കും ദൈവം ഉത്തരം നൽകും. ಜೀವನದ ಯಾವುದೇ ಸಮಸ್ಯೆಗಳು ನಿಮಗೆ ಇರಲಿ, ದೇವರು ನಿಮ್ಮನ್ನು ಅದರಿಂದ ಎಲ್ಲ ಮೇಲೆತ್ತುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. എല്ലാവരും കരങ്ങൾ ഉയർത്തിച്ചേ. ಎರಡೂ ಕರಗಳನ್ನು ಸ್ವರ್ಗಕ್ಕೆ ಎತ್ತು ಸ್ತುತಿಸಿರಿ ಪ್ರಿಯರೇ. ഹല്ലേലൂയ, ഹല്ലേലൂയ, ಹಲ್ಲೇಲೂಯ, 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 ಹಲ್ಲೇಲೂಯ. ಸರಯತಿ, ಸರಯತಿ, ಹಲ್ಲೇಲೂಯ, ಹಲ್ಲೇಲೂಯ, ഹല്ലേലൂയ, ഹല്ലേലൂയ, ಯೇಸುವೇ, ഹല്ലേലൂയ. ಯೇಸುವೇ, യേശുവേ ആരാധന, യേസുവേ, ഹല്ലേലൂയ, 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 ഹല്ലേലൂയ. നമുക്ക് എല്ലാവർക്കും എഴുന്നേറ്റ് നിൽക്കാം. ಎದುರಿಂದುಕೊಳ್ಳುವ ಪ್ರಿಯರೇ, കരങ്ങളൊന്ന് കൂപ്പി കണ്ണുകൾ അടച്ചു പിടിക്കാം. ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು കഴിഞ്ഞ തിരുമണിക്കൂറിൽ നമ്മൾ എന്താണ് കേട്ടതെന്ന് ധ്യാനിച്ചു നോക്കിയേ. ನಾವು ಇಷ್ಟು ಹೊತ್ತು ಏನನ್ನೆಲ್ಲ ಕೇಳಿದೆವು. കുറേ കാര്യങ്ങൾ നമ്മൾ കേൾക്കുകയുണ്ടായി. ಅನೇಕ ಕಾರ್ಯಗಳ ಬಗ್ಗೆ ನಾವು ಚಿಂತಿಸಿದೆವು. കുറേ ദൈവവചനത്തിലൂടെ നമ്മൾ കടന്നുപോയി. ಅನೇಕ ದೇವರ ವಾಕ್ಯಗಳ ಮುಖಾಂತರ ನಾವು ಹಾದು ಹೋದೆವು. ദാനിയേലിന്റെ ജീവിതത്തെ കുറിച്ച് നമ്മൾ കേട്ടു. ದಾನಿಯೇಲನ ಜೀವನದ ಬಗ್ಗೆ ನಾವು ಕೇಳಿಕೊಂಡೆವು. മോശയുടെ പ്രാർത്ഥനയെ കുറിച്ച് നമ്മൾ കേട്ടു. ಮೋಶೆಯ ಪ್ರಾರ್ಥನೆ ಬಗ್ಗೆ ನಾವು ತಿಳಿದುಕೊಂಡೆವು. ജോസഫിന്റെ വിശുദ്ധി നിറഞ്ഞ ജീവിതത്തെ കുറിച്ച് നമ്മൾ കണ്ടു. ಜೋಸಫನ ಪರಿಶುದ್ಧಿ ತುಂಬಿದ ಜೀವನದ ಬಗ್ಗೆ ನಾವು ಕಂಡೆವು. ഒരു വ്യക്തിയുടെ ജീവിതത്തിൽ ഏറ്റവും അത്യാവശ്യമായി വേണ്ട 3 ആയുധങ്ങളെ കുറിച്ച് നമ്മൾ കണ്ടു. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಅತ್ಯವಶ್ಯವಾದ ಮೂರು ಕಾರ್ಯಗಳ ಬಗ್ಗೆ ನಾವು ಕೇಳಿದೆವು. എന്തൊക്കെയായിരുന്നു ആ 3 ആയുധങ്ങൾ? ಏನೆಲ್ಲ ಆಗಿತ್ತು ಆ 3 ಆಯುಧಗಳು? ഈ 3 ആയുധങ്ങൾ ഒരു വ്യക്തിയിൽ ഉണ്ടെങ്കിൽ ഒരു ശക്തിക്കും ആ വ്യക്തിയെ ആക്രമിക്കാൻ സാധിക്കില്ല. ಈ 3 ಆಯುಧಗಳು ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಯಾವ ದುಷ್ಟ ಶಕ್ತಿಗಳು ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. അതിൽ ഒന്നാമത്തെ ആയുധം ജീവിത വിശുദ്ധിയായിരുന്നു. ಅದರಲ್ಲಿ ಒಂದನೇ ಆಯುಧ ಜೀವನದ ಪರಿಶುದ್ಧಿಯಾಗಿದೆ. രണ്ടാമത്തെ ആയുധം മുട്ടുകുത്തിയുള്ള പ്രാർത്ഥനയായിരുന്നു. ಎರಡನೆಯ ಆಯುಧವೆಂಬುದು ಮೊಣಕಾಲೂರಿ ಪ್ರಾರ್ಥಿಸುವಂಥದ್ದು. മൂന്നാമത്തെ ആയുധം ഉപവസിച്ചുള്ള പ്രാർത്ഥനയായിരുന്നു. ಮೂರನೆಯ ಆಯುಧವೆಂಬುದು ಉಪವಾಸ ಕೈಗೊಂಡು ಪ್ರಾರ್ಥಿಸುವುದು. ഈ 3 കാര്യങ്ങളും നമ്മുടെ ഹൃദയത്തിലേക്ക് പതിപ്പിക്കണമേ എന്ന് ഈശോയോട് ಈ അപേക്ഷിക്കാം. 3 ಆಯುಧಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಡಿ ಅಂತ ಪ್ರಾರ್ಥಿಸಿರಿ. ഒപ്പം നമ്മെ ഓർത്ത്
ദൈവം നമ്മുടെ കുടുംബത്തെയും അനുഗ്രഹിക്കുമെന്ന് വിശ്വസിക്കുക. ಅವರೊಂದಿಗೆ ನಮ್ಮನ್ನು ಕಂಡುಕೊಂಡು ದೇವರು ನಮ್ಮ ಕುಟುಂಬವನ್ನು ಅನುಗ್ರಹಿಸುತ್ತಿದ್ದಾರೆ ಎಂಬುದನ್ನು ನಂಬಿಕೊಳ್ಳಿ. ഇന്നത്തെ ഈ ശുശ്രൂഷയിൽ കടന്നു വന്നിരിക്കുന്ന നിങ്ങളുടെ പ്രാർത്ഥന കണ്ട്, നിങ്ങളുടെ വിശ്വാസം കണ്ട്, നിങ്ങളുടെ കണ്ണുനീര് കണ്ട് ദൈവം നിങ്ങളുടെ പ്രാർത്ഥനയ്ക്കും നിങ്ങളുടെ കുടുംബത്തെയും അനുഗ്രഹിക്കുമെന്ന് വിശ്വസിക്കുക. ಇಲ್ಲಿ ನೀವು ಬಂದು ಪ್ರಾರ್ಥಿಸುವಂತಹ ನಿಮ್ಮ ಪ್ರಾರ್ಥನೆಯನ್ನು ಕಂಡು, ವಿಶ್ವಾಸವನ್ನು ಕಂಡು, ನಿಮ್ಮ ಕಣ್ಣೀರನ್ನು ಕಂಡು ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಿದ್ದಾರೆ ಎಂದು ನಂಬಿಕೊಳ್ಳಿರಿ ಪ್ರಿಯರೇ. നമ്മുടെ പ്രാർത്ഥനാ നിയോഗങ്ങളെ ദൈവത്തെങ്കിലേക്ക് ഉയർത്താം. ನಮ್ಮ ಪ್ರಾರ್ಥನಾ ಬೇಡಿಕೆಗಳು ದೇವರ ಸನ್ನಿಧಿಗೆ ಎತ್ತಲ್ಪಡಲಿ. നമ്മുടെ കുടുംബത്തെ ദൈവസന്നിധിയിലേക്ക് ഉയർത്താം. ನಮ್ಮ ಕುಟುಂಬವನ್ನು ದೇವರ ಸನ್ನಿಧಿಗೆ ಸಮರ್ಪಿಸಿಕೊಳ್ಳಿರಿ. നമ്മുടെ ജീവിത പ്രശ്നങ്ങളെ ദൈവസന്നിധിയിലേക്ക് ഉയർത്താം. ಜೀವನದ ಏನೇ ಸಮಸ್ಯೆಗಳಿರಲಿ ದೇವರ ಸನ್ನಿಧಿಗೆ ನೀನು ಕೊಟ್ಟು ಬಿಡು. കർത്താവിന്റെ തിരുകുരിശിലേക്ക് നമ്മെ തന്നെ സമർപ്പിക്കാം. ದೇವರ ಪರಿಶುದ್ಧ ಶಿಲುಬೆಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳಿರಿ. യേശുവിന്റെ കുരിശിൻ ചുവട്ടിലേക്ക് നമ്മെ സമർപ്പിക്കാം. ಯೇಸುವಿನ ಶಿಲುಬೆಯಡಿಗೆ ಇದನ್ನು ಸಮರ್ಪಿಸಿಕೊಳ್ಳಿರಿ. നമ്മെ തന്നെ സമർപ്പിച്ചുകൊണ്ട് സ്വരമുയർത്തി ഒരിക്കൽ കൂടി സ്തുതിച്ചു പ്രാർത്ഥിച്ചേ. ನಮ್ಮನ್ನೇ ಸಮರ್ಪಿಸಿಕೊಂಡು ಸ್ವರ ಎತ್ತಿ ಸ್ತುತಿಸಿ ಒಂದೊತ್ತು ಪ್ರಾರ್ಥಿಸಿರಿ. ಹಾಲೆಲೂಯಾ ಹಾಲೆಲೂಯಾ. ಸ್ವರ ಎತ್ತಲಿ, ಸ್ವರ ಎತ್ತಿ ಸ್ತುತಿಸಿರಿ ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಸುವೇ 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 ಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧ ಬಲಿಗಾಗಿ ನಾವೆಲ್ಲರೂ ಸಿದ್ಧರಾಗುವ. ಯಾರಿಗಾದರೂ ಹೊರಗೆ ಹೋಗಿ ಬರಲಿಕ್ಕಿದ್ರೆ ದಯಮಾಡಿ ಹೋಗಿ ಬರುವುದು. 5 ನಿಮಿಷ ಸಮಯದಲ್ಲಿ ಬಲಿಪೂಜೆಯನ್ನು ಆರಂಭಿಸ್ತೇವೆ. ಸ್ಮಿತಾ, ದೈವ ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ದೈವ ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ,
ನೀವು ನನ್ನೊಂದಿಗಿರುವಿರಲ್ಲ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ ನಾನು ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಾನು ನಿಮ್ಮನ್ನೇ ಸ್ತುತಿಸುವೆ. ದೇವ ನಾನು ನಿಮ್ಮನ್ನೇ ಸ್ತುತಿಸುವೆ, ರಾಜ ನಾನು ನಿಮ್ಮನ್ನೇ ಸ್ತುತಿಸುವೆ. ಸ್ತುತಿಸೆ ನಾ ಸ್ತುತಿಪೆ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೆ ನಾ ಸ್ತುತಿಪೆ, ನೀವು ನಮ್ಮೊಂದಿಗಿರುವಿರಲ್ಲ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಆಹಾ ನಂದೇ ಬಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಲ್ಲಿ. ಆಹಾ ಬಂದೇ ಬಾ ಜೊತೆ ಬರಲು ನೀ, ಅದು ಸಾಕು ನನ್ನ ಬಾಳಲಿ. ಸ್ತುತಿಪೆ ನಾ ಸ್ತುತಿಪೆ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೆ ನಾ ಸ್ತುತಿಪೆ, ನೀವು ನಮ್ಮೊಂದಿಗಿರುವಿರಲ್ಲ. ದೇವ ನಾನು ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ದೇವ ನಾನು ನಿಮ್ಮನ್ನೇ ಸ್ತುತಿಸುವೆ, ರಾಜ ನಾನು ನಿಮ್ಮನ್ನೇ ಸ್ತುತಿಸುವೆ. ಸ್ತುತಿಪೆ ನಾ ಸ್ತುತಿಪೆ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೆ ನಾ ಸ್ತುತಿಪೆ, ನೀವು ನಮ್ಮೊಂದಿಗಿರುವಿರಲ್ಲ. ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ. ಪರಿಶುದ್ಧ 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 ಎಂದು ದೇವಾಲಯ ನಿಮ್ಮ ಸ್ತುತಿಪೆ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೆ. ಮಹಿಮೆಯು ಗೌರವವು ನಿಮಗೆ, ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ, ನಮಗೆ ಮಹಿಮೆಯು ಗೌರವವು ನಿಮಗೆ, ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ, ನಮಗೆ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೆ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ದೇವ ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ
ಸ್ತುತಿಪೇ ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ವಿನೋದ್ ಫೆರ್ನಾಂಡಿಸ್ ಅವರ ಆರೋಗ್ಯಕ್ಕಾಗಿ, ಜಿಸಿಂತಾ ರೇಗೋ, ಆಜಿ ರೇಗೋ, ಬರ್ನಡ್ ಫಿಲೋಮಿನಾ ಡಿಸೋಜಾ, ರವಿ ಸೋನಿಯಾ, ರವಿ ಕುಟೀನಾ ಅವರ ಆರೋಗ್ಯಕ್ಕಾಗಿ, ಮಾಲಿ ಡಿಸೋಜಾ, ಐವನ್ ಮತ್ತು ಫ್ಲಾವಿಯಾ, ಸೆಲೆಸ್ಟಿನ್ ಫೆರ್ನಾಂಡಿಸ್, ರಚನಾ ಹಾಗೂ ಶಲ್ಮಾ, ದಿವ್ಯಾ, ಪ್ರಿಯಾ ಅವರ ಒಂದು ಪ್ರೇಯರ್ ರಿಕ್ವೆಸ್ಟ್ ಇದೆ ಅವರಿಗಾಗಿ. ಮತ್ತು ಸತ್ತವರ ಆತ್ಮಗಳಿಗಾಗಿ ಕಾರ್ಮೆನ್ ಫೆರ್ನಾಂಡಿಸ್, ಶಾಂತಿ ಡಿಸೋಜಾ ಅವರ ಎಲ್ಲ ಸತ್ತವರ ಆತ್ಮಗಳಿಗಾಗಿ, ಚಿಲ್ಲೆ ವೇಗಸ್, ರೀನಾ ಡಿಸೋಜಾ, ನ್ಯಾನ್ಸಿ ಎಲ್ಲ ಆತ್ಮಗಳಿಗಾಗಿ, ಫ್ರಾನ್ಸಿಸ್ ಅವರು ಎಲ್ಲ ಆತ್ಮಗಳಿಗಾಗಿ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಕೋರಿಕೆಗಳು, ನಮ್ಮೆಲ್ಲ ಬೇಡಿಕೆಗಳು ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ബലിപൂജയിൽ ನಾವು ഭാഗവഹിಸೋಣ. കരങ്ങൾ കൂപ്പി കണ്ണുകളടച്ച് നമ്മുടെ പ്രാർത്ഥനാ നിയോഗങ്ങളെ ഈശോയുടെ തിരുസന്നിധിയിൽ സമർപ്പിക്കാം. ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ನಮ್ಮ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಪರಿಶುದ್ಧ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುವ. ഈ പരിശുദ്ധ ബലിയിൽ നമ്മുടെ ജീവിത നിയോഗങ്ങളെ ഈശോയ്ക്ക് സമർപ്പിക്കാം. ಈ ಪರಿಶುದ್ಧ ಬಲಿಯಲ್ಲಿ ನಮ್ಮ ಎಲ್ಲ ವೈಯಕ್ತಿಕ ಕಾರ್ಯಗಳನ್ನು സമർപ്പിಸಿಕೊಳ್ಳುವ. ഒരു 3 നിയോഗമെങ്കിലും നമ്മളിപ്പോൾ നമ്മുടെ മനസ്സിലോർത്ത് ഈശോയിലേക്ക് സമർപ്പിക്കുക. ಒಂದು 3 ಬೇಡಿಕೆ ನಿಮ್ಮ ಪ್ರಾರ್ಥನೆಗಳನ್ನು യേശുവിನ കരಗಳಲ್ಲಿ ಕೊಟ್ಟು പ്രാർത്ഥിಸಿರಿ. നമ്മുടെ ജീവിതത്തിന് ഏറ്റവും ആവശ്യം വേണ്ട ഒരു 3 നിയോഗമെങ്കിലും ഇപ്പോൾ നിങ്ങൾ ഈശോയ്ക്ക് സമർപ്പിക്കുക. ನಮ್ಮ ಜೀವನಕ್ಕೆ ಅತ್ಯಗತ್ಯವಾದಂತಹ 3 ಕೋರಿಕೆಗಳು, ಅದನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳಿ. നമ്മുടെ വ്യക്തിപരമായ ജീവിത നിയോഗമാകാം, ನಮ್ಮ ವೈಯಕ್ತಿಕ ಜೀವನವಿರಬಹುದು, നമ്മുടെ കുടുംബത്തിൻ്റെ ആവശ്യമാകാം, ನಮ್ಮ ಕುಟುಂಬದ അഗത്യಗಳಿರಬಹುದು, നമ്മുടെ സാമ്പത്തിക മേഖലയോ ജോലി മേഖലയോ ആയി ബന്ധമുള്ളതാവാം, ನಮ್ಮ ಆರ್ಥಿಕ ಸ್ಥಿತಿಗಳ ಬಗ್ಗೆ ಇರಬಹುದು, ನಮ್ಮ ವಹಿವಾಟುಗಳ ಬಗ್ಗೆ ಇರಬಹುದು, നമ്മുടെ ശുശ്രൂഷ ജീവിതവുമായി ബന്ധമുള്ളതാകാം, ನಮ್ಮ ಶುಶ್ರೂಷ ಜೀವನವಾಗಿ ബന്ധವಿರಬಹುದು. ഈശോയെ, അവിടുന്ന് എൻ്റെ പ്രാർത്ഥനാ നിയോഗങ്ങളിലേക്ക് കടന്നു വരണമേ എന്ന് ആത്മാർത്ഥതയോടുകൂടി നമുക്ക് പ്രാർത്ഥിക്കാം. ಯೇಸುವೇ, ನನ್ನ ಈ ಪ್ರಾರ್ಥನಾ ಕೋರಿಕೆಗಳಿಗೆ ನಿಮ್ಮ ಆಶೀರ್ವಾದವನ್ನು ಅನುಗ್ರಹಿಸಿರಿ ಅಂತ ಪ್ರಾರ್ಥಿಸುವ. ഞാൻ അർപ്പിക്കുന്ന ഈ വിശുദ്ധ ബലിയുടെ യോഗ്യതയാൽ അവിടുന്ന് എന്നോട് കരുണ കാണിക്കണമേ എന്ന് അപേക്ഷിക്കാം. ನಾನು ಅರ್ಪಿಸಲ್ಪಡುವಂತಹ ಈ ಪರಿಶುದ್ಧ ಬಲಿಯ ಯೋಗ್ಯತೆಯೊಂದಿಗೆ ನನ್ನ ಮೇಲೆ ಕರುಣೆ ತೋರಿರಿ ಅಂತ ಪ್ರಾರ್ಥಿಸಿರಿ. ഇവിടെ കടന്നു വന്നിരിക്കുന്ന നിങ്ങളെ ഓരോരുത്തരെയും ഓൺലൈനിലൂടെ ഈ ശുശ്രൂഷയിൽ പങ്കെടുക്കുന്ന എല്ലാവരെയും ഈശോയുടെ തിരുസന്നിധിയിലേക്ക് സമർപ്പിക്കുകയാണ്. ಇಲ್ಲಿ ಶುಶ್ರೂಷೆಯಲ್ಲಿ ಬಂದಂಥ ತಮ್ಮೆಲ್ಲರನ್ನು ಆನ್ಲೈನ್ ಮುಖಾಂತರ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲರನ್ನು ಅವರ ಬೇಡಿಕೆಯನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸುತ್ತಿದ್ದೇನೆ. ദൈവമായ കർത്താവ് ജോസഫിനെ കുറിച്ച് പറഞ്ഞതുപോലെ തന്നെ ಪ್ರಭುವಾದ ದೇವರು ಜೋಸಫನ ಬಗ್ಗೆ ಹೇಳಿದ ಹಾಗೆ ജോസഫിനെ ഓർത്ത് ദൈവം കുടുംബത്തെ അനുഗ്രഹിച്ചതുപോലെ തന്നെ ಜೋಸಫನು ಕಂಡುಕೊಂಡು ಕುಟುಂಬವನ್ನು ಸಂಪೂರ್ಣವಾಗಿ ಅನುಗ್ರಹಿಸಿದ ಹಾಗೆ നമ്മെ ഓരോരുത്തരെയും കണ്ടുകൊണ്ടും ഓർത്തുകൊണ്ടും ദൈവം നമ്മുടെ കുടുംബത്തെ അനുഗ്രഹിക്കട്ടെ. ನಾವಾದ ಪ್ರತಿಯೊಬ್ಬರನ್ನು ದೇವರು ಕಂಡುಕೊಂಡು ನಮ್ಮನ್ನು, ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ.
കർത്താവിൻ്റെ തിരുസന്നിധിയിൽ വിശ്വാസപൂർവ്വം നമുക്കായിരിക്കാം. ಪ್ರಭುವಿನ ಸನ್ನಿಧಿಯಲ್ಲಿ ಆಳವಾದ ವಿಶ್ವಾಸದೊಂದಿಗೆ ಆಗಿರುವ ഈ സ്നേഹത്തിൻ്റെ ബലി ഏറ്റവും പരിശുദ്ധിയോടുകൂടി അർപ്പിക്കുവാനുള്ള കൃപയ്ക്ക് വേണ്ടി പ്രാർത്ഥിക്കാം. ಈ ಪರಿಶುದ್ಧ ಪ್ರೀತಿಯ ಬೆಲೆ ಅತಿ ಭಯಭಕ್ತಿಯಿಂದ ಭಾಗವಹಿಸಲು ನಾವು ಬಯಸುವ ഈശോ നമ്മെ എല്ലാവരെയും അനുഗ്രഹിക്കട്ടെ. ಯೇಸು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. In the name of the Father and of the Son and of the Holy Spirit. ಆಮೆನ್. The grace of our Lord Jesus Christ and the love of God and the company of the Holy Spirit be with you all. And with your spirit. Brethren, let us acknowledge our sins and so prepare ourselves to celebrate the sacred mysteries. Let us ask pardon for all our mistakes. Let us ask mercy to Jesus. Lord Jesus, have mercy upon us. Lord, we trust in you. Lord, we depend on you. Show us your mercy towards each one of us, towards our family, towards all our intentions. Our Lord Jesus, look each one of us, and Lord, hears all our petitions. Let us trust in Jesus. At the same time, let us ask pardon for all our mistakes and sins. Lord Jesus, we are sinners. We have drawbacks. Lord, show your mercy towards me so that me also receive your blessings and your family also receive our blessing, Jesus' blessing. I confess to Almighty God and to you, my brothers and sisters, that I daily sin in my thoughts and my words, in what I have done and what I have failed to do. Through my fault, through my most grievous fault. Therefore, and all the saints, and you, my brothers and sisters, to pray for me to the Lord our God. may Almighty God have mercy on us, forgive us our sins, and bring us to everlasting life. ಆಮೆನ್. Samia kaklutka, Samia kaklutka, Krista kaklutka, Krista kaklutka, Samia kaklutka, Samia kaklutka. Mahima Deva, Mahima Deva, Mahima Deva, kusargi anishanti tachaista sansari Sarvesvara Deva Sargicharaya Sarvadveda Deva Baba Amituka Namaskar karta हूँ अभी तो का दिलवस्ता करत वापस अभी तो का वाकंता जो क्रिस्ता बापाचा एकल्याच पुत्रा सोमिया देवा देवाचे शेळये तू संसाराचे पाप करतात आमची काकळूत कर तू बापाच्या उजव्यात बसलाय आमचे माग
मानुनिगे नित्य पवित्रात्म्या सांगती देवा बापाचे महिमे जेजू ख्रिस्ता एकलोच तू पवित्र एकलोच तू ईश्वर एकलोच तू परमेश्वर आमेन आमेन आमेन. Let us pray. Grant us, Lord, we pray, that being rightly conformed to the Paschal mysteries, what we celebrate in joy may protect and save us with perpetual power through our Lord Jesus Christ, your Son, who lives and reigns with you in the unity of the Holy Spirit, one God, forever and ever. Amen. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 15 22-31. ಅನಂತರ ಪ್ರೇಷಿತರು ಸಭಾಪ್ರಮುಖರು ಇಡೀ ಧರ್ಮಸಭೆಯ ಸಮ್ಮತಿ ಪಡೆದು ತಮ್ಮಲ್ಲಿ ಕೆಲವರನ್ನು ಆರಿಸಿ ಪೌಲ ಮತ್ತು ಬಾರ್ನಬರೊಂದಿಗೆ ಅಂತಿಯೋಕಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದರು. ಅಂತೆಯೇ ಸಹೋದರರಲ್ಲಿ ಬಹುಗೌರವಾನ್ವಿತರಾದ ಬಾರ್ಸಬಾ ಎಂದು ಕರೆಯಲಾದ ಯೂದ ಮತ್ತು ಸೀಲ ಎಂಬ ಇಬ್ಬರನ್ನು ಆರಿಸಿದರು. ಈ ಕೆಳಗಿನ ಪತ್ರವನ್ನು ಬರೆದು ಅವರ ಕೈಯಲ್ಲಿ ಕಳುಹಿಸಿದರು. ಅಂತಿಯೋಕ, ಸಿರಿಯಾ ಮತ್ತು ಸಿಲಿಸಿಯಗಳಲ್ಲಿ ವಾಸಿಸುವ ಯೆಹೂದ್ಯೋತರ ಸಹೋದರರಿಗೆ, ಪ್ರೇಷಿತರು, ಸಭಾಪ್ರಮುಖರು, ನಿಮ್ಮ ಸಹೋದರರು ಆದ ನಮ್ಮ ಶುಭಾಶಯಗಳು. ನಮ್ಮ ಕಡೆಯ ಕೆಲವು ಜನರು ನಮ್ಮಿಂದ ಯಾವ ಆದೇಶವನ್ನು ಪಡೆಯದೆ ನಿಮ್ಮನ್ನು ತೊಂದರೆಗೆ ಈಡು ಮಾಡಿ ನಿಮ್ಮ ಮನಸ್ಸನ್ನು ಕಲಕಿದರೆಂಬ ಸಮಾಚಾರ ನಮ್ಮ ಗಮನಕ್ಕೆ ಬಂದಿದೆ. ಆದುದರಿಂದ ನಾವೆಲ್ಲರೂ ಸಭೆ ಸೇರಿ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮಲ್ಲಿಗೆ ಕಳುಹಿಸಲು ನಿರ್ಧರಿಸಿದೆವು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ನಮ್ಮೊಲವಿನ ಬಾರ್ನಬ ಮತ್ತು ಪೌಲರೊಡನೆ ಈ ಪ್ರತಿನಿಧಿಗಳು ಬರುತ್ತಿದ್ದಾರೆ. ಇವರೇ ನಾವು ಕಳುಹಿಸುತ್ತಿರುವ ಯೂದ ಮತ್ತು ಸೀಲ. ಇವರು ನಾವು ಬರೆದಿರುವುದನ್ನು ನಿಮಗೆ ಖುದ್ದಾಗಿ ತಿಳಿಸುವರು. ವಿಗ್ರಹಗಳಿಗೆ ನೈವೇದ್ಯವಾದುದು ಅಪವಿತ್ರವಾದುದು, ಅದನ್ನು ಸೇವಿಸಬಾರದು. ರಕ್ತವನ್ನಾಗಲಿ ಕುತ್ತಿಗೆ ಹಿಸುಕಿ ಕೊಂದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು. ಅನೈತಿಕತೆಯಿಂದ ದೂರವಿರಬೇಕು. ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಹೇರುವುದು ವಿಹಿತವಲ್ಲವೆಂಬುದು ಪವಿತ್ರಾತ್ಮವರ ಹಾಗೂ ನಮ್ಮ ತೀರ್ಮಾನ. ಈ ನಿಯಮಗಳನ್ನು ಅನುಸರಿಸಿದರೆ ನಿಮಗೆ ಒಳಿತಾಗುವುದು. ನಿಮಗೆ ಶುಭವಾಗಲಿ. ಅಂತೆಯೇ ಪ್ರತಿನಿಧಿಗಳು ಅಲ್ಲಿಂದ ಅಪ್ಪಣೆ ಪಡೆದು ಅಂತಿಯೋಕ್ಯಕ್ಕೆ ಹೋದರು. ಅಲ್ಲಿಯ ಭಕ್ತ ಸಭೆಯನ್ನು ಒಟ್ಟುಗೂಡಿಸಿ ಅವರಿಗೆ ಆ ಪತ್ರವನ್ನು ಕೊಟ್ಟರು. ಪತ್ರದಲ್ಲಿದ್ದ ಪ್ರೋತ್ಸಾಹದಾಯಕ ಸಂದೇಶವನ್ನು ಓದಿದ್ದೇ ಭಕ್ತಾದಿಗಳು ಆನಂದಭರಿತರಾದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜೀವಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವನೆ. 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 ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು.
ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ನಾಳುತ್ತಿರಲು ಸ್ನೇಹಿತನಾಗಿ ಆಲಂಗಿಸಿದ. ಒಂಟಿಯಾಗಿ ಕುಳಿತು ನಾಳುತ್ತಿರಲು ಸ್ನೇಹಿತನಾಗಿ ಆಲಂಗಿಸಿದ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. ಜೀವ ಹಾದಿಯಲ್ಲಿ ನನ್ನ ನಡೆಸುವನೇ. Hallelujah, 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 hallelujah. The Lord be with you. And with your spirit. A reading from the Holy Gospel according to Saint John, Glory to you, O Lord. chapter 15, verses 12 to 17. At that time, Jesus said to his disciples, "This is my commandment, that you love one another as I have loved you. Greater love has no one than this, that someone lay down his life for his friends. You are my friends if you do what I command you. No longer do I call you servants, for the servant does not know what his master is doing. But I have called you friends, for all that I have heard from my Father I have made known to you. You did not choose me, but I chose you and appointed you that you should go and bear fruit, and that your fruit should abide, so that whatever you ask the Father in my name, he may give it to you. These things I command you, so that you will love one another." This is the gospel of the Lord. Praise to you, Lord Jesus Christ. ഇരിക്കാം. യേശുവിൽ സ്നേഹം നിറഞ്ഞ മാതാപിതാക്കളെ, ಯೇಸುವಲ್ಲಿ ಅತಿ ಪ್ರೀತಿಪಾತ್ರರಾದ ತಂದೆ ತಾಯಂದಿರೇ, സഹോദരി സഹോദരന്മാരെ, ಸಹೋದರಿ ಸಹೋದರರೇ, ഈശോയുടെ പ്രിയപ്പെട്ട കുഞ്ഞുമക്കളെ, ಯೇಸುವಿನ ಅತಿ ಪ್ರಿಯರಾದ ಪುಟಾಣಿಗಳೇ, ഇന്നത്തെ തിരുവചന ഭാഗത്തിലൂടെ ഈശോ നമ്മളോട് അരുളി ചെയ്യുന്ന ഒരു പ്രധാനപ്പെട്ട കാര്യമുണ്ട്. ಇಂದಿನ ಆ ಪವಿತ್ರ ಸಂದೇಶದ ಮುಖಾಂತರ
യേശു നമ്മಲ್ಲಿ ಹೇಳುವಂತಹ ಕೆಲವು ಕಾರ್ಯಗಳಿವೆ. ഈശോ നമ്മളോട് അരുളി ചെയ്യുകയാണ്, ഞാൻ നിങ്ങളെ സ്നേഹിച്ചതുപോലെ നിങ്ങളും പരസ്പരം സ്നേഹിക്കണം. യേശു നമ്മಲ್ಲಿ ಇಂದು ನುಡಿಯುವಂಥದ್ದು, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಪರಸ್ಪರ ಪ್ರೀತಿಸಿರಿ. ഈശോ പറയുകയാണ്, നിങ്ങൾ മറ്റൊരാളെ സ്നേഹിക്കുമ്പോൾ ഞാൻ നിങ്ങളെ എങ്ങനെയാണോ സ്നേഹിച്ചത് അതുപോലെയാണ് നിങ്ങൾ സ്നേഹിക്കേണ്ടതെന്ന്. ಯೇಸು ಇಲ್ಲಿ ಹೇಳಿರುವಂಥದ್ದು, ನಾನು ನಿಮ್ಮನ್ನು ಯಾವ ರೀತಿ ಪ್ರೀತಿಸಿದ್ದೇನೆ ಅದೇ ರೀತಿ ನೀವು ಇನ್ನೊಬ್ಬರನ್ನು ಪ್ರೀತಿಸಬೇಕು. അതിൽ നിന്നും നമ്മൾ മനസ്സിലാക്കേണ്ട ഒരു കാര്യമുണ്ട്. ಅದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಕಾರ್ಯವಿದೆ. നമ്മുടെ സ്വന്തം ഇഷ്ടം പോലെയോ തീരുമാനം പോലെയോ മറ്റൊരാളെ സ്നേഹിക്കാൻ നമുക്ക് സാധിക്കുകയില്ല. ನಾವು ಇನ್ನೊಬ್ಬರ ಇಷ್ಟದ ರೀತಿ ನಮಗೆ ಬೇರೊಬ್ಬರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ഈശോ പറഞ്ഞതുപോലെ, ഈശോ പഠിപ്പിച്ചതുപോലെ, ഈശോ കാണിച്ചു തന്നതുപോലെയാണ് നമ്മൾ മറ്റുള്ളവരെ സ്നേഹിക്കേണ്ടത്. ಯೇಸು ನಮಗೆ ಹೇಳಿಕೊಟ್ಟ ಹಾಗೆ, ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟ ಹಾಗೆ, ಯೇಸು ಸ್ವಾಮಿ ಪ್ರೀತಿಸಿದ ಹಾಗೆ ನಾವು ಪ್ರೀತಿಸಲು ಕಲಿಯಬೇಕು. അങ്ങനെയെങ്കിൽ ഈശോ നമുക്ക് എന്താണ് കാണിച്ചു തന്നത്? ಆಗಿರುವಾಗ ಯೇಸು ನಮಗೆ ಏನನ್ನು ತೋರಿಸಿಕೊಟ್ಟಿದ್ದಾರೆ? ഈശോ താൻ സ്നേഹിക്കുന്നവർക്ക് വേണ്ടി തൻ്റെ ജീവൻ നൽകി സ്നേഹിച്ചു. ಯೇಸು ಸ್ವಾಮಿ ತನ್ನನ್ನು ಪ್ರೀತಿಸುವವರಿಗಾಗಿ, ತಾನು ಪ್ರೀತಿಸುವವರಿಗಾಗಿ ತನ್ನ ಜೀವವನ್ನೇ ದಾನವಾಗಿ ಕೊಟ್ಟ. ഈശോ അപ്പമായി പരിശുദ്ധ കുർബാനയായി മാറിക്കൊണ്ട് ಯೇಸು ಸ್ವಾಮಿ ರೊಟ್ಟಿಯಾಗಿ ಪರಿಶುದ್ಧ ಬಲಿಯಾಗಿ ಮಾರ್ಪಾಡುಗೊಂಡು നമ്മുടെ കൂടെ വസിക്കുന്നു, ನಮ್ಮ ಜೊತೆ ಜೀವಿಸುತ್ತಿದ್ದಾರೆ, നമ്മെ അതിരറ്റ് സ്നേഹിക്കുന്നു. ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಾರೆ. ഈശോയുടെ സ്നേഹത്തിൻ്റെ ഏറ്റവും വലിയ അടയാളം അവിടുന്ന് നമ്മളോട് കൂടെ ആയിരിക്കുന്നു എന്നുള്ളതാണ്. ಯೇಸುವಿನ ಅತಿಯಾದ ಪ್ರೀತಿಯ ಉದಾಹರಣೆ ಏನೆಂದರೆ ಯೇಸು ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ. ഈശോ താൻ സ്നേഹിക്കുന്നവരുടെ കൂടെ ആയിരിക്കുവാനും കൂടെ വസിക്കുവാനും ആഗ്രഹിക്കുന്ന വ്യക്തിയാണ്. ಯೇಸು ಸ್ವಾಮಿ ತಾನು ಪ್ರೀತಿಸುವವರ ಜೊತೆ ಆಗಿರಲು, ಅವರ ಜೊತೆ ಜೀವಿಸಲು ಇಚ್ಛಿಸುತ್ತಿದ್ದಾರೆ. പക്ഷേ പാപം ചെയ്യുന്ന ഒരു വ്യക്തി ദൈവത്തിൻ്റെ സ്നേഹത്തെ മറന്ന് ദൈവ സാന്നിധ്യത്തിൽ നിന്ന് അകന്നു പോവുകയാണ് ചെയ്യുന്നത്. ಪಾಪ ಮಾಡುವಂತಹ ಒಬ್ಬ ವ್ಯಕ್ತಿ ದೇವರ ಸಾನ್ನಿಧ್ಯದಿಂದ, ದೇವರ ಪ್ರೀತಿಯಿಂದ ಅವನು ದೂರ ಸರಿಯುತ್ತಾನೆ. വിശുദ്ധ ബൈബിളിലെ ആദ്യ പുസ്തകമായ ഉൽപ്പത്തിയിലൂടെ നമ്മൾ കാണുന്നത് തന്നെയാണ്. ನಾವು ಪವಿತ್ರ ಗ್ರಂಥದಲ್ಲಿ ಆದಿಕಾಂಡ ಪುಸ್ತಕದಿಂದ ಕಾಣುವಂಥದ್ದು ಇದನ್ನೇ. ആദത്തിനും ഹവ്വായ്ക്കും ജീവിതത്തിൽ ഉണ്ടായ നഷ്ടം, നഷ്ടപ്പെട്ട സൗഭാഗ്യം, ಆದ ಮತ್ತು ಅವಳಿಗೆ ಜೀವನದ ಸೌಭಾಗ್ಯದಲ್ಲಿ ಬಂದಂತಹ ನಷ್ಟಗಳು, ನಷ್ಟದ ಸೌಭಾಗ್ಯಗಳು. ജീവിതത്തിൽ ഒരു തെറ്റ് സംഭവിച്ചപ്പോൾ ദൈവത്തിൻ്റെ സാന്നിധ്യം അവരറിയാതെ അവരിൽ നിന്നും അകന്നുപോയി. ನೋಡಿ, ಜೀವನದಲ್ಲಿ ಒಂದು ತಪ್ಪು ಸಂಭವಿಸುವಾಗ ದೇವರಿಂದ ಲಭಿಸಿದಂತ ಸೌಭಾಗ್ಯಗಳು ಅವರಿಂದ ದೂರವಾಗುವುದನ್ನು ನಾವು ಕಾಣುತ್ತೇವೆ. ദൈവത്തിൻ്റെ സാന്നിധ്യവും ദൈവത്തിൻ്റെ കൃപാവരങ്ങളും നഷ്ടപ്പെട്ടപ്പോൾ അവർ പരസ്പരം പഴിചാരാൻ തുടങ്ങി, പരസ്പരം തെറ്റുകൾ സംഭവിക്കാൻ തുടങ്ങി. ജീവിതത്തിൽ കൂടുതൽ കൂടുതൽ തെറ്റുകൾ സംഭവിച്ചുകൊണ്ടിരുന്നു. ದೇವರ ಸಾನ್ನಿಧ್ಯ, ಪ್ರೀತಿ ಅವರಿಂದ ನಷ್ಟವಾದಾಗ ಅವರ ಜೀವನದಲ್ಲಿ ಅನೇಕ ಕುಂದುಕೊರತೆಗಳು, ಸಮಸ್ಯೆಗಳು ತಲೆದೋರುವುದನ್ನು ನಾವು ನೋಡುತ್ತೇವೆ. ദൈവത്തിൻ്റെ സ്നേഹവും ദൈവ സാന്നിധ്യവും നഷ്ടപ്പെടുന്ന ഒരു വ്യക്തിയിലേക്ക് പ്രവേശിക്കുന്നത് പൈശാചിക പീഡയുടെ സ്വാധീനമാണ്. ದೇವರ ಸಾನ್ನಿಧ್ಯ, ದೇವರ ಪ್ರೀತಿ ಒಬ್ಬ ವ್ಯಕ್ತಿಯಿಂದ ನಷ್ಟವಾಗುವಾಗ ಮತ್ತೆ ಅವನಿಗೆ ಲಭಿಸುವಂಥದ್ದು ಪೈಶಾಚಿಕವಾದ ಪೀಡೆ. അതുകൊണ്ടാണ് വിശുദ്ധ പത്രോസ്ലീഹായിലൂടെ വചനം ഇങ്ങനെ ഓർമ്മിപ്പിക്കുന്നത്. ಪೇತ್ರನ ಲೇಖನದಲ್ಲಿ ನಾವು ಹೀಗೆ ಓದುತ್ತೇವೆ, സാത്താൻ സിംഹത്തെ പോലെ പതിയിരിക്കുന്നുണ്ട്,
ഈതാനನು സിംഹದ ಹಾಗೆ ಅಡಗಿ ಕೂತುಕೊಂಡಿದ್ದಾನೆ. ദൈവമക്കളായ നിങ്ങളെല്ലാവരും ശ്രദ്ധാലുക്കളായിരിക്കണം. ದೇವಮಕ್ಕಳಾದ ನೀವೆಲ್ಲರೂ ಜಾಗರೂಕರಾಗಿರಿ. പ്രിയപ്പെട്ടവരെ, വീണ്ടും ദൈവം എങ്ങനെയാണ് തൻ്റെ പ്രിയപ്പെട്ടവരെ സ്നേഹിച്ചത്? ಪ್ರಿಯರೇ, ಮತ್ತೆ ದೇವರು ತನ್ನ ಪ್ರಿಯರನ್ನು ಯಾವ ರೀತಿ ಪ್ರೀತಿಸುತ್ತಾರೆ? വേദനിക്കുന്നവരുടെ കൂടെയായിരുന്നു കൊണ്ടും ವೇದನಿಸುವವರ ಜೊತೆಗಿದ್ದುಕೊಂಡು സമാശ്വസിപ്പിക്കുന്ന വാക്കുകൾ പകർന്നുകൊണ്ടും ಸಮಾಧಾನದ ನುಡಿಗಳನ್ನು ಅವರಿಗೆ ನೀಡಿ പ്രാർത്ഥന ആവശ്യമുള്ളവർക്ക് വേണ്ടി കരങ്ങൾ ഉയർത്തി പ്രാർത്ഥിച്ചുകൊണ്ടും ಪ್ರಾರ್ಥನೆ ಅವಶ್ಯವಾದವರಿಗೆ ಕರಗಳನ್ನು ಎತ್ತುತ್ತಾ ശുശ്രൂഷ ചെയ്യേണ്ടിടത്ത് ശുശ്രൂഷ നൽകിക്കൊണ്ടും ಶುಶ್ರೂಷೆಗಳು ನೀಡಬೇಕಾದಲ್ಲಿ ಶುಶ್ರೂಷೆಗಳನ್ನು ಕೊಟ್ಟು സങ്കടപ്പെട്ട് കഴിയുന്നവരെ ദൈവത്തിന്റെ സ്നേഹത്തിലേക്ക് ആനയിച്ചുകൊണ്ടും ಸಂಕಟಪಡುವವರನ್ನು ದೇವರ ಪ್ರೀತಿಯೆಡೆಗೆ ಕರೆದು കരുണയുടെ സ്നേഹം പകർന്നുകൊണ്ടും ಕರುಣೆಯ ಪ್ರೀತಿಯನ್ನು ಹಂಚಿಕೊಂಡು വേറൊരാൾക്കും ഈ ലോകത്തിൽ നൽകാൻ പറ്റാത്തതിനപ്പുറത്തുള്ള സ്നേഹവാത്സല്യം പകർന്നുകൊണ്ടും ಬೇರೆ ಯಾರಿಗೂ ಈ ಲೋಕದಲ್ಲಿ ನೀಡಲಾಗದಷ್ಟು ಪ್ರೀತಿಯನ್ನು ಕೊಟ್ಟುಕೊಂಡು ആരൊക്കെ ഉപേക്ഷിച്ചാലും ഞാൻ നിന്നെ ഉപേക്ഷിക്കുകയില്ല എന്ന് ഓർമ്മപ്പെടുത്തിക്കൊണ്ടും ಯಾರೆಲ್ಲ ನಿನ್ನನ್ನು ತ್ಯಜಿಸಿದರೂ ನಾನು ನಿನ್ನನ್ನು ತ್ಯಜಿಸಲಾರೆ ಎಂಬ ಆ ವಾಕ್ಯದ ಶಕ್ತಿಯನ್ನು ನೀಡಿ എന്റെ കരങ്ങളിൽ ഞാൻ നിന്നെ താങ്ങിക്കൊള്ളാമെന്നുള്ള ഉറപ്പ് നൽകിക്കൊണ്ടും ನನ್ನ ಕರದಲ್ಲಿ ನಾನು ನಿನ್ನನ್ನು ವಹಿಸುವೆನೆ ಎಂಬ ಶಕ್ತಿಯನ್ನು ಕೊಟ್ಟು ദൈവം നമ്മെ അതിരറ്റ് സ്നേഹിക്കുന്നു. ದೇವರು ನಮ್ಮನ್ನು ಅಷ್ಟು ಮಾತ್ರ ಮಿಗಿಲಾಗಿ ಪ್ರೀತಿಸುತ್ತಾರೆ. പ്രിയപ്പെട്ടവരെ, ദൈവത്തിന്റെ സ്നേഹം അമൂല്യമാണ്. ನೋಡಿ, ದೇವರ ಪ್ರೀತಿ ಎಂಬುದು ತುಂಬಾ ಅಮೂಲ್ಯವಾದದ್ದು. വചനം നമ്മൾ ഓർമ്മിക്കണം. ದೇವರ ವಾಕ್ಯವನ್ನು ನಾವು ಅರ್ಥ ಮಾಡುವಾಗ ഞാൻ നിങ്ങളെ സ്നേഹിച്ചതുപോലെ നിങ്ങൾ മറ്റുള്ളവരെ സ്നേഹിക്കണം. ನಾನು ನಿನ್ನನ್ನು ಪ್ರೀತಿಸಿದ ಹಾಗೆ ನೀವು ಸಹ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. യേശുവിന്റെ സ്നേഹത്തെ കുറിച്ച് കൂടുതൽ നമ്മൾ മനസ്സിലാക്കുന്നത് തിരുവചനം വായിച്ച് ധ്യാനിച്ചുകൊണ്ടാണ്. ಯೇಸುವಿನ ಅತಿ ಪ್ರೀತಿಯ ಬಗ್ಗೆ ನಾವು ಕಲಿಯಬೇಕಾದದ್ದು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ. അതുകൊണ്ട് എല്ലാ ദിവസവും നമ്മൾ വചനം വായിച്ച് ധ്യാനിക്കണം. ಆದುದರಿಂದ ಪ್ರಿಯರೇ, ಪ್ರತಿದಿನವನ್ನು ದೇವರ ವಾಕ್ಯವನ್ನು ಧ್ಯಾನಿಸಲು ಓದಲು ನಾವು ಪ್ರಯತ್ನ ಮಾಡಬೇಕು. വചനത്തിലൂടെ ദൈവത്തിന്റെ സ്വരം നമ്മൾ ശ്രവിക്കണം. ದೇವರ ವಾಕ್ಯದ ಮುಖಾಂತರ ದೇವರ ಸ್ವರವನ್ನು ನಾವು ಕೇಳಬೇಕು. വചനത്തിലൂടെ ദൈവത്തിന്റെ സ്നേഹം നമ്മൾ തിരിച്ചറിയണം. ದೇವರ ವಾಕ್ಯದ ಮುಖಾಂತರ ದೇವರ ಸ್ವರದ ಬಗ್ಗೆ ನಮಗೆ ಅರಿವಿರಬೇಕು. വചനം അനുസരിക്കുവാനുള്ള കൃപയ്ക്ക് വേണ്ടി നമ്മൾ പ്രാർത്ഥിക്കണം. ದೇವರ ವಾಕ್ಯವನ್ನು ಅನುಸರಿಸಲು ಬೇಕಾದ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು. വചനത്തിന്റെ അഭിഷേകം നമ്മളിൽ നിറയട്ടെ. ವಾಕ್ಯದ ಅಭಿಷೇಕವು ನಮ್ಮಲ್ಲಿ ತುಂಬಿಕೊಳ್ಳಲಿ. വചനത്തിലൂടെ ഈശോ സംസാരിക്കുമ്പോൾ അത് നമുക്ക് ശ്രവിക്കാം. ದೇವರ ವಾಕ್ಯದ ಮುಖಾಂತರ ದೇವರು ನುಡಿಯುವಾಗ ನಾವು ಅದನ್ನು ಗ್ರಹಿಸಿಕೊಳ್ಳುವ. വചനത്തിലൂടെ ദൈവത്തിന്റെ സ്നേഹത്തെ നമ്മൾ തിരിച്ചറിയണം. ದೇವರ ವಾಕ್ಯದ ಮುಖಾಂತರ ದೇವರ ಪ್ರೀತಿಯ ಬಗ್ಗೆ ನಾವು ಅರಿತುಕೊಳ್ಳುವ. വചനത്തിലൂടെ ദൈവം നമ്മളോട് കാണിക്കുന്നത് കരുണയുടെ സ്നേഹമാണ്. ವಾಕ್ಯದ ಮುಖಾಂತರ ದೇವರು ನಮ್ಮಲ್ಲಿ ತೋರಿಸುವುದು ಕರುಣೆಯ ಆ ಅನುಗ್ರಹ ಆಶೀರ್ವಾದ. വചനത്തിലൂടെ ദൈവം നമ്മളോട് സംസാരിക്കുന്നത് ആശ്വസിപ്പിക്കുന്ന രീതിയിലാണ്. ದೇವರ ವಾಕ್ಯದ ಮುಖಾಂತರ ನಮಗೆ ಸಮಾಧಾನದ ನುಡಿಗಳನ್ನು, ಆಶ್ವಾಸನೆಯ ನುಡಿಗಳನ್ನು ಕೊಡುತ್ತಾರೆ. വചനത്തിലൂടെ ഈശോ നമ്മളിൽ ഇടപെടുന്നത് സൗഖ്യത്തിന്റെ അനുഭവത്തിലൂടെയാണ്. ದೇವರ ವಾಕ್ಯದ ಮುಖಾಂತರ ಸೌಖ್ಯದ ಅಭಿಷೇಕವನ್ನು ದಯಪಾಲಿಸುತ್ತಾರೆ. നമ്മൾ ആഗ്രഹിച്ച് വിശ്വാസത്തോടുകൂടി കർത്താവിന്റെ തിരുസന്നിധിയിൽ വ്യാപരിക്കണം. ನಾವು ತುಂಬಾ ಆಸಕ್ತಿ ವಹಿಸಿ ದೇವರ ಸನ್ನಿಧಿಯಲ್ಲಿ ಆಗಿರುವ ഈശോയോട് നമുക്ക് പ്രാർത്ഥിക്കാം. ಯೇಸುವಿನಲ್ಲಿ ನಮಗೆ ಕೇಳಿಕೊಳ್ಳುವ, ഈശോയെ, ഞാൻ അങ്ങയിൽ ആശ്രയിക്കുന്നു. ಯೇಸುವೇ, ನಾವು ನಿಮ್ಮಲ್ಲಿ ಆಶ್ರಯ ಬಿಟ್ಟಿದ್ದೇವೆ. അവിടെ തന്നെ ശക്തിപ്പെടുത്തണമേ. ನೀವು ನಮ್ಮನ್ನು ಶಕ್ತಿಪಡಿಸಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. സ്വരമുയർത്തി സ്തുതിച്ച് പ്രാർത്ഥിച്ചേ. ಸ್ವರಯತಿ ಸ್ತುತಿಸಿ ಪ್ರಾರ್ಥಿಸಿರಿ. ഹല്ലേലൂയ, 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 ഹല്ലേലൂയ. യേശുവേ നന്ദി, യേശുവേ സ്തുതിക്കുന്നു. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ, 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 ഹല്ലേലൂയ. ಕಾಣಿಕೆ ಸಮರ್ಪಿಸುವಂತಹ ಸಮಯ.
जाऊच्या आशे आमची काळजा मेळी घे मागता तुझे लागी आकी निर्वाही उपकार सभा केल्याय तुवे दिवून आमकां जीवित नवे भेटयता वास जीवन आमचे उड्या वायना सवे बाका हाडून आयल्या तुझ्या पायांतळी नितळ जावच्या काशी आमची काळजा मेळी घे मागता तुझे लागी पातकी निर्भागी. Pray, brethren, that my sacrifice and yours may be acceptable to God, the Almighty Father. May the Lord accept the sacrifice at your hands for the praise and glory of his name, for our good and good of all his holy church. Let us pray. Graciously sanctify these gifts, O Lord, we pray, and accepting the oblation of the spiritual sacrifice, make of us an eternal offering to you, through Christ our Lord. Amen. The Lord be with you. And with your spirit. Lift up your hearts. We We lift lift them our up heart to to the Lord. Let us give thanks to the Lord our God. It is right and just. It is truly right and just, our duty to salvation, always and everywhere, to give you thanks, Father most holy, through your beloved Son Jesus Christ, your word through whom you made all things, whom you sent as our Savior Redeemer, incarnated the Holy Spirit and born of the Virgin, fulfilling your will and gaining for your holy people. He stretched out his hands as he entered his passion, so as to break the bonds of death and manifest the resurrection. And so, with the angels and all the saints, we declare your glory as with one voice we acclaim. Hosanna, ಯೇಸುವಿನ ನಾಮಕ್ಕೆ Hosanna, 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 ಯೇಸುವಿನ ನಾಮಕ್ಕೆ Hosanna, Hosanna, Hosanna. ಪರಿಶುದ್ಧ ಪರಿಪೂರ್ಣ ಪರಮಶತ ಸೈನ್ಯಗಳ ದೇವರಾದ ಕರ್ತರು ನೀನೇ ಈ ಅಪರ ತುಂಬಿದೆ ನಿನ್ನ ಮಹಿಮೆ ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ ಹೋಸಾನಾ 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 ದಾವೀದ ಪುತ್ರನಿಗೆ ಹೋಸಾನಾ 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 ದಾವೀದ ಪುತ್ರನಿಗೆ ಹೋಸಾನಾ ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನಾ ಯುಗ ಯುಗದಲ್ಲೂ ಜೀವಿಸುವ ಸೇಸುವೆ ನಿಮಗೆ ಸ್ತುತಿ ಸ್ತೋತ್ರ ಹೋಸಾನಾ 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 ಕನ್ಯಾ ತನಯಗೆ ಹೋಸಾನಾ 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 ಕನ್ಯಾ ತನಯಗೆ ಹೋಸಾನಾ. You are indeed holy, O Lord, the fount of all holiness. Make holy, therefore, these gifts, we pray, by sending down the Spirit upon them newfold, so that they become for us the body and blood of our Lord Jesus Christ. At the time he was betrayed and entered willingly
into his passion. He took bread and giving thanks, broke it and gave it to his disciples, saying, "Take this, all of you, and eat of it, for this is my body, which will be given up for you." In a similar way, when supper was entered, he took the chalice, and once more giving thanks, he gave it to his disciples, saying, "Take this, all of you, and drink from it, for this is the chalice of my blood, the blood of the new and eternal covenant, which will be poured out for you and for many for the forgiveness of sins. Do this in memory of me." The mystery of faith. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. Therefore, as we celebrate the memorial of his death and resurrection, we offer you, Lord, the bread of life and the chalice of salvation, giving thanks that you have held us worthy to be in your presence and minister to you. Humbly we pray that, partaking of the body and blood of Christ, we may be gathered into one by the Holy Spirit. Remember, Lord, your church, spread throughout the world, and bring her to the fullness of charity, together with our Pope, bishops, and all the clergy. Remember also our brothers and sisters who have fallen asleep in the hope of the resurrection, and all who have died in your mercy. Welcome them into the light of your face. Have mercy on us all, we pray, that with the blessed Virgin Mary, Mother of God, with the blessed apostles, and all the saints who have pleased throughout the ages, we may merit to be co-heirs to eternal life, and may praise and glorify you through your Son, Jesus Christ. Through him, and with him, and in him, O God Almighty Father, in the unity of the Holy Spirit, all glory and honor is yours forever and ever. പരിശുദ്ധാത്മാവിൻ്റെ അഭിഷേകത്തിന് വേണ്ടി നമുക്ക് പ്രാർത്ഥിക്കാം. പവിത്രാത്മര അഭിഷേകക്കായി പ്രാർത്ഥിಸುವ. പരിശുദ്ധാത്മാവിന്റെ കൃപാവരങ്ങളിൽ നമ്മളിൽ വന്നു നിറയുന്നതിന് വേണ്ടി ആഗ്രഹിച്ചു പ്രാർത്ഥിക്കാം. പവിത്രാത്മര കൃപാവരಗಳು
ನಮ್ಮ ಮೇಲೆ ಬಂದು ಇಳಿಯಲಿ ಅಂತ പ്രാർത്ഥിಸುക. കർത്താവായ യേശു ക്രിസ്തു വാഗ്ദാനം ചെയ്തിരിക്കുന്ന പരിശുദ്ധാത്മ ശക്തി നമ്മളിൽ നിറയുന്നതിന് വേണ്ടി പ്രാർത്ഥിക്കാം. ಪ್ರಭುವಾದ ಯೇಸು ಕ್ರಿಸ್ತರು ವಾಗ್ದಾನ ಮಾಡಿರುವಂತಹ ಪವಿತ್ರಾತ್ಮರನ್ನು ಸ್ವೀಕರಿಸಲು ನಾವು ಸಿದ್ಧರಾಗುವ. ഓ പരിശുദ്ധാത്മാവേ ഞങ്ങളിലേക്ക് ഇറങ്ങി വരണമേ എന്ന് ആഗ്രഹിക്കാം. ಓ ಪವಿತ್ರಾತ್ಮರೇ ನಮ್ಮ ಮೇಲೆ ಇಳಿದು ಬನ್ನಿರಿ ಅಂತ ಪ್ರಾರ್ಥಿಸಿರಿ. ശിഷ്യന്മാരിൽ നിറഞ്ഞ പരിശുദ്ധാത്മാവേ, ಶಿಷ್ಯರಲ್ಲಿ ತುಂಬಿದಂತಹ ಪವಿತ್ರಾತ್ಮರೇ, ഞങ്ങളെ ശക്തിപ്പെടുത്തണമേ, ನಮ್ಮನ್ನು ಶಕ್ತಿಪಡಿಸಿರಿ, ഞങ്ങളെ സഹായിക്കണമേ, ನಮಗೆ ಸಹಾಯ ಮಾಡಿರಿ, ഞങ്ങളെ വിശുദ്ധീകരിക്കണമേ, ನಮ್ಮನ್ನು ಶುದ್ಧೀಕರಿಸಿರಿ. കരങ്ങൾ ഉയർത്തി പരിശുദ്ധാത്മാവിന് വേണ്ടി ആഗ്രഹിച്ചു പ്രാർത്ഥിച്ചു. ಕರಗಳನ್ನು ಎತ್ತಿ ಪವಿತ್ರಾತ್ಮನಿಗೆ ದಾಹಿಸಿ ಪ್ರಾರ್ಥಿಸಿರಿ. സ്തുതിച്ചു പ്രാർത്ഥിക്കട്ടെ. ಎಲ್ಲರೂ ಕೂಗಿ ಕರೆದು ಪ್ರಾರ್ಥಿಸಿರಿ ಪವಿತ್ರಾತ್ಮರೇ. Hallelujah, 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 ಇಳಿದು ಬಾ ದೇವರೇ, ಪಾವನಾತ್ಮರೇ, ಇಳಿದು ಬಾ ದೇವರೇ, ಕರಗಳನ್ನು ತಟ್ಟುತ್ತಾ ಚಪ್ಪಾಳೆ ತಟ್ಟುತ್ತಾ ಇಳಿದು ಬಾ ದೇವರೇ, ಪಾವನಾತ್ಮರೇ, ಇಳಿದು ಬಾ ದೇವರೇ, ಸ್ತುತಿಸಲು ಹಾಡಲು ಬೇಡಲು ಹೊಗಳಲು, ಸ್ತುತಿಸಲು ಹಾಡಲು ಬೇಡಲು ಹೊಗಳಲು, ಪಾವನಾತ್ಮರೇ, ಇಳಿದು ಬಾ ದೇವರೇ, ಪಾವನಾತ್ಮರೇ, ಇಳಿದು ಬಾ ದೇವರೇ, ಪಾವನಾತ್ಮರೇ, ಇಳಿದು ಬಾ ದೇವರೇ, ಪಾವನಾತ್ಮರೇ, ಇಳಿದು ಬಾ ದೇವರೇ. ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ. The mighty anointing of the Holy Spirit. Power, 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 power. At the Savior's command and form of divine teaching, we dare to say, Our Father, Thy kingdom come, Thy will be done on earth as it is in heaven. Give us today our daily bread. Forgive us our trespasses, as we forgive those who trespass against us. Lead us into temptation, but deliver us from evil. Amen. deliver us, Lord, we pray, from every evil. Graciously grant peace in our days, that with the help of your mercy, we may be always free from sin and safe from all distress, as we await the blessed hope and the coming of our Savior, Jesus Christ. For the kingdom, the power, and the glory are yours, now and forever. Lord Jesus Christ, who said to the apostles, Peace I leave you, my peace I give you. Look not on our sins, but on the faith of your church, and graciously grant your peace and unity in accordance with your will, who live and reign forever and ever. Amen. The peace of the Lord be with you always. And with your spirit. Let us offer each other the sign of peace. संसार चे पाप करतले आमची कबूल कर. देवाचे चलिये संसार चे पाप करतले आमची कबूल कर. देवाचे चलिये संसार चे पाप करतले आमका शांती दी.
May the receiving of your body and blood, Lord Jesus Christ, not bring the judgment and condemnation, but through your loving mercy be for me protection in mind and body and a healing remedy. Behold the Lamb of God, behold him who takes away the sins of the world. Blessed are those called to the supper of the Lamb. Lord, Lord, I am I am not not worthy worthy that to you should receive enter my roof, but only say the word, and my soul shall be healed. May the body and blood of Christ keep me safe for eternal life. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದುರೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯವು ನಲಿದಾಡಿದೆ, ನಾ ನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾ ನಿನ್ನಲ್ಲಿ ಒಂದಾಗುವೆ ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಯೇಸು ನಿನ್ನ ಕಾಣಲು ಕಾತುರನಾಗಿಯೇ ಹೃದಯದ ದ್ವಾರವ ತೆರೆದು ನಿಂತಿಯೇ. ನಾನು ಸಂಪೂರ್ಣವಾಗಿ ನಿನ್ನ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ನಾನು ಸಂಪೂರ್ಣವಾಗಿ ನಿನ್ನ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನ ನೀ
ಸ್ವಂತವಾಗಿಸು, ನಿನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ನನ್ನಲ್ಲಿ ವಾಸಿಸು, ನನ್ನನ್ನೇ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನಾನಿನ್ನಲ್ಲಿ ಒಂದಾಗುವೆ ದೇವಾ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ವಂದನೆ. ಯೇಸುವೆ ವಂದನೆ. ಹಾಲೆಲೂಯ, ഹല്ലേലൂയ, ಹಾಲೆಲೂയ, ഹല്ലേലൂയ, ഹാലേലുയ. ഹല്ലേലൂയ. ജീവിക്കുന്നവനായ ഈശോ തിരുവോസ്തുരൂപനായി നമ്മുടെ ഹൃദയത്തിലേക്ക് കടന്നു വന്നിരിക്കുകയാണല്ലോ. ಜೀವಿಸುವಂತಹ ದೇವ ರೊಟ್ಟಿಯ ರೂಪದಲ್ಲಿ ಇದ ನಮ್ಮ ಅಂತರಂಗದಲ್ಲಿ ಜೀವಿಸುತ್ತಿದ್ದಾರೆ. കർത്താവ് നമ്മളോട് കാണിക്കുന്ന ഏറ്റവും വലിയ ഒരു സ്നേഹത്തിന്റെ അടയാളമാണത്. ಪ್ರಭು ದೇವನು ನಮ್ಮಲ್ಲಿ ತೋರುವಂತಹ ಅತಿ ಶ್ರೇಷ್ಠವಾದ ಪ್ರೀತಿಯ ಒಂದು ಮಾದರಿ ಇದು. ഈ പരിശുദ്ധ കുർബാനയിൽ പങ്കെടുത്ത നമ്മെ എല്ലാവരെയും അവിടുന്ന് അനുഗ്രഹിക്കുന്നുണ്ട്. ಈ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಿದ್ದಾರೆ. പരിശുദ്ധ കുർബാനയിലൂടെ ഈശോ നമ്മുടെ കൂടെ വസിക്കുന്നുണ്ട്. ಈ ಪರಿಶುದ್ಧ ಪರಮಪ್ರಸಾದದ ಮುಖಾಂತರ ನಮ್ಮ ಜೊತೆ ಆತನು ಜೀವಿಸುತ್ತಿದ್ದಾನೆ. പരിശുദ്ധ കുർബാനയിൽ പങ്കെടുക്കുന്ന വഴിയായി ദൈവത്തിന്റെ സാന്നിധ്യത്തെയും സ്നേഹത്തെയും നമുക്ക് അനുഭവിക്കാൻ സാധിക്കും. ಈ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ದೇವರ ಸಾನ್ನಿಧ್ಯವನ್ನು ಪ್ರೀತಿಯನ್ನು ನಮಗೆ ಅನುಭವಿಸಲು ಸಾಧ್ಯವಾಗುತ್ತಿದೆ. ഈ ബലിയിൽ പങ്കെടുത്ത ദൈവത്തിന്റെ കൃപ സ്വന്തമാക്കാൻ സാധിച്ചതിന് നമുക്ക് നന്ദി പറയാം. ಈ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಂಡು ದೇವರ ಸಾನ್ನಿಧ್ಯವನ್ನು ನಮ್ಮ ಸ್ವಂತವಾಗಿಸಲು ಸಾಧ್ಯವಾದದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಹೇಳುವ. കരങ്ങൾ ഉയർത്തി സ്തുതിച്ചു പ്രാർത്ഥിച്ചേ. ಕರಗಳನ್ನು ಮೇಲೆತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ. ഹല്ലേലൂയ, ഹല്ലേലൂയ, ഹല്ലേലൂയ. യേശുവേ നന്ദി, യേശുവേ സ്തുതിക്കുന്നു, യേശുവേ ആരാധിക്കുന്നു. ഹല്ലേലൂയ, 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 യേശു ദയാകൃ, ക്രിസ്തു ദയാകൃ. ഹല്ലേലൂയ. Lord Jesus for mercy. ഹല്ലേലൂയ. Let us pray. We have partaken of the gifts of this sacred mystery, humbly imploring your Lord that what your Son commanded us to do in memory of him may bring us growth in charity through Christ our Lord. Amen. The Lord be with you. And with your spirit. May Almighty God bless you, the Father and the Son and the Holy Spirit. Amen. Go for the Mass is entered. Thanks be to God. ಕೂತ್ಕೊಳ್ಳೋಣ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಯಾರಿಗಾದರೂ ಸಾಕ್ಷಿ ನೀಡಲಿದೆ? ಸಾಕ್ಷಿ ಕೊನೆಗೆ ಸಾಕ್ಷಿ ದೇವಂಕ ಸದಲ್ಯಾರ ತುಮಿ ತುಮಚೆ ನಾವು ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ಚೊಕ್ಕವಾಗಿ ಸ್ವಸ್ಥವಾಗಿ ಸ್ವಸ್ಥ ನುಡಿಗಳಿಂದ ಮೈಕಲ್ಲ ಹತ್ತಿರ ನಿಂತು ಬೇಗ ಸ್ವಸ್ಥವಾಗಿ ನಿಮ್ಮ ಸಾಕ್ಷಿಗಳನ್ನು ನೀಡಿ. ನಾನು ಸೈಮನ್ ವಲೇರಿಯನ್ ಪೆರ್ಮೈ ಪ್ಯಾರಿಸ್ನಿಂದ ಬಂದದ್ದು. ಕೆಲವು ಸಮಯದ ಮೊದಲು ಇಲ್ಲಿಯೇ ಶುಕ್ರವಾರದ ಧ್ಯಾನದಂದು ನನಗೆ ಸಂದೇಶ ಕೊಟ್ಟಿದ್ದರು.
ಕಿಡ್ನಿ ರೋಗ ಗುಣವಾಗಿದೆ ಅಂತ. ಈಗ ನಾನು ಬ್ಲಡ್ ರಿಪೋರ್ಟ್ ಮಾಡಿದಾಗ ಕಿಡ್ನಿಯ ಸಂಬಂಧ ಬ್ಲಡ್ ರಿಪೋರ್ಟು ತುಂಬ ಸುಧಾರಣೆಯಾಗಿದೆ. ನನ್ನ ಆರೋಗ್ಯವು ಈಗ ತುಂಬ ಸುಧಾರಣೆಯಾಗಿದೆ. ಅದಕ್ಕಾಗಿ ಯೇಸುಗೆ ಸ್ತೋತ್ರ ಹೇಳ್ತೇನೆ. ಯೇಸುವೆ ಸ್ತೋತ್ರ, ವಂದನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ಎಷ್ಟೋ ವರ್ಷಗಳಿಂದ ಕಿಡ್ನಿಯ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಸಾಧಾರಣ ತುಂಬ ವರ್ಷ ಆಯಿತು. ಇವತ್ತು ಖಂಡಿತವಾಗಿ ಅವರಿಗೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದ್ದರೆ ಇದು ದೇವರ ಒಂದು ದೊಡ್ಡ ಅದ್ಭುತವಾಗಿ ಅವರ ಜೀವನದಲ್ಲಿ ಖಂಡಿತ ಒಂದು ಚಪ್ಪಾಳೆ ಒಂದು ಗಟ್ಟಿಯಾಗಿ ಕಟ್ಟಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿಗಳಿದ್ದಾರಾ? ಹೋದ ಶುಕ್ರವಾರ ನಿಮ್ಮ ಜೀವನದಲ್ಲಿ ಆದಂಥ ಅದ್ಭುತಗಳು ಹಾಗೂ ಮೊದಲೇ ಇಲ್ಲಿ ಬಂದ ನಿಮ್ಮ ಜೀವನದಲ್ಲಿ ಆದಂಥ ಅದ್ಭುತಗಳು ಶೇರ್ ಮಾಡಿ, ಇತರರಿಗೆ ಸ್ವಲ್ಪ ಅದನ್ನು ಹೇಳಿ. ಆಗ प्रेज द लॉर्ड, प्रेज द लॉर्ड. हांव पयले सुवातेर म्हज्या सरीसपरा देवाक मार्गां दितां ह्या जागेर येवंकू आनी ताचे साक्ष म्हाका दिवंकू पाव केल्ल्या खातीर. 15 दिसां पयलें साजी जोसफ हांगा ब्रदर देवाचें उतर दिवन आसतना तो प्रेयिंग वर्कर सकयल येतलो. सकयल वचून आसतना हांव म्हज्या गरजां बसून मागतलो. प्रत्येक जावन आमच्या घरांत मस्तू आमी टेन्शनां भरून आसल्या. म्हज्या धुवेक ताका बेंगलोर वचूंक जाय आसा शिकोवंक म्हणून. आमकां बेंगलोर कांयच गोतूना, कितेंय गोतूना. आमी जेजुडे सांगचें कित्याक बेंगलोर येता म्हणून. मागीर हांव जेजुडे इतलेंच मागलें, जेजू तुवें आमकां दिलें तुजें भुरगें तें, ताची मोत उजवाडाय, ताका जानवाय दी, ताका कृपा दी म्हणून हांव म्हजे दोळे धांपून मागून आसतना साजी जोसफ म्हजे लागीं आयलो आनी म्हजो हात धरून तुजें तें व्हडलें अद्भुत घडटा म्हूण सांगलां. देवान निजाकी म्हजें मागणें आनी तुमचें सगळ्यांचें मागणें आनी भाव साजी तेणें मागलें त्या वेळार जेजून तें मागणें आयकलां. आतां म्हज्या दुवेची चिंता तें परिवर्तन जावन तें हांगाच शिकोवंक तें तयार जालां. हांव येद्या व्हडल्या आमच्या घरां आमी मस्तू त्या टायमार टेन्शनार बसून आसल्या, समाधानांतलें आमकां एकामेका आमी उलयणांतल्या न्ही समापडांतली तें पुरा देवान आमकां आपूण बरें केलां. हांव म्हज्या काळजांतावन कुटुंबा तर्फेन आमच्या सुमे जेजूक आमकां आपडल्याक आनी आमचें मतीक समाधान आमी कुटुंबां संतोश समाधान दिल्ल्या खातीर हांव काळजांतावन ताका अर्गां होगळो दितां. प्रेज द लॉर्ड, praise the Lord, hallelujah, hallelujah. Thank you Jesus, praise you Jesus, hallelujah. ಬೇಗ ಬನ್ನಿ ಸಾಕ್ಷಿ ದಯಮಾಡಿ ಇಲ್ಲಿ ಬಂದು ನಿಲ್ಲಬೇಕು. Praise the Lord, hallelujah, hallelujah. म्हाका आज मागणें करता आसतना म्हजे गॅस्ट्रीक पिडाक बंद जाल्ल्या खातीर हांव देवाक अर्गां दितां. हालेलुया, हालेलुया. ಅವ್ರು ಏನು ಹೇಳಿದ್ರು ನಿಮಗೆ ಯಾರಿಗಾದರೂ ಅರ್ಥ ಆಯ್ತಾ? ನನಗಂತೂ ಅರ್ಥ ಆಗಲಿಲ್ಲ. ಏನು ಹೇಳಿದ್ರಿ ಅಂತ ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲದ್ರೆ ನಮ್ಮ ಹತ್ರ ನೀವು ಮೊದಲು ಬಂದು ಹೇಳಬೇಕು ಏನಂತ ಅರ್ಥ ಆಗಿದೆ. ನೀವು ಹೇಳಿದ್ರಿ ಯಾರಿಗೂ ಅರ್ಥ ಆಗಲಿಲ್ಲ, ನನಗೆ ಅಲ್ಲಿದ್ದು ಯಾರಿಗೂ ಅರ್ಥ ಆಗಲಿಲ್ಲ. ಸಾಕ್ಷಿ ನೀಡೋದರೆ ಸರಿಯಾಗಿ ನೀಡಬೇಕು. ನೀವು ಯಾವ ಭಾಷೆ ಆಡಿದ್ರಿ ಅಂತ ಗೊತ್ತಿಲ್ಲ ನಮಗೆ. ಕೊಂಕಣಿ ಮಾತಾಡಿದ್ರು ಅವರು, ನಾನು ಕೊಂಕಣಿ ನನಗೆ ಗೊತ್ತಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಏನು ಹೇಳಿದೆ? ಇವರು ಫ್ರೀಡಾ ಅಂತ ಇವರು ಇವತ್ತು ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ಒಂದು ಸಂದೇಶ ಇತ್ತು. ಹೊಟ್ಟೆದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ
ಆ್ಯಸಿಡಿಟಿ ಎಲ್ಲ ಗುಣ ಆಗ್ತದೆ ಅಂತ, ಇವರದ್ದು ಸಂಪೂರ್ಣ ಗುಣ ಆಗಿದೆ ಅಂತ ಇವರು ಸಾಕ್ಷಿ ನೀಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಎಷ್ಟು ಒಳ್ಳೆ ಸಾಕ್ಷಿ ನೋಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಸೈತಾನನ ಕೆಲಸಗಳು. ಒಮ್ಮೊಮ್ಮೆ ನಮ್ಮ ಸಾಕ್ಷಿಗಳು ನಾಶ ಮಾಡಲಿಕ್ಕೆ ನೋಡ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಂಥ ಒಂದು ಅವಕಾಶ ಸೈತಾನಿಗೆ ಯಾವತ್ತೂ ಕೊಡಬಾರದು. ಪ್ರೈಸ್ ದ ಲಾರ್ಡ್. ಹಾಗಾದರೆ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ ಪ್ರಿಯರೇ. ನಮ್ಮೆಲ್ಲ ಕೋರಿಕೆಗಳು, ನಮ್ಮೆಲ್ಲ ಬೇಡಿಕೆಗಳು ಈ ಪರಮ ಪ್ರಸಾದದಲ್ಲಿ ಇರುವಂಥ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ಸಮರ್ಪಣೆ ಮಾಡುತ್ತಾ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಲೆಂದು ದೇವರ ಹತ್ರ ನಾವು ಪ್ರಾರ್ಥಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಎಲ್ಲರೂ ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಸಾಷ್ಟಾಂಗವರೆಗೆ ಪ್ರಭುವೇ ನಮ್ಮನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಳ್ಳುವ. ದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಆರಾಧನೆ ಕರಗಳನ್ನು ಬೀಸುತ್ತಾ ಆರಾಧನೆ ಎಲ್ಲರೂ ಸೇರಿ ಆರಾಧನೆ ಆರಾಧನೆ ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಇನಿಯನೇ ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಇನಿಯನೇ ಎಲ್ಲೋಹಿ ನೀನೇನಯ್ಯ. ಆರಾಧನೆ 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 ಆರಾಧನೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ಕಾಲು ಕಲ್ಲಿಗೆ ತಗಲದಂತೆ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇನಯ್ಯ.
ആരാധനേ 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 ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. 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 ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನಿಲ್ಲಿಸುವೆ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ 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 പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ പൗരോഹിത്യ അധികാരം ഉപയോഗിച്ച് ഈ സമൂഹത്തിന്റെ സകല പുരോഗതിയോട് ചേർന്നുകൊണ്ട് സകല പൈശാചിക പീഡകളുടെ കെട്ടുകളെയും യേശുവിന്റെ നാമത്തിൽ ബന്ധിച്ച് പ്രാർത്ഥിക്കുന്നു, നിർവീര്യമാക്കി പ്രാർത്ഥിക്കുന്നു. ഈ ദേശത്തെയും ഈ മണ്ണിനെയും അവിടുന്ന് വിശുദ്ധീകരിക്കണമെന്ന് കർത്താവേ, ഇവിടെ കടന്നു വന്നിരിക്കുന്നവരെയും ഇപ്പോൾ ഈ ആരാധനയിൽ പങ്കെടുക്കുന്ന സകലരെയും കർത്താവേ അവിടുത്തെ തിരുരക്തത്തിന്റെ സംരക്ഷണത്താൽ കഴുകണമേ എന്ന് പ്രാർത്ഥിക്കുന്നു. യേശുവിന്റെ നാമത്തിൽ സകല ബന്ധനങ്ങളും പൈശാചികങ്ങളുടെ കെട്ടുകളും മാറിപ്പോകട്ടെ എന്ന് പ്രാർത്ഥിക്കുന്നു. യേശുവിന്റെ കുരിശുചൂടിലേക്ക് അട്ടിപ്പായിക്കുന്നു, യേശുവിന്റെ കുരിശുചൂടിലേക്ക് അട്ടിപ്പായിക്കുന്നു. യേശുനാമത്തിൽ യേശുനാമത്തിൽ അത്ഭുതങ്ങൾ സംഭവിക്കട്ടെ, അടയാളങ്ങൾ സംഭവിക്കട്ടെ, ദർശനങ്ങൾ സംഭവിക്കട്ടെ. ഹല്ലേലൂയ ഹല്ലേലൂയ ഹല്ലേലൂയ. കർത്താവിന്റെ തിരുസന്നിധി നമുക്ക് എല്ലാവർക്കും എഴുന്നേറ്റ് നിൽക്കാം. പ്രഭുവിന പരിശുദ്ധ സന്നിധിയിൽ നമുക്ക് എല്ലാവരും ഉയർത്തി നിന്നുകൊള്ളുക. ദിവികാരുണ്യനാഥനായ ഈശോ ഇതാ അപ്പത്തിന്റെ രൂപത്തിൽ നമ്മുടെ കൺമുൻപിലേക്ക് കടന്നു വന്നിരിക്കുകയാണ്. പരമപ്രസാദದಲ್ಲಿರುವಂತಹ ಪರಿಶುದ್ಧ ದೇವರು ಇದ ನಮ್ಮ ಕಣ್ಣು ಮುಂದೆ ಇದ್ದಾನೆ. ഈ പരിശുദ്ധാരാധനയുടെ സമയം വലിയ ധന്യമായൊരു നിമിഷമാണ്. ഈ പരിശുദ്ധ ആരാധനയ സമയ ತುಂಬಾ ധന്യവാದಂತಹ സമയ. കാരണം എന്നെ അറിയുന്ന എന്റെ ഈശോ ഒരപ്പത്തിന്റെ രൂപത്തിൽ ഇതാ നമ്മുടെ കൺമുൻപിലുണ്ട്. ഇതാ നನ್ನನ್ನು കാണുವಂತಹ ಪ್ರಭು, ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಭು ഇതാ ನನ್ನ കണ്ണെതിരേ ಇದ್ದಾನೆ. ഉള്ളു തുറന്ന് മനസ്സ് തുറന്ന് എന്റെ ഈശോയെ അങ്ങന്റെ ഹൃദയത്തിൽ വസിക്കണമേ എന്ന് പ്രാർത്ഥിക്കാം. ഹൃദയ തെരದು മനസ്സು ಬಿಚ್ಚಿ ಪ್ರಭುವೇ ನನ್ನಲ್ಲಿ ವಾಸ ಮಾಡಿರಿ ಅಂತ ಪ್ರಾರ್ಥಿಸಿ. ദാനിയേൽ പ്രവാചകൻ പ്രാർത്ഥിച്ചതുപോലെ നമുക്ക് പ്രാർത്ഥിക്കാം. ദാനിയേൽ പ്രവാദി പ്രാർത്ഥിಸಿದ ಹಾಗೆ പ്രിയരേ നമുക്ക് പ്രാർത്ഥിക്കാം. ദൈവമേ അങ്ങെന്നെ ഓർമ്മിച്ചിരിക്കുന്നു, പ്രഭു നನ್ನನ್ನು ನೆನೆಸುತ್ತಿದ್ದಾರೆ. അങ്ങയെ സ്നേഹിക്കുന്നവരെ അങ്ങ് ഉപേക്ഷിച്ചിട്ടില്ല. താನು ಪ್ರೀತಿಸುವವರನ್ನು ತಾನು ಕೈ ಬಿಡುವುದಿಲ್ಲ.
കൈവിടുವುದಿല്ല. ഈ തിരുവൽത്താരയുടെ മുൻപിൽ നിൽക്കുന്ന എല്ലാവരോടുമായി ಈಶೋ പറയുന്ന ഒരു കാര്യമാണിത്. ಪರಮಪ್ರಸಾದದ ಮುಂದೆ ಆಗಿರುವ ಪ್ರತಿಯೊಬ್ಬರಲ್ಲಿ ಯೇಸು ಹೇಳುವಂತದ್ದು ಇದನ್ನೇ, നിങ്ങളെ ആരെയും ഞാൻ ഉപേക്ഷിച്ചിട്ടില്ല, ನಿಮ್ಮನ್ನು ಯಾರನ್ನು ನಾನು ಕೈ ಬಿಡುವುದಿಲ್ಲ. നിങ്ങളെല്ലാവരും എന്റെ ഉള്ളംകൈയിലുണ്ട്. ನೀವೆಲ್ಲರೂ ನನ್ನ ಅಂಗೈಯಲ್ಲಿ ಇದ್ದೀರಿ. ഈശോ നമ്മെ എല്ലാവരെയും ആശ്വസിപ്പിക്കുന്നുണ്ട്. ഇതാ യേശു നമ്മെല്ലರನ್ನು സമാധാനಪಡಿಸುತ್ತಿದ್ದಾನೆ. കർത്താവിന്റെ വചനത്തിൽ വിശ്വസിക്കാൻ അവിടുന്ന് ആവശ്യപ്പെടുന്നു. ಪ್ರಭುವಿನ ವಾಕ್ಯದಲ್ಲಿ ನೀನು ವಿಶ್ವಾಸವಿಡು, ಅದು ಒಂದು ಮಾತ್ರ ನೀನು ಮಾಡಿದರೆ നമ്മെ എല്ലാവരെയും അവിടുന്ന് ഓർമ്മിക്കുന്നുണ്ട്. ഇതാ നമ്മെല്ലರನ್ನು ನೆನೆಯುವಂತಹ ದೇವನು. ഈശോ പറയുകയാണ്, നിങ്ങൾ ഉത്കണ്ഠപ്പെടേണ്ട. യേശു ഇതാ നിನ್ನಲ್ಲಿ ಹೇಳುತ್ತಿದ್ದಾರೆ, ನೀನು ಚಿಂತೆ ಪಡಬೇಡ. നിങ്ങളുടെ വേദനകൾ നിങ്ങൾ എന്റെ മുന്നിലേക്ക് സമർപ്പിക്കൂ. ನಿನ್ನ ವೇದನೆಯನ್ನು ನೀನು ನನ್ನ ಕರಗಳಲ್ಲಿ ಕೊಟ್ಟು ಬಿಡು. രോഗികളെ സുഖപ്പെടുത്തിയ കർത്താവ്, ರೋಗಿಗಳನ್ನು ಗುಣಪಡಿಸಿದಂತಹ ದೇವನು, ആന്ധരെ സുഖപ്പെടുത്തിയ കർത്താവ്, ಕುರುಡನಿಗೆ ದೃಷ್ಟಿಯನ್ನು ಕೊಟ್ಟಂತಹ ದೇವನು, കുരുടനെ സുഖപ്പെടുത്തിയ കർത്താവ്, ಗುಂಟನಿಗೆ ಸೌಖ್ಯ ಕೊಟ್ಟಂತಹ ದೇವನು, കുഷ്ഠരോഗിയെ സൗഖ്യപ്പെടുത്തിയ കർത്താവ്, ಕುಷ್ಠರೋಗಿಯನ್ನು ಗುಣಪಡಿಸಿದಂತಹ ದೇವನು, രക്തസ്രാവക്കാരി സ്ത്രീയെ സൗഖ്യപ്പെടുത്തിയ കർത്താവ്, ರಕ್ತಸ್ರಾವ ಸ್ತ್ರೀಯನ್ನು ಗುಣಪಡಿಸಿದಂತಹ പത്രോസിന്റെ അമ്മയെ സുഖപ്പെടുത്തിയ കർത്താവ്, ತಾಯಿಯನ್ನು ಗುಣಪಡಿಸಿದಂತಹ ದೇವನು, പിശാചി ബാധിതന് സൗഖ്യം കൊടുത്ത കർത്താവ്, ಪಿಶಾಚಿ ಬಾಧಿತರನ್ನು ಬಿಡಿಸಿದಂತಹ ആ ജീവിക്കുന്നവനായ ഈശോ, ಆ ಜೀವಿಸುವಂತಹ ಕ್ರಿಸ್ತ ഇതാ നമ്മുടെ കൂടെയുണ്ട്. ಇದಾನಮ್ಮ ಜೊತೆ, നമ്മെ സ്പർശിക്കുവാൻ, ನಮ್ಮನ್ನು ಒಮ್ಮೆ ಮುಟ್ಟಲು, നമ്മെ അനുഗ്രഹിക്കുവാൻ, ನಮ್ಮನ್ನೊಮ್ಮೆ ಅನುಗ್ರಹಿಸಲು, നമ്മെ സൗഖ്യപ്പെടുത്തുവാൻ, ನಮಗೆ ಸೌಖ್ಯ ನೀಡಲು ഇതാ ഈശോ നമ്മുടെ കൂടെയുണ്ട്. ಇದಾ ಯೇಸು ಸ್ವಾಮಿ ನಿನ್ನ ആ ಜೊತೆ. ഈശോയെ നമുക്കൊന്ന് ಆ വിളിച്ചപേക്ഷിക്കാം. ಯೇಸುವನ್ನು ಕೂಗಿ ಕರೆಯುವ, സ്വരം ഉയർത്തി, ಸ್ವರ ಎತ್ತಿ, ആധരം തുറന്ന്, ಅಂತರಂಗ ತೆರೆದು, കരങ്ങൾ ഈശോയിലേക്ക് ഉയർത്തിപ്പിടിച്ചുകൊണ്ട്, ಕರಗಳನ್ನು ಯೇಸುವಿನ ಸನ್ನಿಧಿಗೆ ಚಾಚಿ ಹಿಡಿದು, എന്റെ കർത്താവേ, ನನ್ನ ಪ್ರಭುವೇ, എന്നെ അനുഗ്രഹിക്കണമേ, ನನ್ನನ್ನು ಅನುಗ್ರಹಿಸಿ, എന്നെ സ്പർശിക്കണമേ, ನನ್ನನ್ನು ಮುಟ್ಟಿರಿ, എന്നെ ഉപേക്ഷിക്കരുതേ, ನನ್ನನ್ನು ಕೈ ಬಿಡಬೇಡಿ, എന്നെ അങ്ങയുടേതായി മാറ്റണമേ. ನನ್ನನ್ನು ಆರೋಗ್ಯ ಮಾಡಿ. ഞാൻ അങ്ങയുടെ മകനാണ്, ನಾನು ನಿಮ್ಮ ಮಗನು, ഞാൻ അങ്ങയുടെ മകളാണ്. ನಾನು ನಿನ್ನ ಮಗಳು. ഓ കർത്താവേ, ಓ ಪ್ರಭುವೇ, എന്നെ അവിടുന്ന് സ്വന്തമാക്കണമേ. ನನ್ನನ್ನು ಸ್ವಂತವಾಗಿ ഒരു ಸೇರಿ, തിന്മയ്ക്കോ, ಒಂದು ಕೆಡುಕಿಗೆ, ഒരു പൈശാചിക പീഡയ്ക്കോ ಪೈಶಾಚಿಕ ಶಕ್ತಿಗೆ എന്നെ വിട്ടുകൊടുക്കരുതേ. ನನ್ನನ್ನು ಬಿಟ್ಟು ಕೊಡಬೇಡಿ. കർത്താവേ, ಪ್ರಭುವೇ, സമാധാനം തന്ന്, ಸಮಾಧಾನ ನೀಡಿ, ഐശ്വര്യം തന്ന്, ಐಶ್ವರ್ಯ ನೀಡಿ, എന്റെ കുടുംബത്തെ, ನನ್ನ ಕುಟುಂಬವನ್ನು, എന്റെ സാമ്പത്തിക ನನ್ನ അവസ്ഥകളെ, ಆರ್ಥಿಕ ಸ್ಥಿತಿಯನ್ನು, എന്റെ കുടുംബ ನನ್ನ ബന്ധങ്ങളെ ಕುಟುಂಬ ಸಂಬಂಧವನ್ನು വിശുദ്ധീകരിക്കണമേ. ಪವಿತ್ರೀಕರಿಸಿರಿ. യേശുവേ, ಯೇಸುವೇ, യേശുവേ, 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 യേശുവേ. യേശുവേ. കരങ്ങൾ ഉയർത്തി സ്തുതിച്ചേ. ಕರಗಳನ್ನೆತ್ತಿ ಸ್ತುತಿಸಿರಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಸ್ವರ ಎತ್ತಿ ಕರೆಯಿರಿ. ಯೇಸುವೇ, ഭാഷാപരത്തിന്റെ അഭിഷേകം ഇപ്പോൾ നിറയട്ടെ. ഭാഷാപരത്തിന്റെ അഭിഷേകം ഇപ്പോൾ നിറയട്ടെ. Heal, 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 heal. Mighty power of Lord Jesus Christ. Anoint this community. Anoint this community, Lord Jesus. Hear our prayer. Hear our prayer. Hear our prayer, Lord Jesus. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. കരങ്ങൾ കൂപ്പി കണ്ണുകൾ അടച്ച് കരಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ഈശോയോട് പ്രാർത്ഥിക്കാം. യേശുവಲ್ಲಿ ಬೇಡಿಕೊಳ್ಳು. ഈശോ നമുക്ക് തന്ന എല്ലാ അനുഗ്രഹങ്ങളെയും ഓർത്ത് നന്ദി പറയാം. യേശു ಅನೇಕ ಅನುಗ್ರಹಗಳನ್ನು ಕೊಟ್ಟಿದ್ದಾರೆ, ಕೃತಜ್ಞತೆ ಹೇಳುವ. ഇന്നത്തെ ദിവസത്തെ ഓർത്ത് നന്ദി പറഞ്ഞ് പ്രാർത്ഥിക്കാം. ಇಂದಿನ ದಿನಕ್ಕಾಗಿ ಕೃತಜ್ಞತೆ ಹೇಳಿ ಪ್ರಾರ್ಥಿಸುವ.
ഇന്ന് എനിക്കും എൻ്റെ കുടുംബത്തിലേക്കും ഈശോ ചൊരിഞ്ഞ എല്ലാ അനുഗ്രഹങ്ങളെയും ഓർക്കാം. ಇಂದಿನ ದಿನ ಯೇಸು ನನಗೂ ನನ್ನ ಕುಟುಂಬಕ್ಕೂ ನೀಡಿದ ಅನುಗ್ರಹಗಳಿಗಾಗಿ ಕೃತಜ್ಞತೆ. ഈ പ്രാർത്ഥനാ കൂട്ടായ്മയുടെ ഭാഗമാകുവാനുള്ള കൃപ കിട്ടിയതിന് നന്ദി പറയാം. ಈ ಪ್ರಾರ್ಥನಾ ശുശ്രൂഷೆಯ ಭಾಗವಾಗಲು ನನ್ನನ್ನು ಕರೆದದಕ್ಕಾಗಿ ಕೃತಜ್ಞತೆ. ദൈവം നമ്മളെ അനുഗ്രഹിക്കുന്നതിനെ ഓർത്ത് നന്ദി പറയാം. ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಕೃತಜ್ಞತೆ ಹೇಳು. കർത്താവിന്റെ തിരുസന്നിധിയിൽ വിശ്വാസത്തോടു കൂടി ആയിരിക്കാം. ಪ್ರಭುವಿನ ಪರಿಶುದ್ಧ ಸನ್ನಿಧಿಯಲ್ಲಿ ವಿಶ್ವಾಸದೊಂದಿಗಾಗಿರುವ. ദൈവത്തിന്റെ വചനം വായിക്കുവാനും ധ്യാനിക്കുവാനുമുള്ള അഭിഷേകത്തിനു വേണ്ടി പ്രാർത്ഥിക്കാം. ದೇವರ ವಾಕ್ಯವನ್ನು ಓದಲು ಧ್ಯಾನಿಸಲು ಬೇಕಾದಂತ ಕೃಪಾವರಕ್ಕಾಗಿ ಪ್ರಾರ್ಥಿಸಿ. കർത്താവിന്റെ വചനം അനുസരിച്ച് മുന്നേറുവാനുള്ള കൃപയ്ക്ക് വേണ്ടി പ്രാർത്ഥിക്കാം. ಪ್ರಭುವಿನ ವಾಕ್ಯವನ್ನು ಅನುಸರಿಸಿ ಮುಂದೆ ಸಾಗಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸಿ. ഞങ്ങളുടെ പ്രാർത്ഥനാ നിയോഗങ്ങളിൽ അങ്ങ് ഇടപെടണമേ എന്ന് ನಮ್ಮ ആഗ്രഹിക്കാം. ಪ್ರಾರ್ಥನೆಗಳನ್ನು ಆಶೀರ್ವದಿಸಿರಿ, ಸ್ವೀಕರಿಸಿರಿ ಅಂತ ಪ್ರಾರ್ಥಿಸಿ. ദൈവത്തിന്റെ ഇഷ്ടം ഞങ്ങളിലും ഞങ്ങളുടെ കുടുംബത്തിലും നിറവേറട്ടെ എന്ന് ആഗ്രഹിക്കാം. ದೇವರ ಇಷ್ಟ ನನ್ನ ಮೇಲೂ ನಮ್ಮ ಕುಟುಂಬದ ಮೇಲೂ ನೆರವೇರಲಿ ಅಂತ ಪ್ರಾರ್ಥಿಸಿ. ഓ കർത്താവേ, ಓ ಪ್ರಭುವೇ, ഞങ്ങളുടെ കൂടെ ആയിരിക്കണമേ, ನಮ್ಮ ಜೊತೆಯಾಗಿರಿ, ഞങ്ങളുടെ കൂടെ ನಮ್ಮ വസിക്കണമേ, ಜೊತೆ ಜೀವಿಸಿರಿ, ഞങ്ങളെ സഹായിക്കണമേ, ನಮ್ಮನ್ನು ಸಹಾಯಿಸಿ, ഞങ്ങളെ ശക്തിപ്പെടുത്തണമേ, ನಮ್ಮನ್ನು ಶಕ್ತಿಪಡಿಸಿರಿ, ഞങ്ങളെ ബലമുള്ളതാക്കി ನಮ್ಮನ್ನು മാറ്റണമേ. ಬಲಪಡಿಸಿರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. പരിശുദ്ധ കുർബാനയുടെ ആശീർവാദമാണ് നമുക്ക് മുട്ടുകുത്തി നിൽക്കാം. ಪರಮಪ್ರಸಾದದ ಆಶೀರ್ವಾದದ ಇವತ್ತು ಎಲ್ಲರೂ ಮೊಣಕಾಲೂರಿ. Sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾದ ಒಂದು ಚಪ್ಪಳಿ ಪ್ರಭುದೇವರಿಗೆ ಕೊಡಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಧ್ಯಾನ ಸೆಂಟರ್ಗಾಗಿ ಒಂದು ಒಳ್ಳೆಯ ಚಪ್ಪಳೆ